हरे कृष्णा माता जी। हरे कृष्ण माता जी। हरे कृष्ण माता हरे जी। कृष्ण माता जी। हरे कृष्ण माता जी। हरे कृष्ण। हरे कृष्ण माता जी। हरे कृष्ण माता जी। हरे कृष्ण माता जी। ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತೀರಾ ಮಾತಾಜಿ. ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಭಗವಂತನ ಬಗ್ಗೆ ಇನ್ನೂ ಹೆಚ್ಚಾಗಿ ಕೇಳೋಕೆ. ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರಲ್ವಾ ಮಾತಾಜಿ, ತುಂಬಾ ಇಷ್ಟ ಆಗತ್ತೆ ನನ್ಗೆ. ಶ್ರೀಲ ಪ್ರಭುಪಾದ್ ಕಿ ಜೈ ಮಾತಾಜಿ. ನಂದೇನಿಲ್ಲ ಮಾತಾಜಿ, ಜಸ್ಟ್ ಪೋಸ್ಟ್ ಮ್ಯಾನ್ ಕೆಲಸ. ಪ್ರಶ್ನೆ ಕೇಳ್ತಾ ಇರ್ಬೇಕು ಮಾತಾಜಿ ಗುರುಗಳು, ಹಾಗಾಗಿ ನಮ್ಗೆ ಅದು ನೆನಪಲ್ಲಿ ಉಳಿಯುತ್ತೆ ನೀವು ಏನ್ ಹೇಳಿದ್ರಿ ಅಂತ. ನಂಗೆ ತುಂಬಾ ಇಷ್ಟ ಆಗತ್ತೆ ಕ್ಲಾಸ್ ನಿಮ್ದು. ಧನ್ಯವಾದ ಮಾತಾಜಿ ಎನ್ಕರೇಜ್ ಯೂಟ್ಯೂಬ್ ಅಲ್ಲಿ ಮಾಡೋದಕ್ಕೆ. ಯೂಟ್ಯೂಬ್ ಅಲ್ಲಿ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ, ಬಟ್ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದೀವಿ ಆಕ್ಚುಲಿ. ಯೂಟ್ಯೂಬ್ ಅಲ್ಲಿ ಎಷ್ಟು ಲೆವೆಲ್ ಕ್ಲಾಸಸ್, ಅದು ಲೈವ್ ಕ್ಲಾಸ್ ಬರುತ್ತೆ ಮಾತಾಜಿ, ಎಲ್ಲವನ್ನು ನೋಡ್ತೀನಿ ಮಾತಾಜಿ ನಿಮ್ ಕ್ಲಾಸಸ್ ನಾನು. ಹರೇ ಕೃಷ್ಣ ಮಾತಾಜಿ. ಸೊ ಈಗ ನಾನು ಯಾವ ಒಂದು ಭಜನನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತೇನು ನೀವು ಶ್ಲೋಕದಲ್ಲಿ ನೀವು ತಿಳ್ಕೊತಾ ಇದ್ದೀರೋ ಅದನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಗೆ ಒಂದು ಭಜನ್ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ಭಗವಂತ ಲೀಲೆ ಮಾಡಿರುವಂತಹ ಜಾಗದಲ್ಲಿ ಯಾವುದು ಶ್ರೇಷ್ಠ, ಒಂದಕ್ಕಿನ್ನ ಇನ್ನೊಂದು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಅದನ್ನ ನಾವು ಇಲ್ಲಿ ಭಕ್ತಿ ಸರಸ್ವತಿ ಠಾಕೂರ್ ಅವರ ಭಜನ್ ಮೂಲಕ ನಾವು ತಿಳ್ಕೊಳ್ಳೋಣಂತೆ. ಸಿಂಪಲ್ ಆಗಿದೆ, ಇದು ನಿಮ್ಗೆನೆ ಹೇಳಿದ್ರೇನೆ, ನಾನು ಹೇಳ್ತಿದ್ರೆ ನಿಮ್ಗೆ ಗೊತ್ತಾಗತ್ತೆ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಥುರಾ ನಗರಿ, ಜನಮಲ ಬಿಲಯತ ಕೃಷ್ಣ ಚಂದ್ರಹಾರಿ. ವೈಕುಂಠ ಹೋಯ್ತೆ ಶ್ರೇಷ್ಠ ಮಧುರಾ ನಗರಿ, ಜನಮಲ ಬಿಯತ ಕೃಷ್ಣ ಚಂದ್ರಹಾರಿ. ಮಥುರಾ ಹೋಯ್ತೆ ಶ್ರೇಷ್ಠ ವೃಂದಾವನ ಧಾಮ, ಯದ ಸದಿಯಚೆ ಹರಿ ರಸೋತ್ಸವ ಕಾಮ. ಮಥುರಾ ಹೋಯ್ತೆ ಶ್ರೇಷ್ಠ ವೃಂದಾವನ ಧಾಮ, ಯದ ಸದಿಯಚೆ ಹರಿ ರಸೋತ್ಸವ ಕಾಮ. ವೃಂದಾವನ ಹೋಯ್ತೆ ಶ್ರೇಷ್ಠ ಗೋವರ್ಧನ ಶೈಲ, ಗಿರಿಧಾರಿ ಗಂಧರ್ವಿಕಾ ಯದಾ ಕ್ರೀಡ ಕೈಲ. ವೃಂದಾವನ ಹೋಯ್ತೆ ಶ್ರೇಷ್ಠ ಗೋವರ್ಧನ ಶೈಲ, ಗಿರಿಧಾರಿ ಗಂಧರ್ವಿಕಾ ಯಥಾ ಕ್ರೀಡ ಕೈಲ. ಗೋವರ್ಧನ ಹೋಯ್ತೆ ಶ್ರೇಷ್ಠ ರಾಧಾ ಕುಂಡ ತಟ, ಪ್ರೇಮಾಮೃತೆ ಬಸೀಲ ಗೋಕುಲ ಲಂಪಟ. ಗೋವರ್ಧನ ಹೋಯ್ತೆ ಶ್ರೇಷ್ಠ ರಾಧಾ ಕುಂಡ ತಟ, ಪ್ರೇಮಾಮೃತೆ ಬಸೀಲ ಗೋಕುಲ ಲಂಪಟ. ಗೋವರ್ಧನ ಗಿರಿ ತಟ ರಾಧಾ ಕುಂಡ ಚಡಿ, ಅನ್ಯತ್ರ ಏಕರೆ ನಿಜ ಕುಂಜ ಪುಷ್ಪ ಭಾಡಿ. ಗೋವರ್ಧನ ಗಿರಿ ತಟ ರಾಧಾ ಕುಂಡ ಚಡಿ, ಅನ್ಯತ್ರ ಏಕರೆ ನಿಜ ಕುಂಜ ಪುಷ್ಪ ಭಾಡಿ. ನಿಬೋಧತ್ತ ಹರ ಸಮ ಕೇಹ ನಹಿ ಆರ, ಕುಂಡತೀರ ಸರ್ವೋತ್ತಮ ಸ್ಥಾನ ಪ್ರೇಮ ಧಾರ. ನಿಬೋಧತ್ತ ಹರ ಸಮ ಕೇಹ ನಹಿ ಆರ, ಕುಂಡತೀರ ಸರ್ವೋತ್ತಮ ಸ್ಥಾನ ಪ್ರೇಮ ಧಾರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಂದ್ರೆ, ವೈಕುಂಠ ಅದು ತುಂಬಾ ಶ್ರೇಷ್ಠವಾದದ್ದು, ಅದಕ್ಕಿಂತ ತುಂಬಾ ಶ್ರೇಷ್ಠ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಮಧುರಾ ನಗರಿ, ಆ ಮಥುರಾಗಿನ್ನ ತುಂಬಾ ಶ್ರೇಷ್ಠವಾದದ್ದು ವೃಂದಾವನ, ವೃಂದಾವನಕ್ಕಿಂತ ತುಂಬಾ ಶ್ರೇಷ್ಠವಾದದ್ದು ಗೋವರ್ಧನ ಗಿರಿ, ಆ ಗೋವರ್ಧನ ಗಿರಿಗಿನ್ನ ತುಂಬಾ ಶ್ರೇಷ್ಠವಾದದ್ದು ಗೋವರ್ಧನ ಗಿರಿಯ ತಟದಲ್ಲಿ ಇರುವಂತಹ ಆ ರಾಧಾಕುಂಡ. ಸೊ ರಾಧಾಕುಂಡ
ತುಂಬಾ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಅದನ್ನೇ ನಾವು ಈ ರೂಪ ಗೋಸ್ವಾಮಿ ಅವರ ಉಪದೇಶಾಮೃತದಲ್ಲಿ 9ನೇ ಶ್ಲೋಕದಲ್ಲಿ ಇದನ್ನೇ ನಾವು ತಿಳ್ಕೊತಾ ಇರೋದು. ಸೊ ನಾವು ನೆನ್ನೆ ತಿಳ್ಕೊಂಡ್ರೋ ಹಾಗೇನೆ 8ನೇ ಶ್ಲೋಕಕ್ಕೆ ನಮ್ಗೆ ಇಡೀ ಉಪದೇಶಾಮೃತದ ಸಾರ ನಮ್ಗೆ ತಿಳಿತು. ಈಗ ಇನ್ನ 9, 10, 11 ಸೊ ನಮ್ಗೆ ಇನ್ನ ಏನು ಆ ಒಂದು ಭಕ್ತಿ ಮಾರ್ಗದಲ್ಲಿ ಹೈಯೆಸ್ಟ್ ಯಾವುದು ಭಾವ ಭಕ್ತಿ ಮತ್ತೆ ಆ ಪ್ರೇಮ ಭಕ್ತಿ ಬಗ್ಗೆ ಈ 9, 10, 11ನೇ ಶ್ಲೋಕಗಳು ನಮ್ಗೆ ತಿಳಿಸಿಕೊಡುತ್ತೆ. ಸೊ ಇವಾಗ ನಮ್ಗೇನಾದ್ರೂ ಇವಾಗ ಒಂದು ತಾಯಿಗೆ ಮಗು ತುಂಬಾ ಇಷ್ಟ ಅಲ್ವಾ? ಯಾಕೆ ಇಷ್ಟ, ಏನಕ್ಕೆ ಇಷ್ಟ ಅಂತ ನಾವು ಕಾರಣ ಕೇಳಿದ್ರೆ ಅಲ್ಲಿ ಏನೋ ಒಂದು ಕಾರಣ ಇರೋದಿಲ್ಲ ಅಲ್ವಾ? ಸೊ ಅದೇ ತರನೇ ಈ 9, 10, 11 ಶ್ಲೋಕವನ್ನ ನಾವು ಯಾವುದೋ ಒಂದು ತತ್ವದ ಮೇಲೆ ನಾವು ಅರ್ಥ ಮಾಡ್ಕೋಬಾರ್ದು. ಸೊ ಈ 9, 10, 11ನೇ ಶ್ಲೋಕ ತುಂಬಾ ಹೈ ಲೆವೆಲ್ ಅಲ್ಲಿ ಇರುವಂತದ್ದು. ಸೊ ಇಲ್ಲಿ ನಮ್ಗೆ ಆ ಪ್ರೇಮವನ್ನ ನಾವು ಇಲ್ಲಿ ನಾವು ನೋಡ್ಬೋದು ಈ 3 ಶ್ಲೋಕದಲ್ಲಿ. ಸೊ ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ವಂದನೆಯೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಮತ್ತು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ರಾಧಾಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಒಂದು ಉಪದೇಶಾಮೃತದ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಒಂದು ಜ್ಞಾನವನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿನ ನನಗೆ ಗುರು ಪರಂಪರೆಯ ಮೂಲಕ ನನಗೆ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತಿನ
ಶ್ಲೋಕಕ್ಕೆ ಹೋಗೋಕಿನ್ನ ಮುಂಚೆ ನಾವು ನೆನ್ನೆಯ ಶ್ಲೋಕದಲ್ಲಿ ಏನೇನ ತಿಳ್ಕೊಂಡ್ವಿ, ಯಾವ್ದು ಮನಸ್ಸಿಗೆ ಮುಟ್ಟಿರೋ ಅಂತ ಒಂದು ವಿಷಯ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಮನುಷ್ಯನಾದವನು 24 ಗಂಟೆಮೂ ಸದಾ ಕೃಷ್ಣನ ಧ್ಯಾನದಲ್ಲೇ ಇರ್ಬೇಕು ಅಂತ ಅರ್ಥ ಆಯ್ತು ಮಾತಾಜಿ. ಹರಿ ಬೋಲ್ ಮಾತಾಜಿ. ಸೊ ಅದೇನೇ ಎಸೆನ್ಸ್ ಅಲ್ವಾ. ನಾವ್ ಇಡೀ ಇದೊಂದೇ ಒಂದು ಈ ಬುಕ್ ಅಂತ ಅಲ್ಲ, ಯಾವುದೇ ಒಂದು ನಾವು ದೇವೋತ್ತಮ ಪರಮ ಪುರುಷನ ಕುರಿತಾಗಿರುವಂತಹ ಯಾವುದೇ ಒಂದು ಪುಸ್ತಕವನ್ನ ನಾವು ಓದಿದ್ರು ಸಹ ಅದರ ಒಂದು ಸಾರ, ಅದರ ಸಾರ ಏನು ಅಂತಂದ್ರೆ ನಾವು 24 ಗಂಟೆಗಳ ಕಾಲ ನಮ್ಮನ್ನ ಆ ಒಂದು ಹರಿನಾಮದಲ್ಲಿ ನಾವು ತೊಡಗಿಸ್ಕೊಳೋದೇ ನಮ್ಮ ಜೀವನದ ಸಾರ. ಅದಕ್ಕೆ ಪ್ರಭುಪಾದರು ಯಾವಾಗ್ಲೂ ಏನ್ ಹೇಳ್ತಾ ಇದ್ರು, ಓನ್ಲಿ ಒನ್ ಬಿಸ್ನೆಸ್. ಮನುಷ್ಯನ ಒಂದು ಜನ್ಮದಲ್ಲಿ ಮನುಷ್ಯ ದೇಹವನ್ನ ನಾವು ಪಡೆದಿದೀವಿ ಅಂತಂದ್ರೆ ಓನ್ಲಿ ಒನ್ ಬಿಸ್ನೆಸ್ ಏನು ಅಂತಂದ್ರೆ ಭಕ್ತಿಯನ್ನ ಮಾಡೋದು. ಅದ್ ಬಿಟ್ರೆ ಬೇರೆ ಇನ್ಯಾವ ಬಿಸ್ನೆಸ್ ಇಲ್ಲ ಅಂತಾನೆ ಹೇಳ್ತಾರೆ. ಹೌದು, ನಮ್ಗೆ ದೇಹವನ್ನ ಕೊಟ್ಟಿರೋದ್ರಿಂದ ಅದನ್ನ ಪೋಷಣೆ ಮಾಡುವಂತಹ ಜವಾಬ್ದಾರಿ ಇರೋದ್ರಿಂದ ಆ ದೇಹ ಮತ್ತು ಆತ್ಮವನ್ನ ಜೊತೆಯಾಗಿ ಇಟ್ಕೊಳ್ಲಿಕ್ಕೆ ನಾವು ಎಷ್ಟು ದುಡಿಬೇಕೋ ಅಷ್ಟನ್ನ ಮಾತ್ರ ನಾವು ದುಡಿಬೇಕು. ಮಿಕ್ಕೆಲ್ಲ ಸಮಯವನ್ನ ನಾವು ಆ ಭಗವದ್ ಭಕ್ತಿಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕಂತಾನೆ ಪ್ರಭುಪಾದ್ರು ಹೇಳ್ತಾ ಇದ್ದು. ಓನ್ಲಿ ಒನ್ ಬಿಸ್ನೆಸ್ ಅಂತಾನೆ ಪ್ರಭುಪಾದ್ರು ಅರ್ಥ ಮಾಡಿಸಿರೋದು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. 24 ಗಂಟೆ ಅಂದ್ರೆ ನಿದ್ದೆ ಮಾಡ್ತೀವಲ್ಲ ಮಾತಾಜಿ, ಆವಾಗ ಏನ್ ಯಾವಾಗ್ಲೂ ಮಾಡೋದು? ಅಷ್ಟೇ ಮಾತಾಜಿ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ರಾತ್ರಿ ಮಲ್ಕೊಳ್ಲಿಕ್ಕಿನ ಮುಂಚೆ ನೀವು ಕೃಷ್ಣ ಪುಸ್ತಕವನ್ನ ಓದಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಮ್ಗೆ ಆ ಕನಸಲ್ಲೂ ಸಹ ನಮ್ಗೆ ಆ ಭಗವಂತನ ಇದು ಬರುತ್ತೆ ಅಂತ. ಹೌದು, ಆ ಕನಸಲ್ಲೂ ಸಹ ಅದೇ ಬರ್ತಾರೆ, ಭಗವಂತನ ಆ ಒಂದು ಲೀಲೆಗಳೇ ನಮ್ಗೆ ಬರುತ್ತೆ ಅಂತಾನೆ ಹೇಳ್ತಾರೆ ಮಾತಾಜಿ. ಮಾತಾಜಿ, ನಿದ್ದೆಯಿಂದ ಸ್ವಲ್ಪ ಎಚ್ಚರ ಆಗಿರ್ತೀವಲ್ಲ ಮಾತಾಜಿ, ಅದು ಅವಾಗ ಜೊತೆನು ಕೃಷ್ಣನ್ ನೆನಪೇ ಬರುತ್ತೆ ಮಾತಾಜಿ. ಆಮೇಲೆ ಹರೇ ಕೃಷ್ಣ ಮಂತ್ರ ಹೇಳಿನೇ ಮತ್ತೆ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಮಾತಾಜಿ. ಹಾ ಮಾತಾಜಿ, ಹೌದು. ಸೊ ಹಾಗೇನೆ ನಾವು 24 ಗಂಟೆನೂ ಸದಾ ಸದಾ ಅನವರತ ನಾವು ಭಗವಂತನನ್ನೇ ನಾವು ನೆನಪಿಸ್ಕೋಬೇಕು. ಸೊ ಆ ತರನೇ ನಾವು ನಮ್ಮ ಜೀವನವನ್ನ ನಾವು ಏನು ಆ ದಿಕ್ಕಿನ ಹತ್ರ ಆ ದಿಕ್ಕಿನ ಕಡೆಗೆ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಮಾತಾಜಿ. ನಾಲಿಗೆಯನ್ನು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ಕಂಟ್ರೋಲ್ ಅಲ್ಲಿ ಇರ್ಬೇಕು. ನಾಲಿಗೆ ಮತ್ತೆ ಮನಸ್ಸು ಇವೆರಡನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲಾ ವೇಗಗಳನ್ನ ನಾವು ನಿಗ್ರಹಿಸ್ದಾಗೆ ಅಲ್ವಾ. ಸೊ ನಮ್ಗೆ ಏನ್ ಹೇಳಿದ್ರು, ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರ ಉಪಸ್ಥ ವೇಗಂ ಅಂತ ಹೇಳಿದ್ರು. ಸೊ ನೀವು ಇದು 6 ವೇಗಗಳನ್ನ ನೋಡಿದ್ರೆ ಸೊ ಅಲ್ಲಿ ಮೇನ್ ಆಗಿ ನಾವು ಮನಸ್ಸನ್ನ ಮತ್ತೆ ನಾಲಿಗೆನ ನಿಗ್ರಹಿಸ್ಬಿಟ್ರೆ ಎಲ್ಲವನ್ನ ನಾವು ನಿಗ್ರಹಿಸ್ದಂಗ ಆಗತ್ತೆ ಅಲ್ವಾ. ಸೊ ನಮ್ಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಏನ್ ಹೇಳಿದ್ರು, ಸೊ ಈ ನಾಲಿಗೆ ಉದರ ಮತ್ತೆ ಉಪಸ್ಥ ಈ ಮೂರನ್ನು ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಇದೆ ಅಂತ ಹೇಳಿದ್ರು ಅಲ್ವಾ. ಸೊ ಈ ನಾಲಿಗೆಯನ್ನ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆನೂ ಕಂಟ್ರೋಲ್ ಆಗುತ್ತೆ ಮತ್ತೆ ನಮ್ಮ ಜನನೇಂದ್ರಿಯಗಳು ಸಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ. ಸೊ ಅದು ಬಿಟ್ರೆ ನಮ್ಮ ನಾಲಿಗೆ ಇನ್ನ ಏನ್ ಮಾಡುತ್ತೆ, ಅದು ಮಾತನ್ನ ಆಡುತ್ತೆ, ವಾಕ್ ಅಲ್ವಾ. ಸೊ ಪ್ರಜಲ್ಪ ಮಾಡ್ತೀವಿ ನಾವು, ನಮ್ಗೆ ತುಂಬಾ ಇಷ್ಟ ಅಲ್ವಾ. ಸಮಯ ಸಿಕ್ಕಿದ್ರೆ ಸಾಕು ಸೊ ನಾವು ಕಾಡು ಹರಟೆ ಹೊಡಿತೀವಿ. ಅದಕ್ಕೆ ಏನಕ್ಕೆ ಹೋಲಿಸ್ತಾರೆ ಪ್ರಭುಪಾದ್ರು ಆ ಭಾವಾರ್ಥದಲ್ಲಿ ನಮ್ಗೆ ಹೇಗೆ ಅರ್ಥ ಮಾಡಿಸ್ತಾರೆ ಈ ಪ್ರಜಲ್ಪವನ್ನ, ಅದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ನಮ್ಗೆ ಏನು ಉದಾಹರಣೆ ಕೊಡ್ತಾರೆ? ಹರೇ ಕೃಷ್ಣ. ಏನ್ ಮಾತಾಜಿ ಮತ್ತೆ ಕೇಳಿ. ಪ್ರಜಲ್ಪ ಅಂತಂದ್ರೆ ನಾವು ಏನು ಅತಿಯಾಗಿ ಮಾತಾಡೋದು, ಅದಕ್ಕೆ ಪ್ರಜಲ್ಪ ಅನಗತ್ಯ ಮಾತುಕತೆ ಅಂದ್ರೆ ಭೌತಿಕ ಜೀವನದ ಬಗ್ಗೆ ವಿಷಯದ ಬಗ್ಗೆ ನಾವು ಮಾತಾಡೋದು ಪ್ರಜಲ್ಪ ಅಂತ ಕರೀತಾರೆ. ಸೊ ಆ ಪ್ರಜಲ್ಪ ಮಾಡಿದಾಗ ಅದು ನಮ್ಗೆ ತೊಂದರೆಯನ್ನ ಕೊಡುತ್ತೆ ಅನ್ನೋದಕ್ಕೆ ಪ್ರಭುಪಾದರು ಒಂದು ಸಾಮ್ಯತೆಯನ್ನ ಕೊಟ್ಟಿದ್ದಾರೆ, ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ಅರ್ಥ ಮಾಡಿಸ್ಲಿಕ್ಕೆ. ಅದೇನ್ ಎಕ್ಸಾಂಪಲ್ ಅಂತ ಕೇಳಿದೆ. ನೆನಪಾಗ್ತಿಲ್ಲ ಮತ್ತೆ. ಮರೆಯೋ ಹಾಗೆ ಇಲ್ಲ, ಅದು ಕಪ್ಪೆ ಹೊಟ್ಟೆಗುಟ್ಟೋದಕ್ಕೆ ಗೊತ್ತಿದೆ ಅನ್ಸುತ್ತೆ, ಹೇಳಕ್ ಗೊತ್ತಾಗ್ತಿಲ್ಲ. ಮತ್ತೆ ಕಪ್ಪೆ ಹೊಟ್ಟೆ ಗುಟ್ಟತ್ರ ಅಲ್ವಾ. ಕಪ್ಪೆ ಅದು ಸುಮ್ನೆ ಇದ್ರೆ ಅದು ತನ್ನ ಸಾವನ್ನದು ತಂದ್ಕೊಡ್ತಾ ಇರ್ಲಿಲ್ಲ ಅಲ್ವಾ. ಅದು ಒಟ್ಟುಗೊಟ್ಟೋದ್ರಿಂದ ಏನಾಯ್ತು, ಹಾವಿಗೆ ಗೊತ್ತಾಗತ್ತೆ ಎಲ್ಲಿದೆ ಕಪ್ಪೆ ಅಂತ, ಅದು ಬಂದು ಬಿಡುತ್ತೆ ಅಲ್ವಾ. ಸೊ ಅದೇ ತರನೇ ಪ್ರಜಲ್ಪವನ್ನ ಮಾಡಿದಾಗ ಸೊ ನಮ್ಮ ಒಂದು ಅವನತಿಯನ್ನ ನಾವೇ ತಂದ್ಕೋತೀವಿ. ಸೊ ಅದಕ್ಕೆ ಪ್ರಭುಪಾದ್ರು ಹೋಲಿಕೆಯನ್ನ ಅವರು ಕೊಡ್ತಾರೆ ಅಲ್ವಾ. ಸೊ ಇವಾಗ ನಮ್ಗಿನ್ನ ಏನ್ ಗೊತ್ತಾಯ್ತು ನೆನ್ನೆಯ ಶ್ಲೋಕದಲ್ಲಿ? ವೈದಿ ಸಾಧನ ಭಕ್ತಿ ಬಗ್ಗೆ ಮತ್ತೆ ರಾಗಾನುಗ ಭಕ್ತಿ ಮಾತಾಜಿ, ರಾಗಾತ್ಮಿಕ ಭಕ್ತಿ. ವೈದಿ ಸಾಧನ ಭಕ್ತಿ ಅಂದ್ರೆ ಬೇರೆ ಗುರುಗಳು ಹೇಳಿದಾರಂತೆ ನಾವು ಅದನ್ನ ಚಾಂಟಿಂಗ್ ಮಾಡೋದು, ಆತರ ಮಾಡ್ತೀವಿ. ರಾಗಾನುಗ ಭಕ್ತಿ ಅಂತಂದ್ರೆ ನಮಗೆ ನಾವೇ ಮಾಡೋದು. ರಾಗಾತ್ಮಿಕ ಭಕ್ತಿ ಅಂತಂದ್ರೆ ಈ ವ್ರಜವಾಸಿಗಳೆಲ್ಲ ಮಾಡೋದನ್ನ ನೋಡಿ ಮಾಡುವಂತ.
ಮಾತಾಜಿ. ವ್ರಜವಾಸಿಗಳನ್ನ ನೋಡಿ ಮಾಡೋದನ್ನೇ ರಾಗಾನುಗ ಭಕ್ತಿ ಮಾತಾಜಿ. ಹಾ ಓಕೆ. ಸೊ ರಾಗಾತ್ಮಿಕ ಭಕ್ತಿ ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ವ್ರಜವಾಸಿಗಳಿಗೆ. ಗೋಲೋಕ ವೃಂದಾವನದಲ್ಲಿ ಭಗವಂತನ ಜೊತೆ ಇರೋರೆ ಏನು ಹಾ. ಭಕ್ತಿಯನ್ನ ಮಾಡ್ತಾರೋ ಅದಕ್ಕೆ ನಾವು ರಾಗಾತ್ಮಿಕ ಅನ್ನೋ ಒಂದು ಪದವನ್ನ ಕೊಟ್ಟಿದೀವಿ. ಅವ್ರನ್ನ ನಾವು ಅನುಸರಿಸಿದಾಗ ಮಾಡುವಂತ ಭಕ್ತಿ ರಾಗಾನುಗ ಭಕ್ತಿ. ಹಾ ಆಮೇಲೆ ಧಾಮಗಳಲ್ಲಿ ಹೋಗಿ ನೀವು ಹಾ. ವಾಸ ಮಾಡ್ಬೇಕು. ಭಕ್ತರ ಸಂಘ ಮಾಡಿ ಭಕ್ತರು ಯಾವ ತರ ಮಾರ್ಗದರ್ಶನ ಕೊಡ್ತಾರೋ ಆ ತರ ನಾವು ನಡ್ಕೋಬೇಕು ಮಾತಾಜಿ. ಹರಿಬೋಲ್ ಅಲ್ವಾ? ಯಾವಾಗ್ಲೂ ಸಹ ನಾವು ಭಕ್ತರ ಸಲಹೆ ಮೇರೆಗೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು ಅಂತ ಹೇಳೋದು. ಕೃಷ್ಣ ಪ್ರಜ್ಞೆ ಅಂದ್ರೇನೆ ಅಷ್ಟೇ. ನಾವ್ ಏಕಾಂಗಿಯಾಗಿ ನಾವು ಮಾಡೋ ಹಾಗೆ ಇಲ್ಲ. ಸೊ ನಮ್ಗೆ ಈ ಕಲಿಯುಗಕ್ಕೆ ಇರೋದೇನೆ ಅದಕ್ಕೇನೆ ಸಂಕೀರ್ತನ ಯಜ್ಞ ಅಂತಾನೆ ಹೇಳ್ತಾರೆ. ಸೊ ಒಬ್ಬೊಬ್ಬರೇ ಜಪ ಮಾಡ್ಕೊಳಂಗೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದಾರೆ, ಸಂಕೀರ್ತನ ಯಜ್ಞ ಎಲ್ಲರೂ ಜೊತೆಯಲ್ಲಿ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಭಕ್ತರ ಸಂಘದಲ್ಲಿ ಮಾತಾಜಿ ಮನೆಯಲ್ಲಿ ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಮಾಡಿದ್ರೆ ಆಗುತ್ತಲ್ವಾ ಮಾತಾಜಿ ಆಗುತ್ತೆ. ಅದಕ್ಕೆ ನಾವು ಇವಾಗ ಚಾಂಟಿಂಗ್ ಮಾಡಿದಾಗ್ಲೂ ಸಹ ನಾವು ಆನ್ಲೈನ್ ಅಲ್ಲಿ ಝೂಮ್ ಅಲ್ಲಿ ಆನ್ ಮಾಡ್ಕೊಂಡೆ ನಾವು ಮಾಡ್ತೀವಿ ಅಲ್ವಾ? ಪ್ರಭುಪಾದರದು ಅವ್ರು ಆನ್ ಮಾಡಿ ಇಟ್ಟಿರ್ತಾರೆ. ಮತ್ತೆ ಎಲ್ಲ ಅಂದ್ರೆ ಎಲ್ಲಾ ಭಕ್ತರು ಸಹ ಇರ್ತಾರೆ. ಬಟ್ ಏನಂತಂದ್ರೆ ನಮ್ಗೆ ಇವಾಗ ಆನ್ಲೈನ್ ಅಲ್ಲಿ ತುಂಬಾ ಶಬ್ದ ಅಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಭುಪಾದರದ್ ಮಾತ್ರ ನಾವು ಕೇಳಿಸ್ಕೊತಾ ಇರ್ತೀವಿ ಅಲ್ವಾ? ಮಾತಾಜಿ ಕೃಷ್ಣನ್ಗೆ ಆಫರ್ ಮಾಡ್ಬಿಟ್ಟು ಅದನ್ನ ಮಾತ್ರ ತಿನ್ಬೇಕು ಮಾತಾಜಿ. ಅದೇ ಮಾತ್ರ ತಿನ್ಬೇಕು. ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು, ಹೆಚ್ಚು ತಿನ್ಬಾರ್ದು ಮಾತಾಜಿ. ಮಾತಾಜಿ ಅದೊಂದು ತಿಳ್ಕೊಂಡಿದ್ದೀನಿ. ಕಂಟ್ರೋಲ್ ಮಾಡ್ಕೊಳೋದು ಅಂದ್ರೆ ಅದೊಂದು. ಹೌದು ಮಾತಾಜಿ, ಧನ್ಯವಾದ. ಮಾತಾಜಿ ನಾವು ಒಬ್ಬೊಬ್ಬರೇ ಮಾಡಬಾರ್ದ ಮಾತಾಜಿ ಜಪನ? ಅಲ್ಲ ಪ್ರಭುಜಿ, ಮಾಡ್ಬೇಕು, ಮಾಡಬಾರ್ದಕ್ಕಿಂತ ಅದು ಬೆಟರ್ ಇದೆ. ಬಟ್ ನಮ್ಗೆ ಈ ಕಲಿಯುಗದಲ್ಲಿ ಹೇಳ್ತಿರೋದೇ ಮಾಡಕ್ಕಾಗಲ್ಲ. ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಭಕ್ತರ ಸಂಘ ಅನ್ನೋದು ತುಂಬಾ ಮುಖ್ಯ ಅನ್ನೋದಕ್ಕೆ ಹೇಳ್ತಾ ಇದೀನಿ. ಹೌದು, ಭಕ್ತರ ಸಂಘದಲ್ಲಿ ಮಾಡ್ತೀವಿ ಮಾತಾಜಿ. ಅಕಸ್ಮಾತ್ ನಾವು ಒಬ್ಬರು ಎಲ್ಲರೂ ಮಾತಾಜಿ ನಾವ್ ಕದ್ರೆ ಯಾರು ಬರಲ್ಲ, ಯಾರ ಜೊತೆ ಅಂತ ಮಾತಾಜಿ ಮಾಡ್ಬೋದು ಪ್ರಭು. ಒಬ್ರೆ ಕರೆದ್ರೆ ಯಾರು ಬರಲ್ಲ ಮಾತಾಜಿ. ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಅದು ಶ್ರೇಷ್ಠ ಅಂತ ಹೇಳ್ತಾ ಇದೀನಿ ನಾನು. ಶ್ರೇಷ್ಠ ಅಂತ ಮಾಡಬಾರ್ದು ಅಂತ ಮಾತಾಜಿ. ಹೇಳ್ತಾ ಇಲ್ಲ. ಹೌದು. ಮತ್ತೆ ಹೊಟ್ಟೆಯನ್ನ ನಾವು ಹೇಗೆ ನಿಯಂತ್ರಣ ಮಾಡ್ಬೇಕು ಅಂತಂದ್ರೆ, ನಾವು ಏಕಾದಶಿ ಉಪವಾಸ ಮಾಡಿ ಕೂಡ ನಾವು ನಿಯಂತ್ರಣ ಮಾಡ್ಬೋದು ಮಾತಾಜಿ. ಹೌದು. ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಂಗಿಲ್ಲ. ಹೊರಗಡೆ ಯಾರು ಮಾಡಿರೋದ್ನ ತಿಂದ್ರೆ ಅದು ಅವ್ರು ಯಾವ ಮನೋಭಾವದಿಂದ ಮಾಡಿರ್ತಾರೋ ಅದು ನಮ್ಗೆ ಇದಾಗತ್ತೆ. ರೆಸ್ಟೋರೆಂಟ್, ಹೋಟೆಲ್, ಟೀ, ಕಾಫಿ ಇಂಥದ್ದೆಲ್ಲ. ಓಕೆ ಮಾತಾಜಿ, ಧನ್ಯವಾದಗಳು. ಸೊ ಎಲ್ಲರೂ ಚೆನ್ನಾಗಿ. ಸೊ ಇವಾಗ ನಮ್ಗೆ ಆ 4 ನಿಯಂತ್ರಕ ತತ್ವಗಳಲ್ಲಿ ನಾವೇನ್ ಅನ್ಕೋತೀವಿ, ಏನು ಮಾಂಸಾಹಾರ ತಿನ್ಬಾರ್ದು ಅಂತ ಬೇರೆ ಏನ್ ಬೇಕಾದ್ರೂ ತಿನ್ಬೋದು ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಅದ್ರಲ್ಲಿ ಎಷ್ಟೆಲ್ಲ ಇನ್ಕ್ಲೂಡ್ ಆಗಿದೆ ಅಂತಂದ್ರೆ, ಸೊ ನಾವು ನಾನ್ ವೆಜ್ ಜೊತೆ ಈರುಳ್ಳಿ ಬೆಳ್ಳುಳ್ಳಿನೂ ತಿನ್ನೋ ಹಾಗಿಲ್ಲ, ಮತ್ತೆ ತಿನ್ನೋ ಹಾಗಿಲ್ಲ, ಹೊರಗಡೆ ಫುಡ್ ತಿನ್ನೋ ಹಾಗಿಲ್ಲ, ಇದೆಲ್ಲಾನು ಸಹ ಬರುತ್ತೆ. ಹೇಳಿ ಮಾತಾಜಿ. ಹೌದು ಮಾತಾಜಿ. ಅದೇ ಎಲ್ಲ ಅರ್ಥ ಮಾಡ್ಕೊಂಡಿದೀವಿ ಮಾತಾಜಿ. ಆದ್ರೆ ದಿನ ಅಭ್ಯಾಸ, ಅದನ್ನ ಬಿಡ್ತಾ ಅಭ್ಯಾಸ ಮಾಡ್ಕೊಂತ ಬರ್ಬೇಕು ಮಾತಾಜಿ. ಒಂದೇ ಸಲ ಆಗಲ್ಲ. ನೀವು ಜಸ್ಟ್ ಸಂಕಲ್ಪ ಮಾಡ್ಕೊಳ್ಳಿ, ಭಗವಂತ ನಿಮ್ಗೆ ಎಷ್ಟು ಚೆನ್ನಾಗಿ ಅದನ್ನ ಅರೇಂಜ್ ಮಾಡಿಸ್ತಾರೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ನಾನೇ ಮಾಡ್ತಾ ಇರೋದು ಅಂತ ಅನ್ಸುತ್ತೆ ಮಾತಾಜಿ. ಹೌದು ಮಾತಾಜಿ, ನಿಜ. ಸಂಕಲ್ಪ ಮಾಡ್ಕೋಬೇಕು ನೀವು. ಭಗವಂತ ಈ ಆಧ್ಯಾತ್ಮಿಕವಾಗಿ ನಾವ್ ಏನೇ ಒಂದ್ ಸಂಕಲ್ಪ ಮಾಡ್ಕೊಂಡ್ರು ಅದ್ ನೆರವೇರಿಸ್ತಾರೆ ಅವರು. ಹೌದು ಮಾತಾಜಿ. ಭೌತಿಕವಾದದಕ್ಕೆ ಅವ್ರು ತುಂಬಾ ಯೋಚನೆ ಮಾಡ್ತಾರೆ. ಇದನ್ನ ನಾನು ಇವ್ರಿಗೆ ಅಂದ್ರೆ ವರ ಕೊಟ್ರೆ ಇದರಿಂದ ಒಳ್ಳೇದಾಗತ್ತಾ, ಅವ್ರಿಗೆ ಆಧ್ಯಾತ್ಮಿಕ ಉನ್ನತಿ ಆಗತ್ತಾ ಅಂತ ಅವ್ರು ನೋಡ್ತಾರೆ ಭಗವಂತ. ನಮ್ಗೆ ಫಸ್ಟ್ ಅವರು ಪ್ಯೂರಿಫೈ ಮಾಡಿ ನಮ್ಗೆ ಯಾವ್ದಾದ್ರು ಒಂದು ಭೌತಿಕ ಇಚ್ಛೆಯನ್ನ ಅವರು ಪೂರೈಸೋದು. ನಮ್ಗೆ ಅವರು ಒಂದು ಅರ್ಹತೆಯನ್ನ ಕೊಡ್ದಲೆ ಅವರು ಯಾವುದೇ ಒಂದು ಭೌತಿಕ ಇಚ್ಛೆನ ಅವರು ಪೂರೈಸೋದಿಲ್ಲ ಭಗವಂತ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಆದ್ರೆ ಆಧ್ಯಾತ್ಮಿಕ ಇಚ್ಛೆಯನ್ನ ಅವರು ಪೂರೈಸ್ಬಿಡ್ತಾರೆ. ಸೊ ಇವಾಗ ಶ್ಲೋಕ 9ಕ್ಕೆ ಹೋಗೋಣಂತೆ. ಸೊ ನಮ್ಗೆ 5 ಏನು ಭಕ್ತಿ ಸೇವೆಯ ಪ್ರಬಲ ಸಾಧನಗಳು ಅಂತ ಹೇಳ್ಬಿಟ್ಟು ನೀವು ಭಕ್ತಿ ರಸಾಮೃತ ಸಿಂಧುವಲ್ಲಿ ತಿಳ್ಕೊತೀರಾ. ಆ 5 ಪ್ರಬಲ ಸಾಧನಗಳಲ್ಲಿ ಈಗ ಇಲ್ಲಿ ಮಥುರಾ ವಾಸ, ಸೊ ಅದು ಶ್ಲೋಕ ಸಹ ಬರುತ್ತೆ. ಸೊ ಅದರಲ್ಲಿ ನಮ್ಗೆ ಭಕ್ತರ ಸಂಘದಲ್ಲಿ ಇರಬೇಕು, ಭಾಗವತವನ್ನ ನಾವು ಶ್ರವಣ ಮಾಡಬೇಕು, ಹರಿನಾಮ ಸಂಕೀರ್ತನೆಯನ್ನ ಮಾಡಬೇಕು, ಶ್ರೀಮೂರ್ತಿರ ಸೇವೆ ಅಂದ್ರೆ ನಾವು ಆ ಭಗವಂತನ ಆ ವಿಗ್ರಹಕ್ಕೆ ಆರಾಧನೆಯನ್ನ ನಾವು ಮಾಡಬೇಕು, ಮತ್ತೆ ಮಥುರಾವಾಸ. ಈ 5 ನಮ್ಗೆ ಹೇಳ್ತಾರೆ. ಈ 5 ಭಕ್ತಿ ಸೇವೆಯಲ್ಲಿ ಪ್ರಬಲವಾದದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ 5 ನಾವು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಆ ಶ್ಲೋಕ 9ಅಲ್ಲಿ ನಮ್ಗೆ ಆ ಭಗವಂತ ಲೀಲೆ ಮಾಡಿರುವಂತಹ ಆ ಒಂದು ಕ್ಷೇತ್ರಗಳೇನಿದೆ, ಧಾಮ ಅಂತ ನಾವು ಕರಿತೀವಿ ಅಲ್ಲ, ಆ ಶ್ರೀಧಾಮ, ಆ ಧಾಮಗಳಲ್ಲಿ ಸೊ ನಮ್ಗಿಲ್ಲಿ ಅದನ್ನ ನಾವೇನು ಕಂಪೇರ್ ಮಾಡೋದು ಬೇಕಾಗಿಲ್ಲ ಆಕ್ಚುಲಿ. ಬಟ್ ಆದ್ರೆ ಇಲ್ಲಿ ಆ ಭಗವಂತನ ಮೇಲೆ ಪ್ರೇಮದಿಂದ ಇಲ್ಲಿ ನಮ್ಗೆ
ಇದನ್ನ ನಮ್ಗೆ ಹೇಳ್ತಾ ಇದ್ದಾರೆ, ಯಾವುದು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಜಾಸ್ತಿ ಲಾಜಿಕ್ ಅನ್ನ ನಾವು ಈ ಶ್ಲೋಕವನ್ನ ನಾವು ಅರ್ಥ ಮಾಡ್ಕೊಳೋದ್ರಲ್ಲಿ ಉಪಯೋಗಿಸ್ಕೋಕೂಡ್ದು. ಯಾಕಂದ್ರೆ ಇದು ಆ ಒಂದು ಭಕ್ತಿಯಲ್ಲಿ ಹೈಯೆಸ್ಟ್ ಇರೋದು, ಆ ಭಾವ ಮತ್ತೆ ಆ ಪ್ರೇಮ ಹಂತದಲ್ಲಿ ಇರುವಂತಹ ಶ್ಲೋಕಗಳು. ಅದನ್ನ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ತುಂಬಾ ಮುಖ್ಯವಾಗಿರೋದು, ಅರ್ಥ ಮಾಡ್ಕೋಬೇಕಾಗಿರೋದನ್ನ ನಮ್ಗೆ ಇಲ್ಲಿ ಯಾರು ರೂಪ ಗೋಸ್ವಾಮಿಯರು ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ, ಯಾವುದು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಸೊ ಶ್ಲೋಕ 9. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾದ್ ವೃಂದಾರಣ್ಯ ಮುದಾರ ಪಾಣಿರಮಣಾತ್ ತತ್ರಾಪಿ ಗೋವರ್ಧನಃ ರಾಧಾ ಕುಂಡಮಿಹಾಪಿ ಗೋಕುಲಪತೇಃ ಪ್ರೇಮಾಮೃತಾ ಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕೀನ ಕಃ. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾದ್ ವೃಂದಾರಣ್ಯ ಮುದಾರ ಪಾಣಿರಮಣಾತ್ ತತ್ರಾಪಿ ಗೋವರ್ಧನಃ ರಾಧಾ ಕುಂಡಮಿಹಾಪಿ ಗೋಕುಲಪತೇಃ ಪ್ರೇಮಾಮೃತಾ ಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕೀನ ಕಃ. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾದ್ ವೃಂದಾರಣ್ಯ ಮುದಾರ ಪಾಣಿರಮಣಾತ್ ತತ್ರಾಪಿ ಗೋವರ್ಧನಃ ರಾಧಾ ಕುಂಡಮಿಹಾಪಿ ಗೋಕುಲಪತೇಃ ಪ್ರೇಮಾಮೃತಾ ಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕೀನ ಕಃ. ಸೊ ಇಲ್ಲಿ ನಮ್ಗೆ ಒಂದು ಪ್ರಶ್ನೆ ತರ ಕೇಳ್ತಾ ಇದ್ದಾರೆ. ಸೊ ನೀವು ಅಂದ್ರೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಯಾರಲ್ಲಿ ವಾಸ ಮಾಡೋದಿಲ್ಲ ಅನ್ನೋ ಒಂದು ಪ್ರಶ್ನೆ ತರ ನಮ್ಗೆ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ರೂಪ ಗೋಸ್ವಾಮಿಯವರು ನಮ್ಗೆ ಕೇಳ್ತಾ ಇದ್ದಾರೆ, ಅದರದ್ದು ಎಲ್ಲ ವಿವರಣೆನ ಕೊಟ್ಟ ಮೇಲೆ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಕುಂಟಾಜ್ವನಿತೋ ವರ ಮಧುಪುರಿ ತತ್ರಾಪಿ ರಾಸೋಸ್ತವಾತ್ ವೃಂದಾರಣ್ಯ ಮುದಾರ ಪಾಣಿರಮಣ ತತ್ರಾಪಿ ಗೋವರ್ಧನಃ ರಾಧಾ ಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತಾ ಪ್ಲಾವನಾ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕೀನ ಕಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವಾತ್ ವೃಂದಾರಣ್ಯ ಮುದಾರ ಪಾಣಿ ರಮಣಾ ತತ್ರಾಪಿ ಗೋವರ್ಧನಃ ರಾಧಾ ಕುಂಡಮಿಹಾಪಿ ಗೋಕುಲಪತೇಃ ಪ್ರೇಮಾಮೃತ ಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕಿನ ಕಃ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 9. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋಸ್ತವಾದ ವೃಂದಾರಣ್ಯ ಮುದಾರ ಪಾಣಿ ರಮಣಾತ ತತ್ರಾಪಿ ಗೋವರ್ಧನಃ ರಾಧಾ ಕುಂಡಮಿಹಾಪಿ ಗೋಕುಲಪತೇಃ ಪ್ರೇಮಾಮೃತಾ ಪ್ಲಾವನಾತ್ ಕುರ್ಯಾದಸ್ಯ ವಿರಾಜತೋ ಗಿರಿತಟೇ ಸೇವಾಂ ವಿವೇಕಿನ ಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಸೊ ಇಲ್ಲಿ ವರ್ಡ್ ಟು ವರ್ಡ್ ಮೀನಿಂಗ್ ಅನ್ನ ನೋಡೋಣಂತೆ. ವೈಕುಂಠಕ್ಕಿಂತಲೂ ಜನಿತಃ ಹುಟ್ಟಿನಿಂದಾಗಿ ವರ ಉತ್ತಮ ಮಧುಪುರಿ ಮಥುರೆ ಎಂಬ ದಿವ್ಯ ನಗರವು ತತ್ರ ಅಪಿ ಅದಕ್ಕಿಂತಲೂ ರಾಸ ಉತ್ಸವಾತ್ ರಾಸಲೀಲೆಯಿಂದಾಗಿ ವೃಂದಾರಣ್ಯಂ ವೃಂದಾವನವೆಂಬ ಅರಣ್ಯವು ಉದಾರ ಪಾಣಿ ಶ್ರೀಕೃಷ್ಣನ ರಮಣಾತ್ ನಾನಾ ಪ್ರೇಮ ಲೀಲೆಗಳಿಂದ ತತ್ರ ಅಪಿ ಅದಕ್ಕಿಂತಲೂ ಗೋವರ್ಧನ ಪರ್ವತವು ರಾಧಾಕುಂಡವೆಂಬ ಸ್ಥಳವು ಇಹ ಅಪಿ ಇದಕ್ಕಿಂತಲೂ ಗೋಕುಲಪತೇಹೆ ಗೋಕುಲಾಧಿಪತಿಯಾದ ಕೃಷ್ಣನ ಪ್ರೇಮ ಅಮೃತ ದಿವ್ಯ ಪ್ರೇಮವೆಂಬ ಅಮೃತದಿಂದ
ಆಪ್ಲಾವನಾತ್ ಪ್ರವಾಹದಿಂದಾಗಿ ಕುರಿಯಾತ್ ಮಾಡುತ್ತದೆ ಅಸ್ಯ ಈ ರಾಧಾಕುಂಡದ ವಿರಾಜತಃ ಇರುವುದರಿಂದ ಗಿರಿತಟೆ ಗೋವರ್ಧನ ಪರ್ವತದ ತಪ್ಪಲಲ್ಲಿ ಸೇವಾಂ ಸೇವೆಯನ್ನು ಶಾಲಿಯು ನದಿ ಇಲ್ಲ ಕಹ ಯಾರು. ಸೊ ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಯಾರಾದ್ರೂ ಓದಿ ಅನುವಾದವನ್ನು. ಯಾರು ಓದಿಲ್ವೋ ಇಲ್ಲಿ ತನಕ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿಲ್ಲ ಮಾತಾಜಿ, ಓದಿಲ್ಲ ಮಾತಾಜಿ. ಮಥುರೆ ಹರೇ ಎಂಬ ಕೃಷ್ಣ. ಸ್ಥಳವು ಹರೇ ಕೃಷ್ಣ ಮಾತಾಜಿ. ಮಥುರೆ ಎಂಬ ಸ್ಥಳವು ದಿವ್ಯಾಲೋಕವಾದ ವೈಕುಂಠಕ್ಕಿಂತ ಉತ್ತಮ, ಏಕೆಂದರೆ ಭಗವಾನ್ ಶ್ರೀಕೃಷ್ಣನು ಅಲ್ಲಿ ಅವತರಿಸಿದನು. ಮಥುರಾಪುರಿಗಿಂತಲೂ ವೃಂದಾವನವೆಂಬ ದಿವ್ಯ ಅರಣ್ಯವು ಶ್ರೇಷ್ಠ, ಏಕೆಂದರೆ ಕೃಷ್ಣನು ರಾಸಲೀಲೆಯಾಡಿದ್ದು ಅಲ್ಲೇ. ವೃಂದಾವನಕ್ಕಿಂತಲೂ ಶ್ರೇಷ್ಠವಾದುದು ಗೋವರ್ಧನ ಪರ್ವತ, ಏಕೆಂದರೆ ಅದನ್ನು ಶ್ರೀಕೃಷ್ಣನು ತನ್ನ ದಿವ್ಯ ಹಸ್ತದಿಂದ ಎತ್ತಿದನು ಮತ್ತು ಅದನ್ನು ಅವನ ಪ್ರೇಮ ಲೀಲೆಗಳ ಸ್ಥಳ. ಎಲ್ಲಕ್ಕಿಂತ ಮಿಗಿಲಾಗಿ ಲೋಕೋತ್ತರವಾದ ಶ್ರೀ ರಾಧಾಕುಂಡ ಅಲ್ಲಿ ಇದೆ, ಏಕೆಂದರೆ ಅದು ಗೋಕುಲ ಪ್ರಭುವಾದ ಶ್ರೀಕೃಷ್ಣನ ಪ್ರೇಮಾಮೃತವು ಉಕ್ಕಿ ಹರಿದ ಸ್ಥಳ. ಗೋವರ್ಧನ ಪರ್ವತದ ಪಾದದಲ್ಲಿರುವ ಈ ದಿವ್ಯವಾದ ರಾಧಾಕುಂಡದಲ್ಲಿ ಸೇವೆ ಮಾಡದಿರುವ ವಿವೇಕಿ ಎಲ್ಲಿದ್ದಾನೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೋಡಿ, ಇಲ್ಲಿ ಪ್ರಶ್ನೆ ತರ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಎಲ್ಲದಕ್ಕಿಂತ ತುಂಬಾ ಶ್ರೇಷ್ಠವಾದದ್ದು ರಾಧಾಕುಂಡ ಅಂತ ಹೇಳಿ ಅದೆಲ್ಲಿದೆ? ಗೋವರ್ಧನ ಪರ್ವತದ ಪಾದ ತಳದಲ್ಲಿದೆ. ಸೊ ಅಂತಹ ಒಂದು ರಾಧಾಕುಂಡದಲ್ಲಿ ಯಾರು ಸೇವೆ ಮಾಡೋದಿಲ್ಲ, ಅಂತಹ ಸೇವೆ ಮಾಡದಿರುವ ವಿವೇಕಿ ಎಲ್ಲಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಸೇವೆ ಮಾಡಿದ್ರೆ ಅವನು ವಿವೇಕಿ ಅಂತ, ಸೇವೆ ಮಾಡ್ದಲಿರುವಂತಹ ವಿವೇಕಿ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಯಾರು ಇದನ್ನ ಅರ್ಥ ಮಾಡ್ಕೋತಾರೋ ಅವರು ಏನ್ ಮಾಡ್ತಾರೆ? ರಾಧಾಕುಂಡದಲ್ಲಿ ಹೋಗಿ ಅವರು ಅಲ್ಲಿ ವಾಸ ಮಾಡ್ತಾ ಅಲ್ಲಿ ಸೇವೆಯನ್ನ ಮಾಡ್ತಾರೆ. ಅಂದ್ರೆ ಭಕ್ತರ ಮಾರ್ಗದರ್ಶನದಲ್ಲಿ ಇಟ್ಕೊಂಡು ಅವರು ಸೇವೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಯಾರು ರೂಪ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇಲ್ಲಿ ಆಧ್ಯಾತ್ಮಿಕ ಪ್ರಪಂಚ ಇದೆ ಮತ್ತೆ ಭೌತಿಕ ಪ್ರಪಂಚ ಇದೆ ಅಲ್ವಾ? ಸೊ ಆಧ್ಯಾತ್ಮಿಕ ಪ್ರಪಂಚ ಎಷ್ಟಿದೆ ಮತ್ತೆ ಭೌತಿಕ ಪ್ರಪಂಚ ಎಷ್ಟಿದೆ ಅಂತ ನಾವು ತಿಳ್ಕೊಂಡಿದೀವಿ. ಯಾವುದು ಜಾಸ್ತಿ ಇರೋದು? ಆಧ್ಯಾತ್ಮಿಕ ಪ್ರಪಂಚನೋ ಭೌತಿಕ ಪ್ರಪಂಚನೋ? ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪ್ರಪಂಚ ಎಷ್ಟಿದೆ? ಆಧ್ಯಾತ್ಮಿಕ ಪ್ರಪಂಚ ಎಷ್ಟಿದೆ, ಭೌತಿಕ ಪ್ರಪಂಚ ಎಷ್ಟಿದೆ ಅಂತ ನಾವು ತಿಳ್ಕೊಂಡಿದೀವಿ. ತ್ರಿಪಾದ ವಿಭೂತ್ ಇದು ಏಕಪಾದ ವಿಭೂತಿ ಯಾವುದು? ಈ ಭೌತಿಕ ಪ್ರಪಂಚ. ತ್ರಿಪಾದ ವಿಭೂತಿ ಅಂದ್ರೆ ಮೂರರಷ್ಟು ಆಧ್ಯಾತ್ಮಿಕ. ಅಂದ್ರೆ ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೊಂಡಿದೀವಿ? ಈ ಒಂದು ಭೌತಿಕ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಸಿಟಿ ತಗೊಂಡ್ರೆ ಜೈಲು ಒಂದು ಚಿಕ್ಕ ಭಾಗ ಅಲ್ವಾ, ಮಿಕ್ಕಿದೆಲ್ಲನೂ ಸಹ ಊರಿರುತ್ತೆ ಅಲ್ವಾ? ಅದೇ ತರನೇ ಇಡೀ ಸೃಷ್ಟಿಯಲ್ಲಿ ಆ ಭೌತಿಕ ಪ್ರಪಂಚ ತುಂಬಾ ಚಿಕ್ಕದು, ಬರೇ ಅದು ಒಂದು ಭಾಗ ಅಷ್ಟೇ. ಅದರ ಮೂರರಷ್ಟು ಆಧ್ಯಾತ್ಮಿಕ ಪ್ರಪಂಚ ಇದೆ. ಅಂದ್ರೆ ಆ ಕೈದಿಗಳಿಗಿನ್ನ ಯಾರು ಊರಲ್ಲಿ ಸರಿಯಾಗಿ ಜೀವನವನ್ನ ಮಾಡ್ತಾರೋರು ಹೆಚ್ಚಿರ್ತಾರೆ ಜನಗಳು ಅಲ್ವಾ? ಸೊ ಅದೇ ತರ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹೆಚ್ಚು ಜನಗಳು ಇದ್ದಾರೆ, ಅಂದ್ರೆ ಹೆಚ್ಚು ಜೀವಿಗಳಿದ್ದಾರೆ. ಈ ಭೌತಿಕ ಪ್ರಪಂಚದಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಜನ ಇದೀವಿ ಅಲ್ವಾ? ಯಾಕಂದ್ರೆ ಅಪರಾಧ ಮಾಡಿರೋರು ಕಡಿಮೆ ಜನ ಇರೋದು ಅಲ್ವಾ? ಅದಕ್ಕೆ ನಾವು ಹೋಲಿಕೆನ ನಾವು ಕೊಟ್ಟಿದೀವಿ. ಸೊ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೇನೆ ಆಧ್ಯಾತ್ಮಿಕ ಪ್ರಪಂಚ ತುಂಬಾ ಶ್ರೇಷ್ಠನಾ, ಭೌತಿಕ ಪ್ರಪಂಚ ತುಂಬಾ ಶ್ರೇಷ್ಠನಾ? ಇವಾಗ ನಮ್ಮೆಲ್ಲರ ಗುರಿ ಏನಿದೆ? ನಾವೆಲ್ಲ ಹೋಗ್ಬೇಕು ಅಂತ? ನಾವ್ ಈ ಭೌತಿಕ ಪ್ರಪಂಚದಲ್ಲೇ ಇಲ್ಲೇ ಇರ್ಬೇಕಾ? ಜೈಲಲ್ಲೇ ಇರ್ಬೇಕಾ? ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ? ಇಲ್ಲಿ ರೂಪ ಗೋಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ದಾರೆ? ಮಥುರೆ ಎಂಬ ಸ್ಥಳವು ದಿವ್ಯ ಲೋಕವಾದ ವೈಕುಂಠಕ್ಕಿಂತ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ? ಸೊ ತಪ್ಪು ಹೇಳ್ತಾ ಇದಾರ ಇಲ್ಲಿ ರೂಪ ಗೋಸ್ವಾಮಿ? ಇಲ್ಲ ಮಾತಾಜಿ, ಹೇಗೆ ಅರ್ಥ ಮಾಡ್ತಾರೆ? ಒಂದಕ್ಕಿಂತ ಒಂದು ಹೆಚ್ಚಾಗಿದೆ. ಹಾ ಹೇಳಿ ಮಾತಾಜಿ, ಏನೋ ಹೇಳ್ತಾ ಇದ್ರಿ ನೀವು. ಮಧುರಾದಲ್ಲಿ ಭಗವಂತ ಹೇಳಿ ಮಾತಾಜಿ. ನಂದಿನಿ ಮಾತಾಜಿ ಹೇಳಿ, ನೀವು ಮುಗಿಸ್ಬಿಡಿ. ಹರೇ ಕೃಷ್ಣ. ಹಾ ಮಾತಾಜಿ, ಇಲ್ಲಿ ಮಧುರಾಪುರಿಗಿಂತಲೂ ಬೃಂದಾವನ ದಿವ್ಯ ಅರಣ್ಯ ಶ್ರೇಷ್ಠ ಅಂತ ಅಲ್ಲಿಗೆ ಹೋಗ್ಬೇಡಿ. ಅದಕ್ಕಿಂತ ಫಸ್ಟ್ ಲೈನ್ ಮಥುರೆ ಎಂಬ ಸ್ಥಳವು ದಿವ್ಯ ಲೋಕವಾದ ವೈಕುಂಠಕ್ಕಿಂತ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಕಾರಣವನ್ನು ಕೊಡ್ತಾ ಇದ್ದಾರೆ. ಮಧುರೆಯಲ್ಲಿ ಕೃಷ್ಣನ ಅವತರಿಸಿರೋ ಸ್ಥಳ, ಅವರು ಲೀಲೆಗಳು ಮಾಡಿರೋ ಸ್ಥಳ, ಅದಕ್ಕೆ ಇಲ್ಲೇ ಜೀವನ ಮಾಡ್ಬೋದು, ವೈಕುಂಠಕ್ಕಿಂತ ಇದೇ ಮೇಲು ಅಂತ ಅರ್ಥ ಆಯ್ತು. ಓಕೆ, ಸೊ ಅದನ್ನ ನಮ್ಗೆ ಆಚಾರ್ಯರು ಹೆಂಗ್ ಅರ್ಥ ಮಾಡಿಸ್ತಾರೆ ಅಂದ್ರೆ, ಇವಾಗ ನಾನು ಅಕಸ್ಮಾತ್ ಒಂದು ತಟ್ಟೆ ತುಂಬಾ ನಿಮ್ಗೆ ಮುತ್ತು ರತ್ನ ವೈಡೂರ್ಯ ಎಲ್ಲ ತಗೊಂಡ್ ಬಂದ್ಬಿಟ್ರೆ
ಸೊ ನಿಮ್ಗೆ ಆ ಒಂದು ತಟ್ಟೆಯಲ್ಲಿ ಯಾವ್ದು ತುಂಬಾ ಶ್ರೇಷ್ಠ ಅಂತ ನಿಮ್ಗೆ ಎತ್ತು ಕಾಣತ್ತಾ? ಇಲ್ಲ, ಕಾಣಲ್ಲ. ಇಲ್ಲ, ಎಲ್ಲವೂ ಶ್ರೇಷ್ಠವಾಗಿದೆ. ಎಲ್ಲ ಮುತ್ತುರತ್ನ ಎಲ್ಲ ಶ್ರೇಷ್ಠವಾಗಿದೆ ಅಲ್ವಾ? ಅದೇ ಇವಾಗ ಒಂದು ಕತ್ತಲು ಕೋಣೆಯಲ್ಲಿ ನಿಮ್ಗೆ ಒಂದೇ ಒಂದು ಮುತ್ತನ್ನ ಅಲ್ಲಿಟ್ರೆ ಅಥವಾ ಒಂದು ವಜ್ರವನ್ನ ಅಲ್ಲಿಟ್ರೆ ನಿಮ್ಗೆ ಹೇಗ್ ಕಾಣುತ್ತೆ? ಅದೊಂದು ಒಂದೇ ಒಂದು ವಜ್ರ ಅದೇ ಹೊಳೆಯುತ್ತರ ಅದೇ ಶ್ರೇಷ್ಠವಾಗಿ ಕಾಣುತ್ತೆ ಅಲ್ವಾ? ಈ ಭೌತಿಕ ಪ್ರಪಂಚವನ್ನ ನಮ್ಗೆ ಏನಕ್ಕೆ ಹೋಲಿಸಿದ್ರೆ ಮೊಟ್ಟೆ ಅಲ್ವಾ? ನೀವು ಇದಕ್ಕಿಂತ ಮುಂಚೆ ನೀವು ತಿಳ್ಕೊಂಡ್ರೋ ಹಾಗೇನೆ ಏನು ಈಶೋಪನಿಷತ್ತಲ್ಲೂ ನೀವು ತಿಳ್ಕೊಂಡಿದ್ದೀರಾ. ಗೋಲಾಕಾರದ ಮೊಟ್ಟೆಗೆ ನಮ್ಮ ಈ ಭೌತಿಕ ಪ್ರಪಂಚವನ್ನ ಹೋಲಿಸಿದ್ದಾರೆ. ಅದು ಫುಲ್ಲು ಮೊಟ್ಟೆ ಒಳಗಡೆ ಹೇಗೆ ಕತ್ಲಿರುತ್ತೋ ಹಾಗೆ ಈ ಭೌತಿಕ ಪ್ರಪಂಚ ಕತ್ತಲುಮಯವಾಗಿದೆ. ಆದ್ರೆ ಭಗವಂತನ ಅನುಗ್ರಹದಿಂದ ನಮ್ಗೆ ಆ ಸೂರ್ಯ ಮತ್ತೆ ಚಂದ್ರರನ್ನು ಆ ಕಣ್ಣುಗಳನ್ನ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಾವು ಫುಲ್ ಕತ್ತಲ ಲೋಕದಲ್ಲಿ ನಾವು ಇರ್ಬೇಕಾಗಿತ್ತು. ಅದರ್ವೈಸ್ ಆಲ್ಸೋ ನಾವು ಜ್ಞಾನವನ್ನ ನಾವು ತಗೊಂಡ್ರೆ, ಸೊ ನಾವು ಈ ಭೌತಿಕ ಪ್ರಪಂಚ ಅಜ್ಞಾನದಿಂದ ಕೂಡಿದೆ ಅಲ್ವಾ? ಈ ಕತ್ತಲ ಪ್ರಪಂಚದಲ್ಲಿ ನಮ್ಗೆ ಆ ಮಥುರೆ ಅನ್ನೋ ಒಂದು ಜಾಗ, ಅದೊಂದೇ ಒಂದು ಮುತ್ತು. ಸೊ ನಮ್ಗೆ ಹೆಂಗ್ ಕಾಣುತ್ತೆ? ಶ್ರೇಷ್ಠವಾಗಿ ಕಾಣುತ್ತೆ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹೌದು, ಆಧ್ಯಾತ್ಮಿಕ ಪ್ರಪಂಚವೇ ತುಂಬಾ ಶ್ರೇಷ್ಠ, ಆದ್ರೆ ಇಲ್ಲಿ ಮಥುರೆ ಎನ್ನೋದು ಸ್ಥಳ ಆ ದಿವ್ಯ ಲೋಕವಾದ ವೈಕುಂಠಕ್ಕಿಂತ ಉತ್ತಮ. ಯಾಕೆ ಅಂತಂದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಅದೇ ನಮ್ಗೆ ಒಂದು ಶ್ರೇಷ್ಠವಾದ ಮುತ್ತಿನ ತರ ಇದೆ ಮಥುರೆ. ಯಾಕೆ ಅಂತಂದ್ರೆ ಅಲ್ಲಿ ದೇವೋತ್ತಮ ಪರಮಪುರುಷ ಅವನು ಅವತರಿಸಿದ್ದಾನೆ. ಮತ್ತೆ ನಮ್ಗೆ ಇನ್ನ ಆಚಾರ್ಯರು ಏನನ್ನ ಹೇಳ್ತಾರೆ ಅಂದ್ರೆ, ಇವಾಗ ನಾವ್ ಎಷ್ಟೊಂದು ಉತ್ಸವಗಳನ್ನ ನಾವು ಮಾಡ್ತೀವಿ ಅಲ್ವಾ? ಗೋಕುಲಾಷ್ಟಮಿ, ಮತ್ತೆ ಕಾರ್ತಿಕ ಮಾಸ, ದಾಮೋದರ ಲೀಲೆ, ಈ ತರದ್ ಎಷ್ಟೊಂದೆಲ್ಲ ನಾವು ಮಾಡ್ತೀವಿ, ಆಚರಿಸ್ತೀವಿ ಅಲ್ವಾ? ಇದ್ರಲ್ಲಿ ಎಲ್ಲದಕ್ಕಿಂತ ತುಂಬಾ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ನೀವೇನ್ ಹೇಳ್ತೀರಾ? ಕೃಷ್ಣ ಜನ್ಮಾಷ್ಟಮಿ. ಯಾಕೆ ಕೃಷ್ಣ ಜನ್ಮಾಷ್ಟಮಿ ತುಂಬಾ ಶ್ರೇಷ್ಠ? ಅವನೇ ಭೂಮಿಗೆ ಅವತಾರ ಮಾಡಿ ಆಧ್ಯಾತ್ಮಿಕ ಭೌತಿಕ ಪ್ರಪಂಚಕ್ಕೆ ಪ್ರಭು ಅವನೇ. ಅಂದ್ರೆ ಅವತ್ತು ಭಗವಂತ ಅವತಾರ ಮಾಡಿ ಭೂಲೋಕಕ್ಕೆ ಬಂದಿದ್ದು ಅಂತ ಮಾತಾಡ್ತಾರೆ. ಆದ್ರೆ ನಮ್ಗೆ ಆಚಾರ್ಯರು ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಸೊ ನಾವು ಆ ಗೋಕುಲಾಷ್ಟಮಿಯನ್ನ ಆಚರಿಸೋ ಅವಕಾಶ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ಮಾತ್ರ ನಮ್ಗೆ ಸಿಗೋದು. ಯಾಕಂದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆ ಗೋಕುಲಾಷ್ಟಮಿ ಇಲ್ಲ. ಯಾಕೆ ಮಾತಾಜಿ? ಅಲ್ಲ, ಅಲ್ಲಿ ಭಗವಂತ ಅವರು ಶಾಶ್ವತವಾಗಿರೋರಲ್ವಾ ಮಾತಾಜಿ? ಅವರು ಅವತಾರವನ್ನ ಅವರು ಮಾಡಿದ್ದಾರೆ. ಆ ದಿನವನ್ನ ನಾವಿಲ್ಲಿ ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ. ಸೊ ಅದಕ್ಕೇನೆ ಈ ಕೃಷ್ಣ ಜನ್ಮಾಷ್ಟಮಿ ತುಂಬಾ ಶ್ರೇಷ್ಠ. ಸೊ ನಾವ್ ಇಲ್ಲಿ ಮಾತ್ರನೇ ಕೃಷ್ಣನನ್ನ ಅವ್ರಿಗೆ ಜನ್ಮರಹಿತ, ಅವನು ಅಜ. ಆದ್ರೆ ನಾವಲ್ಲಿ ನೋಡಿ ಅಂತಹ ಅಜನನ್ನ ನಾವಿಲ್ಲಿ ಒಂದು ಜನ್ಮ ಪಡೆದಿದ್ದಾರೆ, ಅವರು ಇಲ್ಲಿ ಒಂದು ಅವತರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವೊಂದು ಉತ್ಸವವನ್ನ ನಾವು ಮಾಡ್ತೀವಿ ಅಲ್ವಾ? ಸೊ ಅದಕ್ಕೋಸ್ಕರ ಈ ಮಥುರೆ ಅನ್ನೋ ಒಂದು ಜಾಗ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿಯವರು ಅರ್ಥ ಮಾಡಿಸ್ತಾ ಇದ್ದಾರೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಮಥುರಾಪುರಿ ತುಂಬಾ ಶ್ರೇಷ್ಠ, ಯಾಕಂದ್ರೆ ಭಗವಂತ ಅಲ್ಲಿ ಅವತರಿಸಿದ್ದಾನೆ. ಮಥುರಾಪುರಿಗಿಂತಲೂ ವೃಂದಾವನವೆಂಬ ದಿವ್ಯ ಅರಣ್ಯವು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕಾರಣವನ್ನು ಕೊಡ್ತಿದ್ದಾರೆ ನಮಗೆ. ಬರೇ ಸುಮ್ನೆ ಹೇಳ್ಬಿಟ್ಟು ಅವರು ಸುಮ್ನಾಗ್ತಿಲ್ಲ, ಇದಕ್ಕಿನ್ನ ಇದು ಶ್ರೇಷ್ಠ ನಮ್ಮ, ಇದಕ್ಕಿನ್ನ ಇದನ್ನ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ಅವರು ಕಾರಣ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಕೃಷ್ಣ ರಾಸಲೀಲೆ ಆಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಗೊತ್ತಿರೋ ಹಾಗೇನೆ ಆ ಕೃಷ್ಣನ ರಾಸಲೀಲೆಯಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ಈವನ್ ಶಿವ, ನಾರದ, ಲಕ್ಷ್ಮೀ ದೇವಿ ಎಲ್ಲರನ್ನೂ ಸಹ ಬರ್ತಾರೆ. ಅಂದ್ರೆ ಆ ಒಂದು ಆ ನೃತ್ಯ ಏನಿದೆ ಅಂತಂದ್ರೆ ಅದು ಅಷ್ಟು ಶ್ರೇಷ್ಠವಾದಂತಹ ನೃತ್ಯ ಅಲ್ವಾ? ಸೊ ನಾವ್ ಯೂಶಲಿ ಯಾವಾಗ ಡ್ಯಾನ್ಸ್ ಆಡ್ತೀವಿ? ಭಗವಂತನ ಲೀಲೆ ಅಂದ್ರೆ ನಮ್ಗೆ ತುಂಬಾ ಸಂತೋಷವಾದಾಗ ನಾವೇನ್ ಮಾಡ್ತೀವಿ? ನಮ್ಗೆ ಡ್ಯಾನ್ಸ್ ಆಡ್ತೀವಿ. ಅಂದ್ರೆ ನಮ್ಮ ದೇಹ ಅದು ಊಗ್ಲಾಡುತ್ತೆ ಅಲ್ವಾ? ನಾವೊಂದು ಡ್ಯಾನ್ಸ್ ಮಾಡ್ತಿದೀವಿ ಅಂತಂದ್ರೆ ಏನು? ತುಂಬಾನೇ ಸಂತೋಷದಲ್ಲಿ ನಾವಿದೀವಿ ಅಂತ ಅಲ್ವಾ? ಸೊ ಇಲ್ಲಿ ಈ ರಾಸ ನೃತ್ಯ ಯಾರ ಜೊತೆ ಮಾಡ್ತಾ ಇದ್ದಾರೆ? ಆ ದೇವೋತ್ತಮ ಪರಮ ಪುರುಷನ ಜೊತೆ ಈ ಗೋಪಿಕಾ ಸ್ತ್ರೀಯರೆಲ್ಲರನ್ನು ಸಹ ನೃತ್ಯವನ್ನ ಮಾಡ್ತಿದ್ದಾರೆ. ರಾಸ ನೃತ್ಯ ಅಂತಂದ್ರೆ ಆ ಗೋಲಾಕಾರದಲ್ಲಿ, ಸೊ ಆ ರೌಂಡ್ ಆಗಿ ನಾವು ಡ್ಯಾನ್ಸ್ ಮಾಡ್ತೀವಲ್ವಾ, ಅದನ್ನ ರಾಸ ನೃತ್ಯ ಅಂತ ಹೇಳ್ಬಿಟ್ಟು ಕರೆಯೋದು. ಸೊ ಆ ರಾಸ ಲೀಲೆಯನ್ನ ಅಂದ್ರೆ ಗೋಪಿಕಾ ಸ್ತ್ರೀಯರ ಜೊತೆ ಕೃಷ್ಣ ಅವರು ರಾಸಲೀಲೆಯನ್ನ ಮಾಡ್ತಿದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅವರು ರಾಸಲೀಲೆಯನ್ನ? ಯಾರಿಗಾದ್ರೂ ಗೊತ್ತಿದ್ಯಾ? ಗೋಪಿಕೆಯರ ಜೊತೆಯಲ್ಲಿ ರಾಸಲೀಲೆ ಮಾಡ್ತಾರೆ. ಗೋಪಿಕಾ ಸ್ತ್ರೀಯರು ಎಷ್ಟೊಂದ್ ಜನ ಇದ್ದಾರೆ ಅಲ್ವಾ? 16,000 ವಿಸ್ತರಣೆ ಮಾಡ್ಕೊಂತಾರೆ ಅಲ್ವಾ? ಕೃಷ್ಣ ಪ್ರತಿಯೊಬ್ಬರ ಜೊತೆಲೂ ಇದ್ದು ಅವನು ಡ್ಯಾನ್ಸ್ ಮಾಡ್ತಿದ್ದಾನೆ. ಸೊ ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯರಿಗೆ ಏನ್ ಅನಿಸ್ತಾ ಇದೆ? ನನ್ ಜೊತೆನೆ ಇದ್ದಾರೆ ಅಂತ, ನನ್ ಜೊತೆಲೇ ಇದ್ದಾರೆ ಕೃಷ್ಣ ಅಂತ ಅವ್ರಿಗೆ ಅಂದ್ರೆ ಅವರ ಅನುಭವಕ್ಕೆ ಆತರ ಬರ್ತಾ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ಈ ರಾಸಲೀಲೆಯನ್ನ ನೋಡ್ಲಿಕ್ಕೆ ದೇವತೆಗಳು ಸಹ ನೆರೆದಿದ್ದಾರೆ. ಯಾರಿಗೂ ಸಹ ಅಲ್ಲಿ ಎಂಟ್ರಿ ಇಲ್ಲ ಆ ರಾಸಲೀಲೆಗೆ ಅಲ್ವಾ? ಶಿವನು ಸಹ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಕೊನೆಗೆ ಅವರು ಏನು ಗೋಚಿ ವೇಷ ಹಾಕೊಂಡು ಬರ್ತಾರೆ ಅವರು ನೋಡಕ್ಕೆ. ಅವರು ಬರ್ತಾರೆ ಅಲ್ವಾ? ಸೊ ಆಮೇಲೆ ಇವಾಗ
ಯಾರಿಗೆ ಲಕ್ಷ್ಮೀ ದೇವಿಗೆ ಎಂಟ್ರಿನೇ ಸಿಗೋದಿಲ್ಲ ಕೊನೆಗೂನು ಅಲ್ವಾ, ನಮಗ್ ಗೊತ್ತಿರೋ ಹಾಗೇನೆ. ಸೊ ಲಕ್ಷ್ಮೀ ದೇವಿಗೆ ಅಲ್ಲಿ ರಾಸಲೀಲೆಗೆ ಅವ್ರೂ ಸಹ ಭಾಗವಹಿಸ್ಬೇಕು ಅಂತ ಇಚ್ಛೆ ಪಡ್ತಾರೆ. ಆದ್ರೆ ಆ ಕೃಷ್ಣನ ರಾಸಲೀಲೆಯಲ್ಲಿ ಭಾಗವಹಿಸ್ಲಿಕ್ಕೆ ಲಕ್ಷ್ಮೀ ದೇವಿಗೂ ಸಹ ಸಾಧ್ಯ ಇಲ್ಲ. ಸೊ ಅಂತಹ ಶ್ರೇಷ್ಠವಾದ ಆ ಒಂದು ಲೀಲೆ ಅಂತಂದ್ರೆ ಈ ರಾಸಲೀಲೆ. ಸೊ ಅದು ನಡೆದಿರೋದು ಎಲ್ಲಿ ಅಂತಂದ್ರೆ ವೃಂದಾವನ. ಸೊ ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಆ ರಾಸಲೀಲೆ ನಡೆದಿರುವಂತಹ ವೃಂದಾವನ ಮಥುರೆಗಿನ್ನ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಏನನ್ನ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಥರ್ಡ್ ಒನ್ ಏನ್ ಹೇಳ್ತಾ ಇದ್ದಾರೆ, ಇವಾಗ ಗೋವರ್ಧನ ಪರ್ವತ. ವೃಂದಾವನಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು? ಗೋವರ್ಧನ ಗೋವರ್ಧನ ಪರ್ವತ. ಅದಕ್ಕೂ ಒಂದು ರೀಸನ್ ಕೊಡ್ತಾ ಇದಾರೆ ಅವರು. ಸುಮ್ನೆ ಹೇಳ್ತಿಲ್ಲ ಓ ಗೋವರ್ಧನ ಪರ್ವತ ಅಂತ ಹೇಳ್ಬಿಟ್ಟು ನನಗಿಷ್ಟ ಅನ್ನೋ ತರ ಅವ್ರು ಏನ್ ಹೇಳ್ತಿಲ್ಲ. ಯಾಕೆ ಅಂತ ಅವರು ಅಲ್ಲಿ ರೀಸನ್ ಕೊಡ್ತಾ ಇದಾರೆ. ಏಕೆ? ಬೆರಳಿನಲ್ಲಿ ಎತ್ತಿರ್ತಾರೆ ಅಲ್ವಾ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಆ ಒಂದು ರಜಭೂಮಿಯಲ್ಲಿ ಎಲ್ಲಾ ಕಡೆ ಓಡಾಡ್ತಾರೆ. ಆ 84 ಕ್ರೋಶ ಅಂತ ನಾವೇನ್ ತಿಳ್ಕೊಂಡ್ವಿ ಹಿಂದಿನ ಒಂದು ಶ್ಲೋಕದ ಭಾವಾರ್ಥದಲ್ಲಿ, 84 ಆ ಕ್ರೋಶ ವಿಸ್ತೀರ್ಣ ಇರುವಂತಹ ಆ ಒಂದು ರಜಭೂಮಿಯಲ್ಲಿ ಕೃಷ್ಣ ಎಲ್ಲ ಕಡೆ ಓಡಾಡಿದ್ದಾರೆ. ಅಂದ್ರೆ ಅವರ ಪಾದ ಸ್ಪರ್ಶ ಆಗಿದೆ ಪ್ರತಿಯೊಂದು ಜಾಗಕ್ಕೂ ಅಲ್ವಾ. ಆದ್ರೆ ಗೋವರ್ಧನ ಪರ್ವತ ಯಾಕೆ ತುಂಬಾ ಶ್ರೇಷ್ಠ ಅಂತಂದ್ರೆ ಕೃಷ್ಣ ತನ್ನ ಕೈಯಾರೆ ಅಮೃತ ಹಸ್ತದಿಂದ ಅವರು ಅದನ್ನ ಎತ್ತಿ ಹಿಡ್ದಿದ್ದಾರೆ ಅಲ್ವಾ. ಸೊ ಮತ್ತೆ ನಮ್ಗಿನ್ನ ಏನಾಯ್ತು ಅಲ್ಲಿ, ಸೊ ನಮ್ಗೆ ಅದು ಕೈಯಿಂದ ಎತ್ತಿ ಹಿಡಿದಿರೋದ್ರಿಂದ ಅದು ತುಂಬಾ ಶ್ರೇಷ್ಠ. ಮತ್ತೆ ಇನ್ನ ಏನಾಯ್ತು, ಲಾಕ್ ಡೌನ್ ಅಂತ ಕರೀತಾರೆ. ನಾವು ಕರೋನಾ ಬಂದಾಗ ನಾವೆಲ್ಲನೂ ಸಹ ಲಾಕ್ ಡೌನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ ಅಲ್ವಾ. 4 ಗೋಡೆಗಳ ಮಧ್ಯದಲ್ಲಿ ನಾವೆಲ್ಲ ಸೇರ್ಕೊಂಡ್ಬಿಟ್ಟಿದ್ವಿ ಅಲ್ವಾ. ಮನೆಯವರೆಲ್ಲರೂ ಸಹ ನಾವು ಸೇರ್ಕೊಂಡಿದ್ವಿ. ಆದ್ರೆ ಅಲ್ಲಿ ಈ ಲಾಕ್ ಡೌನ್ 5,000 ವರ್ಷಗಳ ಹಿಂದೆನೆ ಅಲ್ವಾ ಎಲ್ಲರೂ ಸಹ ಆ ಒಂದು ವೃಂದಾವನ ಒಂದು ಗೋವರ್ಧನ ಪರ್ವತದ ಕಪ್ಪಲಿನಲ್ಲಿ ಎಲ್ಲರೂ ಸಹ ಇದ್ದಾರೆ ಅಲ್ವಾ. ಅಂದ್ರೆ ಭಗವಂತ ನಮಗ್ ಗೊತ್ತಿರೋ ಹಾಗೇನೆ ಬೆಳಗ್ಗೆ ಅವರು ವೃಂದಾವನದ ಕಾಡಿಗೆ ಕರುಗಳನ್ನ ಕರ್ಕೊಂಡು ಹೋದ್ರೆ ಬರ್ತಾ ಇದ್ದಿದ್ ಯಾವಾಗ ಅವರು ಸಂಜೆ ಅಲ್ವಾ. ಅಂದ್ರೆ ಈ ದಿನದಲ್ಲಿ ಹೆಚ್ಚು ಸಮಯ ಅವ್ರು ಯಾರ ಜೊತೆ ಕಳೀತಾ ಇದ್ರು? ಗೋವುಗಳ ಜೊತೆ ಗೋಪಾಲಕರ ಜೊತೆ ಕಳೀತಾ ಇದ್ರು. ಆದ್ರೆ ಇಲ್ಲಿ ಹಿರಿಯ ಗೋಪಾಲಕರು ಮತ್ತೆ ಹಿರಿಯ ಗೋಪಿಕಾ ಸ್ತ್ರೀಯರು ಮತ್ತೆ ಕಿರಿಯ ಗೋಪಿಕಾ ಸ್ತ್ರೀಯರು ಅವ್ರ ಜೊತೆ ಸಮಯ ಕಳಿಯೋದೇ ಕೃಷ್ಣ ಕಡಿಮೆ. ಅದಕ್ಕೆ ಅವ್ರು ಯಾವಾಗ್ಲೂ ಕಾಯ್ತಾ ಇದ್ರು ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಗೋಪಿಕಾ ಸ್ತ್ರೀಯರು ಅವ್ರು ಏನ್ ಹೇಳ್ತಾರೆ, ಬ್ರಹ್ಮನನ್ನ ಬೈತಾರೆ ಅಲ್ವಾ. ನೀವ್ ಎಂತಹ ಸೃಷ್ಟಿಕರ್ತ ಅಲ್ವಾ, ನಮ್ಗೆ ಕೃಷ್ಣ ಅವ್ರು ಕಾಣದೇ ಇಲ್ಲ. ಅವ್ರೆಲ್ಲರನ್ನೂ ಸಹ ಕೃಷ್ಣ ಯಾವಾಗ ವಾಪಸ್ಸು ಸಂಜೆ ಮನೆಗೆ ವಾಪಸ್ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅವರು ಸ್ವೀಟ್ಸ್ ಎಲ್ಲ ದೊಡ್ಡ ಗೋಪಿಕಾ ಸ್ತ್ರೀಯರೆಲ್ಲರೂ ಸಹ ಹಿರಿಯ ಗೋಪಿಕಾ ಸ್ತ್ರೀಯರು ಸ್ವೀಟ್ಸ್ ಎಲ್ಲ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಅವರು ಅಲ್ವಾ. ಕಿರಿಯ ಗೋಪಿಕಾ ಸ್ತ್ರೀಯರು ಅವರು ಕೃಷ್ಣನನ್ನ ಯಾವಾಗ ನೋಡ್ತೀವಿ, ಯಾವಾಗ ಭೇಟಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ. ಅದಕ್ಕೆ ಅವರು ಬ್ರಹ್ಮನನ್ನ ಬೈತಾರೆ, ನೀನ್ ಎಂತಹ ಸೃಷ್ಟಿಕರ್ತ. ಸೊ ನೀನು ಈ ಕಣ್ಣಿಗೆ ರೆಪ್ಪೆಯನ್ನ ನೀನು ಕೊಟ್ಟಿದೀಯಲ್ವಾ, ಆ ರೆಪ್ಪೆ ಮುಚ್ಕೊಂಡಾಗ ನೋಡಿ, ಅದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಮ್ಗೆ ಅದ್ರ ಅರಿವು ಸಹ ಬರೋದಿಲ್ಲ. ಆದ್ರೆ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಅಂತಂದ್ರೆ ಆ ಕಣ್ಣು ರೆಪ್ಪೆ ಮುಚ್ಚುತ್ತಲ್ಲ ಅಷ್ಟು ಕ್ಷಣ, ಅದು ಎಷ್ಟು ಕ್ಷಣ ಅಂತ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಆಗಲ್ಲ. ಅಷ್ಟು ಕ್ಷಣ ಅವ್ರು ಭಗವಂತನನ್ನ ಅಂದ್ರೆ ಕೃಷ್ಣನನ್ನ ನೋಡ್ಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕೆ ಅವರು ಬ್ರಹ್ಮನನ್ನ ಬೈತಾ ಇದ್ರಂತೆ, ನೀನ್ ಎಂತಹ ಸೃಷ್ಟಿಕರ್ತ, ನಿನ್ಗೆ ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ವಲ್ಲ, ನಮ್ಗೆ ಯಾಕೆ ಈ ರೆಪ್ಪೆಯನ್ನ ಕೊಟ್ಟಿದ್ಯಾ, ಆ ಕ್ಷಣ ನಾವು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ. ನೋಡಿ ಅದಕ್ಕೇನೆ ಗೋಪಿಕಾ ಸ್ತ್ರೀಯರು ತುಂಬಾ ಶ್ರೇಷ್ಠ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ, ನಮ್ಗೆ ಇವಾಗ ಗೊತ್ತಾಗೋಗಿದೆ ಕೃಷ್ಣ ನಮ್ಮ ತಂದೆ, ನಿಜವಾದ ಏನು ನಮ್ಮ ಒಡೆಯ ಅವರೇ, ನಮ್ಮ ತಂದೆ, ನಾವು ಅವರ ಒಂದು ವಿಭಿನ್ನ ಅಂಶ ಅಂತ ಗೊತ್ತಾಗಿದೆ. ನಮ್ಗೆ ಯಾವಾಗಾದ್ರೂ ಕೃಷ್ಣ ನನ್ ಬಿಟ್ಟು ದೂರ ಇದೀನಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗಾದ್ರೂ ಹಂಗ ಅನ್ಸಿದ್ಯಾ ಅಲ್ವಾ. ಯಾಕೆ ನಮಗೂ ಅನ್ಸುತ್ತೆ ಮಾತಾಜಿ. ಮಾತಾಜಿ ರಿಯಲಿ ಗ್ರೇಟ್ ಮಾತಾಜಿ. ಸೊ ಇವಾಗ ನೋಡಿ ನಮ್ ಕೇಳಿಸ್ಕೊಂತಾ ಇದೀವಿ. ಇವಾಗ ನಾವು ನೋಡಿರೋ ಹಾಗೇನೆ ಮೂವೀಸ್ ಅಲ್ಲೆಲ್ಲ ನೋಡಿದ್ರೆ ಇವಾಗ ಅವ್ರಿಗೇನಾದ್ರೂ ಇವರೇ ನಮ್ಮ ತಂದೆ ಅಂತ ಗೊತ್ತಾದ್ರೆ ಆ ಹೀರೋ ನಾವು ನೋಡ್ತೀವಲ್ವಾ, ಎಷ್ಟೇ ಅಡ್ಡಿ ಆತಂಕ ಬಂದ್ರು, ಮಳೆ ಬರ್ತಾ ಇರ್ಲಿ, ಗುಡುಗ್ ಬರ್ತಾ ಇರ್ಲಿ, ಅವರು ವಿಲನ್ಸ್ ಬರ್ತಾ ಇರ್ಲಿ, ಅವರು ಎಷ್ಟೇ ತಡೆ ಇದ್ರೂ ಸಹ ಎಲ್ಲವನ್ನ ದಾಟ್ಕೊಂಡು ಅವ್ರ ಅಪ್ಪನನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರೆ. ನಾವೇನಾದ್ರೂ ಇವಾಗ ಆತರ ಪ್ರಯತ್ನ ಪಡ್ತಾ ಇದೀವಾ? ಇಲ್ಲ, ನಾವು ಕೃಷ್ಣನ ಬಳಿಗೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ನಮ್ಗೆ ಅದ್ರ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ನಮ್ಗೆ ಪ್ರಭುಪಾದರು. ಈ ತರ ಎಲ್ಲ ಮಾಡ್ಕೊಂಡ್ರೆ ನೀವು ಕೃಷ್ಣನ ಬಳಿಗೆ ಹೋಗ್ಬೋದು ಅಂತ. ನಾವ್ ಇವಾಗ ಅಷ್ಟು ರಾಪಾಡ್ತಾ ಇದೀವಾ, ಕೃಷ್ಣ ನಾನ್ ನಿಂಗೆ ಇವತ್ ನೋಡ್ಲೇಬೇಕು, ನಾನು ನಿನ್ನ ಹತ್ರ ಬರ್ಲೇಬೇಕು ಕೃಷ್ಣ, ನಿನ್ನ ದರ್ಶನವನ್ನ ಪಡಿಲೇಬೇಕು ಅಂತ ಅಲ್ವಾ. ಸೊ ಇಲ್ಲ ಅಲ್ವಾ, ಅಂದ್ರೆ ನಿಮ್ಮ ಬಟ್ ನಾನು ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು ಇದೀನಿ ನಾನು ಅಲ್ವಾ. ಅಂದ್ರೆ ಈ ಗೋಪಿಕಾ ಸ್ತ್ರೀಯರು ನೋಡಿ, ಅವರು ಎಷ್ಟು ಅಂದ್ರೆ ಒಂದು ಕ್ಷಣನೂ ಸಹ ಕೃಷ್ಣನನ್ನ ನೋಡ್ತಲೇ ಇರ್ಲಿಕ್ಕೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಅದಕ್ಕೇನೆ ಅವರು ಆ ಕೃಷ್ಣನ ಬರುವಿಕೆಯನ್ನ ಕಾಯ್ತಾ ಇದ್ರು, ಬ್ರಹ್ಮನನ್ನೇ ಅವರು
ಬೈತಾ ಇದ್ರು. ಸೊ ಅವರೆಲ್ಲರೂ ಸಹ ನೋಡಿ ಇವಾಗ ಆ ಲಾಕ್ಡೌನ್ ಆದಾಗ ಅಂದ್ರೆ ಆ ಗೋವರ್ಧನ ತಪ್ಪಲಲ್ಲಿ ಇದ್ದಾಗ ಕೃಷ್ಣ, ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಪ್ರಮೀಳಾ ಮಾತಾಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಆ ಸಮಯದಲ್ಲಿ ನೋಡಿ ಎಲ್ಲರೂ ಸಹ ಸತತವಾಗಿ 7 ದಿನಗಳು 7 ರಾತ್ರಿಗಳ ಕಾಲ ಎಲ್ಲರೂ ಕೃಷ್ಣನ ಜೊತೆ ಇದ್ದಾರೆ ಅಲ್ವಾ. ಎಲ್ಲರಿಗೂ ಸಹ ಕೃಷ್ಣನ ಸಾನ್ನಿಧ್ಯ ಸಿಕ್ಕಿದೆ. ಅದಕ್ಕಿಂತ ಇನ್ನೇನ್ ಬೇಕು ಅಲ್ವಾ. ಸೊ ಅದಕ್ಕೇನೆ ನಮಗ್ ಗೊತ್ತಿರೋ ಹಾಗೇನೆ ಇಲ್ಲಿ ಇಬ್ರು ಭಕ್ತರಿದ್ದಾರೆ, ಕೃಷ್ಣನ ಭಕ್ತರು ಅಲ್ವಾ. ಅವರಿಬ್ರು ಶ್ರೇಷ್ಠ ಭಕ್ತರೇ, ಇಂದ್ರ ಮತ್ತೆ ಬ್ರಹ್ಮದೇವ ಅಲ್ವಾ. ಸೊ ಅವರಿಬ್ರು ಇವಾಗ ಭಗವಂತನಿಗೆ ಅವರು ಆ ಭಗವಂತನ ಆ ಒಂದು ಸರ್ವಶಕ್ತಿತ್ವವನ್ನ ಅವ್ರು ಅರ್ಥ ಮಾಡ್ಕೊಂಡಲೆ ಅಲ್ಲಿ ಅವರು ತಪ್ಪುಗಳನ್ನ ಮಾಡ್ತಾರೆ ಅಲ್ವಾ. ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ನಾವು ನೋಡಿದ್ವಿ, ಅವರು ಗೋಪ ಬಾಲಕರನ್ನ ಮತ್ತೆ ಕರುಗಳನ್ನ ಅಪಹರಿಸ್ಬಿಡ್ತಾರೆ ಅಲ್ವಾ. ಮತ್ತೆ ಇಂದ್ರ ಏನ್ ಮಾಡ್ತಾನೆ, ನನ್ನ ಪೂಜೆನ ನಿಲ್ಲಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಆ ಸಂವರ್ತಕ ಮೋಡವನ್ನ ಕರೆಸಿ ಅವರು ಈ ವೃಂದಾವನವೇ ಕೊಚ್ಚಿ ಹೋಗ್ಬೇಕು, ಎಲ್ಲರೂ ಸಹ ನಾಶ ಆಗ್ಬೇಕು ಅಂತಹ ಮಳೆಯನ್ನ ಅವರು ಸುರಿಸಿದ್ದಾರೆ ಇಂದ್ರ. ಅಂದ್ರೆ ಇಬ್ರು ಸಹ ಕೃಷ್ಣ ಯಾರಂತ ಗೊತ್ತು, ದೇವೋತ್ತಮ ಪರಮ ಪುರುಷ ಅಂತ ಗೊತ್ತು, ಆದ್ರೂ ಸಹ ಅವರಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಆದ್ರೆ ಇವಾಗ ಇಬ್ರು ಮಾಡಿರೋದು ತಪ್ಪೇ. ಆದ್ರೆ ಈ ಇಬ್ರು ಮಾಡಿರೋ ತಪ್ಪಲ್ಲಿ ಯಾವ್ದು ತುಂಬಾ ಮಹಾ ಅಪರಾಧ ಅಂತ ನಿಮ್ಗೆ ಅನ್ಸುತ್ತೆ? ಬ್ರಹ್ಮ ಮಾಡಿರೋದ ಅಥವಾ ಇಂದ್ರ ಮಾಡಿರೋದ? ಇಬ್ರು ಮಾಡೋದು ಮಾತಾಜಿನೇ ಅಪರಾಧನೆ. ಇಬ್ರು ಮಾಡಿರೋದು ಅಪರಾಧ. ಆದ್ರೆ ನಮ್ ಹೋಲಿಕೆ ಕೊಟ್ಟಾಗ ಇಂದ್ರ ಮಾತಾಜಿ ಹೋಲಿಕೆ ಕೊಟ್ಟು ಇಂದ್ರ ಮಾಡಿದ್ದೆ ಅಪರಾಧ. ಎಲ್ಲರನ್ನ ನಾಶ ಮಾಡ್ಬಿಡ್ಬೇಕು ಅಂತ ಅವನು ಯೋಚನೆ ಮಾಡ್ತಾನೆ ಅಲ್ವಾ. ಇಡೀ ಬೃಂದಾವನವನ್ನೇ ಅವನು ಧ್ವಂಸ ಮಾಡಿ ನಾಶ ಮಾಡ್ಬೇಕು, ಎಲ್ಲರನ್ನ ಸಾಯಿಸ್ಬೇಕಂತಾನೆ ಅವನು ಯೋಚನೆ ಮಾಡ್ತಾನೆ ಅಲ್ವಾ. ಬ್ರಹ್ಮನಿಗೇನು ಆತರ ಅನ್ಸೋದಿಲ್ಲ. ಅಂದ್ರೆ ಅವ್ರು ಜಸ್ಟ್ ಅಲ್ಲಿ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಎಲ್ಲರನ್ನೂ ಅಪಹರಿಸ್ತಾನೆ ಅಷ್ಟೇನೆ ಅಲ್ವಾ. ಯಾರನ್ನು ಸಾಯಿಸ್ಬೇಕು ಅನ್ನೋ ಉದ್ದೇಶ ಅವನಿಗಿರೋದಿಲ್ಲ ಅಲ್ವಾ. ಸೊ ಇವಾಗ ನಮ್ಗೆ ಇವರಿಬ್ರಲ್ಲಿ ನೋಡಿದ್ರೆ ಯಾರು ತುಂಬಾ ಮಹಾ ಅಪರಾಧ ಮಾಡಿದ್ದಾರೆ ಅನ್ಸುತ್ತೆ? ಇಂದ್ರನೇ ಅಲ್ವಾ. ಆದ್ರೆ ನಮ್ಗೆ ಆಚಾರ್ಯರು ನೋಡಿ ಏನ್ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇಂದ್ರ ತಪ್ಪು ಮಾಡಿದ್ರು ಸಹ ಕೃಷ್ಣನಿಗೆ ಎಲ್ಲರ ಜೊತೆ ಇರ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಂಗಾಗತ್ತೆ ಇಂದ್ರ ಅಲ್ವಾ. ಎಲ್ಲರ ಜೊತೆ ಇಡೀ ವೃಂದಾವನ, ಅದ್ರ ಜೊತೆ ಅಲ್ಲಿ ಪಶುಗಳು ಇದೆ, ಬರೇ ಅಲ್ಲಿ ಜನಗಳು ಮಾತ್ರನೇ ಇಲ್ಲ ಅಲ್ವಾ. ಎಲ್ಲಾ ಪಶುಗಳು, ಎಲ್ಲಾ ಪ್ರಾಣಿಗಳು, ಅವರು ಇಡೀ ವೃಂದಾವನವೇ ಆ ಒಂದು ಬೆಟ್ಟದ ಕೆಳಗಡೆ ಇದ್ದಾರೆ ಅಲ್ವಾ. ಅಂದ್ರೆ ಎಲ್ಲರಿಗೂ ಸಹ ಕೃಷ್ಣನ ಸಾನ್ನಿಧ್ಯ ಸತತವಾಗಿ 7 ದಿನಗಳು 7 ರಾತ್ರಿಗಳು ಸಿಕ್ಕಿದೆ ಅಲ್ವಾ. ಸೊ ಅದಕ್ಕೆ ಅಲ್ಲಿ ತಪ್ಪು ಮಾಡಿದ್ರು ಸಹ ಎಲ್ಲರಿಗೂ ಕೃಷ್ಣನ ಸಾನ್ನಿಧ್ಯ ಸಿಕ್ತು ಅಲ್ವಾ. ಒಂದು ಕ್ಷಣ ಸಿಕ್ಕಿದ್ರೇನೆ ಎಲ್ಲರೂ ನೋಡಿದ್ವಲ್ಲ ನಾವು, ಗೋಪಿಕಾಸ್ತ್ರೀಯರು ಎಷ್ಟು ಅವ್ರಿಗೆ ಆ ಒಂದು ಭಾವನೆ ಇದೆ ಅವ್ರಿಗೆ ಅಲ್ವಾ, ಕೃಷ್ಣನನ್ನ ನೋಡ್ಬೇಕು ಅಂತ. ಈಗ 1 ದಿನ ಅಲ್ಲ 2 ದಿನ ಅಲ್ಲ, ಅವರು ಸತತವಾಗಿ 7 ದಿನಗಳು 7 ರಾತ್ರಿಗಳು ಅವರು ಕೃಷ್ಣನ ಒಂದು ಸಾನ್ನಿಧ್ಯವನ್ನ ಅವರು ಪಡ್ಕೋತಾರೆ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವೃಂದಾವನಕ್ಕಿಂತ ಆ ಗೋವರ್ಧನ ಪರ್ವತ ತುಂಬಾ ಶ್ರೇಷ್ಠ. ಯಾಕೆ ಅಂತಂದ್ರೆ ಕೃಷ್ಣ ತನ್ನ ದಿವ್ಯ ಹಸ್ತದಿಂದ ಅದನ್ನ ಎತ್ತಿದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೋವರ್ಧನ ಪರ್ವತ ಇನ್ನೂ ಇದೆಯಾ ಮಾತಾಜಿ? ಪ್ರಭುಜಿ, ಇವಾಗ್ಲೂ ಸಹ ಇದೆ. ಅದ್ರ ಎತ್ತರ ಕಡಿಮೆ ಆಗ್ತಾ ಇದೆ, ಬಟ್ ಏನಂತಂದ್ರೆ ಈಗಲೂ ಸಹ ಆ ಗೋವರ್ಧನ ಪರ್ವತ ಇದೆ. 25 ಮೈಲಿಗಳಿದೆ ಪ್ರಭುಜಿ. ಗೋವರ್ಧನ ಪರಿಕ್ರಮವನ್ನ ಮಾಡ್ತೀವಿ ಪ್ರಭುಜಿ. ಗೋವರ್ಧನ ಪರಿಕ್ರಮ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಸೊ ನಮ್ಮ ಜೀವನದಲ್ಲಿ ನಾವು ಆ ಗೋವರ್ಧನ ಪರಿಕ್ರಮವನ್ನ ನಾವು ಮಾಡ್ಬೇಕು ಪ್ರಭುಜಿ. ಸೊ ಇಲ್ಲಿ ಇನ್ನ ಪರಿಕ್ರಮ ಅಂದ್ರೆ ಪರಿಕ್ರಮ ಪದ್ಮ ಮಾತಾಜಿ ಮಾಡಿದ್ದಾರೆ, ಪದ್ಮ ಮಾತಾಜಿ ಮಾಡಿದ್ದಾರೆ. ಎಲ್ಲಿದೆ ಪರ್ವತ, ಗೋವರ್ಧನ ಪರ್ವತ ಮಾತಾಜಿ? ವೃಂದಾವನದಲ್ಲೇನೆ ಇರೋದು ಮಾತಾಜಿ. ವೃಂದಾವನದಲ್ಲೇ ಇರೋದಲ್ಲ ಮಾತಾಜಿ. ಹೌದು, ತುಂಬಾ ದೊಡ್ಡದಾ? ಮಾತಾಜಿ 25 ಕಿಲೋಮೀಟರ್ ಇದೆ ಮಾತಾಜಿ. ರೌಂಡ್ ಸುತ್ತಬೇಕು ಮಾತಾಜಿ, ಸುತ್ತಬೇಕು. ಸುತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಗೆ ಸಂಜೆ ಅಷ್ಟೊತ್ತಿಗೆ ಮುಗಿಯುತ್ತೆ ಮಾತಾಜಿ. ಓಹೋ, ಹಾ ಮಾತಾಜಿ. ಹೌದು, ಅಂದ್ರೆ ಆಗಲ್ಲ ಅನ್ನೋರು ಆಟೋದಲ್ಲೂ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದ್ರೆ ನಾವು ಕಾಲ್ನಡಿಗೆಯಲ್ಲಿ ಹೋಗ್ಬೋದು. ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಲ್ಲಿ ತಪಸ್ಸೆ ಮಾಡ್ತಿರ್ತಾರೆ. ಅಂದ್ರೆ ಇವಾಗ ನಾವೆಲ್ಲ ಸುಮ್ನೆ ಹಿಂಗೆ ಸುತ್ಕೊಂಡು ಬಂದಿದೀವಿ, ಬಟ್ ಬೇರೆಯವರೆಲ್ಲರನ್ನು ಸಹ ಅಲ್ಲಿ ಹೆಜ್ಜೆ ನಮಸ್ಕಾರ ತರ ಮಾಡ್ತಾರೆ. ಒಂದ್ ಹೆಜ್ಜೆ ಇಡ್ತಾರೆ, ಅಲ್ಲಿ ನಮಸ್ಕಾರ ಮಾಡ್ತಾರೆ, ದಂಡವತ್ತು ಪ್ರಣಾಮ ಮಾಡ್ತಾರೆ. ದಂಡವತ್ ಪ್ರಣಾಮ ಮಾಡ್ತಾರೆ. ಕಲ್ಲುಗಳನ್ನ ಇಟ್ಕೊಂಡಿರ್ತಾರೆ. ಒಬ್ಬೊಬ್ರಂತೂ ಒಂದೇ ಜಾಗದಲ್ಲಿ ಅವರು 108 ಎಷ್ಟೋ ದಂಡವತ್ ಮಾಡ್ಬೇಕು ಅಂತ ಆತರನೂ ಮಾಡೋರಿದ್ದಾರೆ. ಸೇವೆ, ಅಲ್ಲಿ ಭಗವಂತನಿಗೆ ಸೇವೆ ಮಾಡೋರು ಇದ್ದಾರೆ. ಸೊ ಆಗಿಲ್ಲ ಅನ್ನೋರು ಆಟೋದಲ್ಲಿ ಹೋಗಿ ಬರಬಹುದು. ಚೆನ್ನಾಗಿದೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದಲ್ವಾ, ಕೃಷ್ಣ ಅವರು ಆ ಪೌಗಂಡ ಆ ಒಂದು ಹಂತಕ್ಕೆ ಬಂದಾಗ ಅವ್ರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ನಿನ್ ಮೇಲಿಂದ ಕರುಗಳನ್ನ
ವೃಂದಾವನದ ಕಾಡಿಗೆ ಕರ್ಕೊಂಡು ಹೋಗಿ ನೀನು ಮೇಯಿಸ್ಕೊಂಡು ಬರ್ಬೇಕು ಅಂತ ಅಲ್ವಾ? ಸೊ ಅವಾಗ ಏನಾಗತ್ತೆ, ಯಶೋಧ ಮಾತೆ ಇನ್ನ ಕಾಡಿಗೆ ಹೋಗ್ತಾನೆ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಕೃಷ್ಣನಿಗೋಸ್ಕರ ಪಾದರಕ್ಷೆಯನ್ನ ಅವರು ತಯಾರು ಮಾಡ್ತೀನಿ, ನೀನ್ ನಾಳೆಯಿಂದ ನೀನು ಪಾದರಕ್ಷೆ ಹಾಕೊಂಡು ಹೋಗ್ಬೇಕು ಕಾಡಿಗೆ ಹೋದಾಗ ನೀನ್ ಮೇಯಿಸ್ಲಿಕ್ಕೆ ಅಂತ ಹೇಳ್ತಾರೆ. ಅವಾಗ ಕೃಷ್ಣ ಏನ್ ಹೇಳ್ತಾರೆ, ನನಗೇನೋ ಪಾದರಕ್ಷೆ 9 ಲಕ್ಷ ಹಸುಗಳಿಗೂನು ಪಾದರಕ್ಷೆ ಮಾಡ್ತು, ನಾನು ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಮಾತಾಜಿ. ಹಸುಗಳಿಗೆಲ್ಲ ಯಾರು ಹಾಕ್ತಾರೆ ಅಮ್ಮ, ನನಗ್ ಹಾಕ್ತಿದ್ಯಾ, ನೀ ಹಸುಗಳಿಗೆಲ್ಲ ಕಾಲ್ ನೋವು ಆಗಲ್ವಾ, ಮುಳ್ಚುಚ್ಕೊಳಲ್ವಾ ಹಸುಗಳು ಅಂತಾನು ಹೇಳ್ತಾನೆ ಮಾತಾಜಿ. ಅವಾಗ ಹಸುಗಳು ಏನ್ ಮಾಡುತ್ತೆ ಕೇಳಿಸ್ಕೊಂಡು ಮಣ್ಣೆಲ್ಲ ನುಣ್ಣಗ್ ಮಾಡ್ಬಿಡುತ್ತೆ ಮಾತಾಜಿ, ಒಂದ್ ಸ್ವಲ್ಪ ಕಲ್ಲು ಏನು ಇಲ್ದಂಗೆ ಮಾಡಿರುತ್ತೆ. ಈಗ್ಲೂ ಸಹ ನೀವು ವೃಂದಾವನಕ್ಕೆ ಹೋದ್ರೆ ಅದೇ ತರ ಸಿಲ್ಕ್ ತರ ಇರುವಂತಹ ನೀವು ಮಣ್ಣನ್ನ ನೋಡ್ತೀರಾ ಮಾತಾಜಿ. ಅದೊಂದು ಮೈ ಕೂಡ ಅಂಟ್ಕೊಳ್ಳಲ್ಲ, ಒಂದ್ ಕೂರ್ಲಿಗೆ ಅಂಟ್ಕೊಳ್ಳಲ್ಲ ಮಾತಾಜಿ, ಅಂಟ್ಕೊಳ್ಳಲ್ಲ. ನೀವ್ ಅಷ್ಟು ಆ ಒಂದು ಇದ್ರಲ್ಲಿ ನಾವಿವಾಗ ಅಲ್ಲಿ ರಸ್ತೆಗಳನ್ನೆಲ್ಲ ಮಾಡಿ ನಾವು ಬದಲಾವಣೆ ಮಾಡಿರೋದೇ ಹೊರ್ತು ಅದರ್ವೈಸ್ ವೃಂದಾವನದ ಪೂರ್ತಿ ಅದೇ ತರ ಮಣ್ಣಿದೆ. ಎಷ್ಟು ಚೆನ್ನಾಗಿದೆ ಮಣ್ಣಂದ್ರೆ ನಿಮ್ಗೆ ಎಷ್ಟು ನಡೆದ್ರೂ ಗೊತ್ತೇ ಆಗೋದಿಲ್ಲ. ನೀವ್ ಎಲ್ಲಿ ಇವಾಗ ರೋಡ್ ಬಂದಾಗ ನಡೆದಾಗ ನಿಮ್ಗೆ ಸುಸ್ತಾಗತ್ತೆ, ಅಯ್ಯೋ ನಡೆದ್ವಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಅದೇ ಮಣ್ಣಲ್ಲಿ ನಡೆದ್ರೆ ನೀವು ಆರಾಮ್ಸೆ 25 ಕಿಲೋಮೀಟರ್ ಆರಾಮ್ಸೆ ನಡಿಬಹುದು. ಆದ್ರೆ ಅಲ್ಲಿ ನಾವಿವಾಗ ಮನುಷ್ಯ ಯಾವಾಗ್ಲೂ ಇಂಟರ್ವ್ಯೂನ್ ಮಾಡ್ತಾನಲ್ವಾ, ಆತರ ಇವಾಗ ಅಲ್ಲಿ ರಸ್ತೆಗಳೆಲ್ಲ ಆಗಿದೆ. ಇಲ್ಲ ಅಂತಂದ್ರೆ ಆ ಮಣ್ಣಿನ ಮೇಲೆ ನೀವು ಕಾಲಿಟ್ರೆ ನಿಮ್ಗೆ ಒಂದ್ ಸ್ವಲ್ಪನೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಆ ಹಸುಗಳೆಲ್ಲ ಅದನ್ನ ಮೆದ್ದಿದೆ ಆ ಒಂದು ಭೂಮಿಯನ್ನ. ಹುಲ್ಲು ತರ ಇರುತ್ತೆ ಹೌದು, ಸಿಲ್ಕ್ ತರ ಇರುತ್ತೆ ಇದು. ಅಂದ್ರೆ ಅಷ್ಟು ನುಣ್ಣಗಿರುತ್ತೆ, ಶೈನಿಂಗ್ ಇರುತ್ತೆ ಮಣ್ಣು. ಹೌದು, ಅಲ್ಲಿ ಹುಟ್ಟಿದ್ರೆ ಪುಣ್ಯನ ಅಂತಾನೆ ಹೇಳ್ತಾರೆ ಮಾತಾಜಿ ಅಲ್ಲಿ ಹುಟ್ಟಿರೋದು. ಸೊ ಇಲ್ಲಿ ಇನ್ನ ಏನನ್ನ ಹೇಳ್ತಿದ್ದಾರೆ, ಅದು ಅವನ ಪ್ರೇಮ ಲೀಲೆಗಳ ಸ್ಥಳ. ಸೊ ಆ ಗೋವರ್ಧನ ಪರ್ವತದಲ್ಲಿ ಕೃಷ್ಣ ಅವರು ಗೋಪಿಕಾ ಸ್ತ್ರೀಯರ ಜೊತೆ ಅವರು ಪ್ರೇಮ ಲೀಲೆಗಳನ್ನ ಅವರು ಮಾಡಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ವೃಂದಾವನ ಎಲ್ಲಿ ಬರುತ್ತೆ ಮಾತಾಜಿ? ಸೊ ವೃಂದಾವನ ಬರೋದು ಅದು ಡೆಲ್ಲಿ ಹತ್ರ ಬರುತ್ತೆ ಮಾತಾಜಿ, ಡೆಲ್ಲಿಗೆ ಹತ್ರ, ಉತ್ತರ ಪ್ರದೇಶ, ಡೆಲ್ಲಿಗೆ ತುಂಬಾ ಹತ್ರ ಮಾತಾಜಿ. ನೀವು ಆಗ್ರಾ ಕೇಳಿದೀರಾ ಅಲ್ಲ ಮಾತಾಜಿ, ತಾಜ್ ಮಹಲ್ ಅಲ್ಲಿಗೆ ತುಂಬಾ ಹತ್ರ ಮಾತಾಜಿ. ಅದಕ್ಕೆ ವೃಂದಾವನ ಎಲ್ಲರಿಗೂ ಗೊತ್ತೇ ಇಲ್ಲ ನೋಡಿ. ಆಗ್ರಾಕ್ ಹೋಗ್ ಬರ್ತಾರೆ ಆದ್ರೆ ವೃಂದಾವನಕ್ಕೆ ಹೋಗೋದಿಲ್ಲ. ಹೌದು ಮಾತಾಜಿ, ಅಲ್ಲಿ ಅಲ್ಲ ನಮ್ಮ ಒಂದು ಇವರು ಅಷ್ಟೇ ಯಾವ್ದೋ ಸರ್ಕಾರ ಆಗ್ರಾನ ಅಷ್ಟು ಫೇಮಸ್ ಮಾಡಿದೆ, ಇದನ್ನ ವೃಂದಾವನ ಎಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ, ಅದ್ರ ಮಹಿಮೆನೆ ಗೊತ್ತಿಲ್ಲ. ಎಂತಹ ಪ್ರವಾಸೋದ್ಯಮ ಕ್ಷೇತ್ರ ಆಗಿ ಅದನ್ನ ಇದ್ ಮಾಡಿದ್ರೆ ಅಟ್ಲೀಸ್ಟ್ ಹಂಗಾದ್ರೂ ಹೋಗ್ತಾರೆ ಮಾತಾಜಿ ವೃಂದಾವನ. ಭಕ್ತರಿಗೆ ಅಷ್ಟೇ ಮಾತಾಜಿ ಗೊತ್ತಾಗೋದು, ಬೇರೆ ಜನಗಳಿಗೆ ಅಷ್ಟು ಗೊತ್ತಾಗಲ್ಲ. ಬೇರೆ ಜನಗಳಿಗೆ ಅವ್ರಿಗೆ ಕಾಣಿಸೋದೇ ಇಲ್ಲ, ಅದನ್ನ ಭಕ್ತಿಯಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಕಾಣಿಸೋದು. ನಾವ್ ವೃಂದಾವನಕ್ಕೆ ಹೋಗ್ಬೇಕಂತಂದ್ರೆ ನಮ್ಗೆ ಆ ವೃಂದಾದೇವಿಯ ಒಂದು ಕರುಣೆ ಇರ್ಲೇಬೇಕು. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಆಚಾರ್ಯರು, ಇವಾಗ ಎಷ್ಟೊಂದ್ ಹತ್ರ ದುಡ್ಡಿರ್ಬಹುದು, ಅವ್ರು ಎಲ್ಲಿ ಫಾರಿನ್ ಎಲ್ಲ ಸುತ್ಕೊಂಡ್ ಬಂದಿರ್ಬೋದು, ಆದ್ರೆ ಆ ವೃಂದಾವನದಲ್ಲಿ ಒಂದು ಕಾಲನ್ನು ಸಹ ಅವ್ರು ಇಡ್ಲಿಕ್ಕೆ ಆಗೋದಿಲ್ಲ ವೃಂದಾದೇವಿಯ ಒಂದು ಅನುಗ್ರಹ ಇಲ್ದಲೇ ಇದ್ರೆ. ನನ್ನ ಹತ್ರ ಹಣ ಇದ್ರೆ ಬೇಕಾದ್ರೂ ಹೋಗ್ಬೋದು ಅಂತ ನಾವ್ ಅನ್ಕೊಳೋ ಹಾಗೆ ಇಲ್ಲ. ವೃಂದಾವನಕ್ಕೆ ಹೋಗ್ಬೇಕಂತಂದ್ರೆ ನಮ್ಗೆ ಆ ವೃಂದಾದೇವಿಯ ಒಂದು ಅನುಗ್ರಹ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಈಗ ಯಾವ್ದಕ್ಕಿಂತ ಯಾವ್ದು ಶ್ರೇಷ್ಠ ಅಂತ ಗೊತ್ತಾಯ್ತು. ವೈಕುಂಠಕ್ಕಿಂತ ಮಥುರಾಪುರಿ ತುಂಬಾ ಶ್ರೇಷ್ಠ, ಮಥುರಾಗಿನ್ನ ವೃಂದಾವನ ತುಂಬಾ ಶ್ರೇಷ್ಠ, ವೃಂದಾವನಕ್ಕಿಂತ ವೃಂದಾವನಕ್ಕಿಂತ ಗೋವರ್ಧನ ಪರ್ವತ ಶ್ರೇಷ್ಠ, ಗೋವರ್ಧನ ಪರ್ವತಕ್ಕಿಂತ ರಾಧಾಕುಂಡ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಲೋಕೋತ್ತರವಾದ ಶ್ರೀ ರಾಧಾಕುಂಡ ಅಲ್ಲಿದೆ. ಸೊ ಇದು ಎಂತಹ ರಾಧಾಕುಂಡ ಅಂತಂದ್ರೆ ಇದು ಗೋಕುಲ ಪ್ರಭುವಾದ ಶ್ರೀಕೃಷ್ಣನ ಪ್ರೇಮಾಮೃತವು ಉಕ್ಕಿ ಹರಿದ ಸ್ಥಳ ಅಲ್ವಾ. ಇವಾಗ ಒಂದು ಪ್ರೇಮಕ್ಕೆ ಒಂದು ನೀರಿನ ರೂಪವನ್ನ ಕೊಟ್ರೆ ಅದು ಒಂದು ಕುಂಡವಾಗಿ ಮಾರ್ಪಡುತ್ತೆ ಅಲ್ವಾ. ಆ ಪ್ರೇಮವನ್ನ ನಾವು ನೀರಾಗಿ ಮಾರ್ಪಡಿಸೋದು ಅಂತ ಏನಾದ್ರೂ ಒಂದಿದ್ರೆ ಅದೇನೆ ಈ ಒಂದು ರಾಧಾಕುಂಡ. ಅದು ಅದಕ್ಕೆ ಅದನ್ನು ಸಹ ಗೋವರ್ಧನದ ತಪ್ಪಲಲ್ಲಿ ಇದೆ ಮಾತಾಜಿ. ರಾಧಾಕುಂಡ ಶ್ಯಾಮಕುಂಡನ ಗೋವರ್ಧನ ಗಿರಿಯ 2 ಕಣ್ಣುಗಳು ಅಂತ ಕರೀತಾರೆ. 2 ಕುಂಡಗಳಿದೆ, ಒಂದು ರಾಧಾಕುಂಡ ಮತ್ತೆ ಒಂದು ಶ್ಯಾಮಕುಂಡ, 2 ಕುಂಡಗಳಿದೆ ಅಲ್ಲಿ. ಸೊ ಗೋವರ್ಧನ ಪರ್ವತದ ಪಾದದಲ್ಲಿರುವ ರಾಧಾಕುಂಡ ಆಮೇಲೆ ಶ್ಯಾಮಕುಂಡ. ಕೃಷ್ಣನ ಹೆಸರೇ. ಹೌದು. ಗೋವರ್ಧನ ಪರ್ವತದ ಪಾದದಲ್ಲಿರುವ ಈ ದಿವ್ಯವಾದ ರಾಧಾಕುಂಡದಲ್ಲಿ ಸೇವೆ ಮಾಡದಿರುವ ವಿವೇಕಿ ಎಲ್ಲಿದ್ದಾನೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡಿ, ಎಲ್ಲದಕ್ಕಿಂತ ಶ್ರೇಷ್ಠ ರಾಧಾಕುಂಡ ಅಂತ ಗೊತ್ತಾಗೋಯ್ತು. ಸೊ ಇವಾಗ ರಾಧಾಕುಂಡ ಶ್ರೇಷ್ಠ ಅಂತ ಗೊತ್ತಾದ್ಮೇಲೆ ಅಲ್ಲಿ ಯಾರು ಹೋಗಿ
ವಾಸ ಮಾಡ್ಕೊಂಡು ಅಲ್ಲಿ ಯಾರು ಸೇವೆ ಮಾಡೋದಿಲ್ಲ, ಅಂತಹ ವಿವೇಕಿ ಯಾರಾದ್ರೂ ಇರ್ತಾರಾ, ಅಂತ ಅವಿವೇಕಿ ಯಾರಾದ್ರೂ ಇರ್ತಾರಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ರೂಪ ಗೋಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಸೊ ಬಾಬಾತಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂತ ನೋಡೋಣಂತೆ. ಸೊ ಇವಾಗ ಶ್ರೇಷ್ಠವಾಗಿರೋದು, ಸೊ ಅದಕ್ಕೆ ಒಂದು ಚಿಕ್ಕದೊಂದು ಕತೆ ಹೇಳ್ತಾ ಇದ್ದೀನಿ. ಒಂದ್ಸತಿ ಏನಾಗುತ್ತೆ, ಒಬ್ಬ ರಾಜ, ಅವನು ತುಂಬಾನೇ ಭಕ್ತಿ ಇರುತ್ತೆ ರಾಜನಿಗೆ. ಅವನಿಗೆ ಭಗವಂತ ದರ್ಶನ ಕೊಡ್ತಾ ಇರ್ತಾನೆ. ಸೊ ಆ ರಾಜನಿಗೆ ಅನ್ಸುತ್ತೆ, ನಾನೊಬ್ನೇ ಭಗವಂತನ ದರ್ಶನ ಪಡ್ಕೊಳ್ತಾ ಇದ್ದೀನಿ. ಯಾವ್ದಾದ್ರು ಸರಿ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಅವಾಗ ಆ ರಾಜನಿಗೆ ಅನ್ಸುತ್ತೆ, ನಾನೊಬ್ನೇನೆ ಭಗವಂತನ ದರ್ಶನವನ್ನ ಪಡ್ಕೋತಾ ಇದೀನಲ್ವಾ, ಸೊ ನನ್ನ ಆ ಪ್ರಜೆಗಳೆಲ್ಲರೂ ಸಹ ಪಡ್ಕೊಳ್ಳಿ, ನನ್ನ ಪರಿವಾರದವ್ರು ಎಲ್ಲರನ್ನು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಭಗವಂತನನ್ನ ಕೇಳ್ತಾರೆ. ಭಗವಂತ, ನೀನು ನನಗ್ ಮಾತ್ರ ದರ್ಶನ ಕೊಡ್ತಾ ಇದೀಯಾ, ಸೊ ಈ ಊರು ಜನಗಳಿಗೆಲ್ಲರಿಗೂ ಸಹ ನೀನ್ ಯಾಕೆ ದರ್ಶನ ಕೊಡಬಾರ್ದು ಅಂತಂದ್ರೆ, ಭಗವಂತ ನಮಗ್ ಗೊತ್ತಿರೋ ಹಾಗೇನೆ ಅರ್ಹತೆ ಇರ್ಬೇಕು ಅಲ್ವಾ ಭಗವಂತನ ದರ್ಶನವನ್ನ ಪಡಿಬೇಕು ಅಂತಂದ್ರೆ. ಆದ್ರೆ ರಾಜ ಇವಾಗ ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಭಗವಂತ ಏನ್ ಹೇಳ್ತಾರೆ, ಸರಿ ಆಯ್ತು, ನಾನು ಎಲ್ಲರಿಗೂ ದರ್ಶನ ಕೊಡ್ತೀನಿ, ನೀನ್ ಒಂದ್ ಕೆಲಸ ಮಾಡು, ಎಲ್ಲ ಊರವ್ರನ್ನೆಲ್ಲರನ್ನೂ ಸಹ ಈ ಒಂದು ಬೆಟ್ಟದ ಹತ್ರ ಕರ್ಕೊಂಡ್ ಬಾ, ನಾನು ಅವಾಗ ನನ್ನ ದರ್ಶನವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಸರಿ ಆಯ್ತು ಅಂತ ಹೇಳ್ಬಿಟ್ಟು ರಾಜ ಎಲ್ಲರನ್ನ ಕರೆಸಿ ಈ ವಿಷಯ ಹೇಳ್ಬಿಟ್ಟು ಎಲ್ಲರನ್ನ ಕರ್ಕೊಂಡವರು ಆ ಬೆಟ್ಟದ ಕಡೆಗೆ ನಡ್ಕೊಂಡವರು ಹೋಗ್ತಾ ಇರ್ತಾರೆ. ಸೊ ಮಾರ್ಗ ಮಧ್ಯದಲ್ಲಿ ಏನ್ ಕಾಣುತ್ತೆ ಅಂತಂದ್ರೆ, ಅಲ್ಲಿ ಎಷ್ಟೊಂದು ಆ ಒಂದು ಹಿತ್ತಾಳೆ ಅಲ್ವಾ, ಹಿಂದಿನ ಕಾಲದಲ್ಲಿ ತುಂಬಾ ಹಿತ್ತಾಳೆದೆಲ್ಲ ಸಾಮಾನುಗಳನ್ನು ತುಂಬಾ ಉಪಯೋಗಿಸ್ತಾ ಇದ್ರು. ಅದರದೊಂದು ರಾಶಿನೇ ಅಲ್ಲಿ ಬಿದ್ದಿರುತ್ತೆ. ಸೊ ಅದನ್ನ ನೋಡಿದಾಗ ಕೆಲವು ಜನಗಳಿಗೆ, ಓ ಇದೇನಪ್ಪಾ ಇಷ್ಟೊಂದು ಇಲ್ಲಿ ಇದೆಯಲ್ಲ, ನಮ್ಗಿದು ತುಂಬಾ ಅಗತ್ಯ ಇರೋದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಆ ಒಂದು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅದನ್ನ ಸಂಗ್ರಹಣೆ ಮಾಡ್ಕೋತಾರೆ. ಸೊ ನಾವೇನಾದ್ರೂ ಸಂಗ್ರಹಣೆ ಮಾಡ್ಕೊಂಡ್ರೆ ನಮ್ಗೆ ನಡಿಲಿಕ್ಕೆ ಆಗೋಲ್ಲ. ಅವ್ರೇನ್ ಮಾಡ್ತಾರೆ, ಸೊ ಇಷ್ಟೆಲ್ಲ ಇಟ್ಕೊಂಡಿದೀವಿ, ನಾವಿನ್ನ ವಾಪಸ್ ಊರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಅದನ್ನೆಲ್ಲ ತಗೊಂಡ್ಬಿಟ್ಟು ಊರಿಗೆ ಹೋಗ್ತಾರೆ. ಮತ್ತೆ ಅದಾದ್ಮೇಲೆ ಯಾರೆಲ್ಲ ತಗೊಂಡಿರೋದಿಲ್ವೋ ಅವ್ರು ಮುಂದುವರ್ಕೊಂಡು ಹೋಗ್ತಾರೆ. ಮುಂದುವರ್ಕೊಂಡು ಹೋದಾಗ ಅವ್ರಿಗೆ ಇನ್ನೊಂದ್ ಸ್ವಲ್ಪ ದೂರ ಹೋದ್ಮೇಲೆ ಅವರಿಗೆ ಮಾರ್ಗ ಮಧ್ಯದಲ್ಲಿ ಏನ್ ಸಿಗುತ್ತೆ, ಇನ್ನೊಂದು ಬೆಳ್ಳಿ ಸಾಮಾನುಗಳಿಂದ ಮಾಡಿರುವಂತಹ ಒಂದು ಗುಡ್ಡ ಸಿಗುತ್ತೆ. ಅವಾಗ ಅದನ್ನ ನೋಡಿದಾಗ, ಬೆಳ್ಳಿ ಪರ್ವತವನ್ನ ನೋಡಿದಾಗ ಎಲ್ಲರಿಗೂ ತುಂಬಾ ಆಕರ್ಷಣೆ ಆಗುತ್ತೆ, ಇದೇನಿದು ಬೆಳ್ಳಿ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆಲ್ಲ ಆ ಒಂದು ಬೆಳ್ಳಿ ಸಾಮಾನು ಬೇಕು ಅಂತ ಅನ್ನಿಸ್ತೋ, ಆ ಬೆಳ್ಳಿನೆಲ್ಲ ಅವ್ರು ಸಂಗ್ರಹಣೆ ಮಾಡ್ಕೋತಾರೆ. ಸಂಗ್ರಹಣೆ ಮಾಡ್ಕೊಂಡು, ನಮ್ಗೆ ಆ ದೇವ್ರನ್ನ ಇನ್ನೇನ್ ನೋಡೋದು, ಸೊ ನಮ್ಗೆ ಬೇಕಾಗಿರೋದು ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ವಾಪಸ್ ಊರಿಗೆ ಹೋಗ್ತಾರೆ. ಸೊ ಅದಾದ್ಮೇಲೆ ಯಾರೆಲ್ಲ ಬೆಳ್ಳಿ ತಗೊಳೋದಿಲ್ಲ, ಇನ್ನ ಮುಂದೆ ಹೋಗೋಣಂತೆ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೋ, ಅವ್ರು ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೆ ಏನ್ ಕಾಣಿಸುತ್ತೆ, ಒಂದು ಬಂಗಾರದ ಪರ್ವತ ಕಾಣಿಸುತ್ತೆ. ಸೊ ಬಂಗಾರದ ಪರ್ವತ ಕಾಣಿಸ್ದಾಗ ಎಷ್ಟೊಂದು ಜನ, ಬಂಗಾರ ಸಿಕ್ಕಿದ್ರೆ ಯಾರಾದ್ರೂ ಬಿಡ್ತಾರಾ, ಸರಿ ಅಂತ ಹೇಳ್ಬಿಟ್ಟು ಎಲ್ಲಾ ಬಂಗಾರದ ವಸ್ತುಗಳನ್ನೆಲ್ಲ ಅವರು ತಗೊಂಡ್ಬಿಟ್ಟು, ಇನ್ನ ದೇವ್ರು ನೋಡೋದು ಅಗತ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಎಲ್ಲರನ್ನು ವಾಪಸ್ಸು ಊರಿಗೆ ಹೊಟ್ಟೋಗ್ತಾರೆ. ಅದಾದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ರಾಜ ಹಿಂತಿರುಗಿ ನೋಡ್ತಾನೆ, ಯಾರು ಇಲ್ಲ, ಯಾವ ಜನಗಳು ಇಲ್ಲ. ಅವನ ಜೊತೆ ಈಗ ಉಳ್ಕೊಂಡಿರೋದು ತನ್ನ ಹೆಂಡತಿ ಮಾತ್ರನೇ, ರಾಜನ ಹೆಂಡತಿ ಮಾತ್ರ ಇದ್ದಾಳೆ. ಸೊ ಕೊನೆಗೆ ರಾಜ ಏನ್ ಮಾಡ್ತಾನೆ, ಸರಿ ಆಯ್ತು, ಇನ್ನೇನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಅವನು ಹಾಗೆ ಮುಂದೆ ಹೋದಾಗ ಕೊನೆಗೆ ಅಲ್ಲಿ ವಜ್ರದ ಒಂದು ಪರ್ವತ ಕಾಣಿಸುತ್ತೆ. ಆ ವಜ್ರದ ಪರ್ವತ ನೋಡಿದ ತಕ್ಷಣ ರಾಣಿನೂ ಸಹ ಮೋಹಕ್ಕೆ ಒಳಗಾಗ್ಬಿಡ್ತಾಳೆ. ಕೊನೆಗೆ ಅವಳನ್ನು ಸಹ ಆ ವಜ್ರವನ್ನೆಲ್ಲ ಶೇಖರಿಸ್ಕೊಂಡು, ಸೊ ನಾನು ಇನ್ನ ದೇವ್ರು ನೋಡೋದು ಅಗತ್ಯನೇ ಇಲ್ಲ, ಸೊ ನನಗೆ ಈ ವಜ್ರ ಎಲ್ಲ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವಳೇನ್ ಮಾಡ್ತಾಳೆ, ವಾಪಸ್ಸು ಅವಳು ರಾಜ್ಯಕ್ಕೆ ಬರ್ತಾಳೆ. ಸೊ ಕೊನೆಗೆ ಇವಾಗ ಏನಾಯ್ತು, ಆ ಬೆಟ್ಟ, ಆ ದೇವ್ರು ಹೇಳಿರೋ ಬೆಟ್ಟಕ್ಕೆ ರೀಚ್ ಆದಾಗ ಯಾರು ಉಳ್ಕೊಂಡ್ರು, ಈಗ ಕೊನೆಗೆ ರಾಜ ಮಾತ್ರನೇ ಉಳ್ಕೊಂಡ್ರು ಅಲ್ವಾ. ಇವಾಗ ನೋಡಿ ಇಲ್ಲಿ ಏನಾಯ್ತು, ಹಿಂದೆ ನಾವು ನೋಡ್ಕೊಂಡು ಹೋದ್ರೆ ಯಾರಿಗೆ ಯಾವ್ದು ಶ್ರೇಷ್ಠ ಅಂತ ಅನಿಸ್ತೋ ಅದನ್ನೆಲ್ಲ ಅವರು ಪಡ್ಕೊಂಡ್ರು ಅಲ್ವಾ. ಆದ್ರೆ ಇವಾಗ ರಾಜನಿಗೆ ಮಾತ್ರನೇ ಅದು ಶ್ರೇಷ್ಠ ಯಾವುದು ಅಂತ ಗೊತ್ತಿದೆ ಅಲ್ವಾ. ನಿಜವಾದ ಶ್ರೇಷ್ಠವಾದಂತಹ ವಸ್ತು ಯಾವುದು ನಮ್ಗೆ ನಮ್ಮ ಜೀವನದಲ್ಲಿ, ಆ ಭಗವಂತ ಅಲ್ವಾ. ಭಗವಂತನ ಆ ಪ್ರೇಮ ಅಲ್ವಾ. ನೋಡಿ ಅದನ್ನ ಪಡ್ಕೊಂಡಿದ್ದು ರಾಜ ಮಾತ್ರನೇ. ಯಾಕಂದ್ರೆ ಅವನು ವಿವೇಕಿ, ಅವನು ಮಾತ್ರನೇ ಗೊತ್ತಿದೆ ಶ್ರೇಷ್ಠವಾದ ನಿಜವಾಗಿ ಶ್ರೇಷ್ಠವಾದದ್ದು ಯಾವುದು ಅಂತ. ಇವಾಗ ನಮ್ಗುನು ಅಷ್ಟೇ ಅಲ್ವಾ. ಇವಾಗ ನೋಡಿ, ನಮ್ಗೆ ಇಷ್ಟ ದಿವಸ ಭಗವದ್ಗೀತೆಗೆ ಬರ್ಲಿಲ್ಲ ಅಂತಂದ್ರೆ ನಾವೇನು ಯೋಚನೆ ಮಾಡ್ತಿದ್ವಿ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಹಣ ಆಸ್ತಿ ಪಾಸ್ತಿ ಮಾಡೋದೇ ಶ್ರೇಷ್ಠ ಅನ್ಕೊಂಡ್ಬಿಟ್ಟಿದ್ವಿ ಅಲ್ವಾ. ನಮ್ಮ ಜೀವನದ ಗುರಿ ಏನಪ್ಪಾ, ನೀವೇನು ಸಾಧನೆ ಮಾಡ್ಬೇಕಂತಂದ್ರೆ ನಾವು ಅದೇ ಹೇಳ್ತಾ ಇದ್ವಿ, ನನಗೆ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟಿರ್ಬೇಕು, ದೊಡ್ಡ ಬಂಗ್ಲೆ ಇರ್ಬೇಕು, ನನ್ ಮನೆ ಮುಂದೆ ಒಂದ್ 4-5 ಕಾರ್ ನಿಂತಿರ್ಬೇಕು, ಒಂದು ಅಧಿಕಾರ ಇರ್ಬೇಕು, ನನಗೆ ಮೋಜು ಮಸ್ತಿ ಮಾಡ್ಕೊಂಡು ಫಾರಿನ್ಗೆಲ್ಲ ಟ್ರಿಪ್ ಎಲ್ಲ ಹೋಗ್ಕೊಂಡು ನಾನು ತಿರ್ಗಾಡ್ಕೊಂಡು ಇರ್ಬೇಕು ಅಂತ ನಾವ್ ಹೇಳ್ತಾ ಇದ್ವಿ ಅಲ್ವಾ. ನಮ್ಗೆ ಅದೇ ಶ್ರೇಷ್ಠ ಅಂತ ಗೊತ್ತಿದ್ದು ಇಷ್ಟು ದಿವಸ. ಆಮೇಲೆ ಏನ್ ಗೊತ್ತಾಯ್ತು, ಇನ್ನೊಂದ್ ಸ್ವಲ್ಪ ಮಾತಾಡ್ತಿದ್ದಾಗ, ಇಲ್ಲಿ ಸ್ವರ್ಗ ಅಂತೆ, ಆ ಸ್ವರ್ಗದಲ್ಲಿ ಇಲ್ಲೆಷ್ಟು ಸುಖವನ್ನ ಅನುಭವಿಸ್ತಾ ಇದೀವೋ ಅದರ 1000 ಪಟ್ಟಷ್ಟು ನಾವು ಅನುಭವಿಸ್ಬೋದಂತೆ. ಸೊ ಸ್ವರ್ಗ ತುಂಬಾ ಶ್ರೇಷ್ಠ ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ. ಆಮೇಲೆ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಜ್ಞಾನ ಬಂದಾಗ ನಮ್ಗೆ ಏನ್ ಗೊತ್ತಾಯ್ತು, ಅಯ್ಯೋ ಸ್ವರ್ಗಕ್ಕಿನ್ನ ಇನ್ನ ಶ್ರೇಷ್ಠವಾದದ್ದು ಆ ವೈಕುಂಠವಂತೆ, ಅಲ್ಲಿ ಭಗವಂತನ ಸಾನ್ನಿಧ್ಯವಂತೆ, ಅಲ್ಲಿ ನಮ್ಗೆ ಯಾವುದೇ ಒಂದು ಚಿಂತೆ ಇರೋದಿಲ್ವಂತೆ ಅಂತ ನಮಗೆ ಗೊತ್ತಾಯ್ತು ಅಲ್ವಾ. ಸೊ ಇವಾಗ ಶ್ರೇಷ್ಠ ಆಮೇಲೆ ಗೊತ್ತಾಗಿದ್ದು, ಇವಾಗ ನಮ್ಗೆ ಭೌತಿಕ ಪ್ರಪಂಚಕ್ಕಿನ್ನ ಸ್ವರ್ಗಕ್ಕಿನ್ನ
ನಮ್ಗೆ ಆ ವೈಕುಂಠ ಅನ್ನೋದು ತುಂಬಾ ಶ್ರೇಷ್ಠ ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ. ಸೊ ಅಂದ್ರೆ ನಮ್ಗೆ ಜ್ಞಾನ ಬಂದ ಹಾಗೆ ನಮ್ಗೆ ಅದರ ಶ್ರೇಷ್ಠತೆ ನಮ್ಗೆ ಯಾವುದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದೇ ತರ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ನಮ್ಗೆ ಆಚಾರ್ಯರು ಹೇಳ್ತಾ ಇದ್ದಾರೆ ಯಾವ್ದು ತುಂಬಾ ಶ್ರೇಷ್ಠ. ಸೊ ನೀವೆಲ್ಲಿ ನಿಮ್ಮ ಜೀವನ ನಿಮ್ಗೆ ಇರೋದೇ ಒಂದು 100 ವರ್ಷ ಆಯಸ್ಸು, ಅದ್ರಲ್ಲಿ ನಾವು ಬದುಕೋದೆ 50-60 ವರ್ಷ ಅಲ್ವಾ. ಅದ್ರಲ್ಲಿ ನಮ್ಮ ಜೀವನದ ಜಂಜಾಟದಲ್ಲಿ ನಾವು 40-50 ವರ್ಷವನ್ನ ಹಾಗೆ ಕಳೆದ್ ಬಿಡ್ತೀವಿ. ಇರೋ ಒಂದು ಸ್ವಲ್ಪ ಸಮಯದಲ್ಲಿ ನೀವು ಭಕ್ತಿಯಲ್ಲಿ ಸೀರಿಯಸ್ ಆಗಿರ್ಬೇಕು ಅಂದ್ರೆ ನೀವು ಎಲ್ಲಿ ಜೀವನವನ್ನ ಮಾಡ್ಬೇಕು, ಎಲ್ಲಿ ನಿಮ್ಮ ಸಮಯವನ್ನ ಕಳಿಬೇಕು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದ್ರು ಏನಂತ ಅರ್ಥ ಮಾಡಿಸ್ತಾರೆ ನೋಡೋಣ ಅಂತ. ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಈಗ ಜಸ್ಟ್ ಇದನ್ನ ಕಂಪ್ಲೀಷನ್ಗೋಸ್ಕರ ನಾನು ಇದನ್ನ ಓದಿದ್ದೀನಿ. ಭಾವಾರ್ಥವನ್ನ ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಭಗವಂತನ ಸೃಷ್ಟಿಯ 3ನೇ ಒಂದು ಭಾಗ ಆಧ್ಯಾತ್ಮಿಕ ಲೋಕವೇ ಇದೆ. ಅದು ತುಂಬಾ ಶ್ರೇಷ್ಠವಾದುದು. ಆಧ್ಯಾತ್ಮಿಕ ಜಗತ್ತು ಲೌಕಿಕ ಜಗತ್ತಿಗಿಂತ ಉತ್ತಮವಾಗಿರುವುದು ಸಹಜವೇ ಆಗಿದೆ. ಆದರೆ ಮಥುರೆ ಮತ್ತು ಅದರ ಅಕ್ಕಪಕ್ಕ ಸ್ಥಳಗಳು ಏಕ ಜಗತ್ತಿನಲ್ಲಿ ಇದ್ದರೂ ಅವು ಆಧ್ಯಾತ್ಮಿಕ ಲೋಕಕ್ಕಿಂತ ಉತ್ತಮ. ಏಕೆಂದ್ರೆ ಸಾಕ್ಷಾತ್ ಭಗವಾನ್ ಕೃಷ್ಣನೇ ಮಥುರೆಯಲ್ಲಿ ಅವತಾರವೆತ್ತಿದನು. ಬೃಂದಾವನದ ಗೋಂಡಾರಣ್ಯಗಳು ಮಥುರೆಗಿಂತಲೂ ಶ್ರೇಷ್ಠವೆಂದು ಭಾವಿಸಲಾಗಿದೆ. ಏಕೆಂದ್ರೆ ತಾಲವನ, ಮಧುವನ ಮತ್ತು ಬಹುಲಾವನವೇ ಮೊದಲಾದ 12 ವನಗಳು 12 ವನ ಕೃಷ್ಣನ ನಾನಾ ಲೀಲೆಗಳಿಗೆ ಪ್ರಸಿದ್ಧವಾದವು. ಹಾಗಾಗಿ ಬೃಂದಾವನದೊಳಗಿನ ಅರಣ್ಯವು ಮಥುರೆಗಿಂತಲೂ ಶ್ರೇಷ್ಠವೆಂದು ಭಾವಿಸಲಾಗಿದೆ. ಇನ್ನೊಂದು ಸ್ವಲ್ಪ ಓದಿ ಮಾತಾಜಿ. ಸಾಕು ಮಾತಾಜಿ. ಸೊ ಇಲ್ಲಿ ನಾವು ಏನನ್ನ ನೋಡ್ತಾ ಇದೀವಿ, ಇದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಭಗವಂತನ ಸೃಷ್ಟಿಯಲ್ಲಿ 3ನೇ ಒಂದು ಭಾಗ ಆಧ್ಯಾತ್ಮಿಕ ಲೋಕ ಇದೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೆ ಆಧ್ಯಾತ್ಮಿಕ ಲೋಕ ತುಂಬಾ ಶ್ರೇಷ್ಠವಾದದ್ದು. ಆದ್ರೆ ಆಧ್ಯಾತ್ಮಿಕ ಜಗತ್ತು ಲೌಕಿಕ ಜಗತ್ತಿಗಿಂತ ಉತ್ತಮವಾಗಿರೋದು ಸಹಜ ಅಲ್ವಾ. ಅದಕ್ಕೇನೆ ಆಧ್ಯಾತ್ಮಿಕ ಜಗತ್ತಿಗೆ ನಾವು ಹೋಗ್ಬೇಕು ಅಂತ ನಾವು ಅನ್ಕೋತಾ ಇದೀವಿ. ಅಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ ಅನ್ನೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಅದು ತುಂಬಾ ಸಂತೋಷವಾಗಿರುವಂತಹ ಜಾಗ, ಆನಂದ ಲೋಕ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಇಲ್ಲಿ ಏನೇ ಹೇಳ್ತಾ ಇದ್ದಾರೆ, ಮಥುರೆ ಮತ್ತು ಅದರ ಅಕ್ಕಪಕ್ಕದ ಸ್ಥಳಗಳು ಈ ಭೌತಿಕ ಪ್ರಪಂಚದಲ್ಲಿ ಇದ್ರೂ ಸಹ ಅದು ಆಧ್ಯಾತ್ಮಿಕ ಲೋಕಕ್ಕಿಂತ ಉತ್ತಮ. ಯಾಕೆ ಅಂತಂದ್ರೆ ದೇವೋತ್ತಮ ಪರಮಪುರುಷನೇ ಅಲ್ಲಿ ಜನ್ಮವನ್ನ ಪಡೆದಿದ್ದಾನೆ, ಅಂದ್ರೆ ಅವತಾರವನ್ನ ಅವನು ಎತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಈಗ ಮಥುರೆಗಿನ್ನ ತುಂಬಾ ಶ್ರೇಷ್ಠ ಯಾವುದು, ಅದಕ್ಕಿನ್ನ ಶ್ರೇಷ್ಠ ಯಾವುದು ಅಂದ್ರೆ ವೃಂದಾವನ. ಈ ವೃಂದಾವನದ ಗೋಂಡಾರಣ್ಯಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 12 ವನಗಳಿದೆ. ಅದ್ ಯಾವ ವನಗಳು ಅಂತ ನಾವು ತಿಳ್ಕೊಂಡಂತೆ ಇದು ಆ ವೃಂದಾವನ. ಈ ವೃಂದಾವನದಲ್ಲಿರುವಂತಹ ಈ 12 ವನಗಳು ಮಥುರೆಗಿಂತ ತುಂಬಾ ಶ್ರೇಷ್ಠ. ಯಾವ್ಯಾವ 12 ವನಗಳು ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಕೃಷ್ಣನ ಲೀಲೆಗಳು ನಡೆದಿದೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣ ಬೆಳಗ್ಗೆ ಎದ್ದು ಅವರು ಅಂದ್ರೆ ಆ ಕರುಗಳನ್ನ ಕರ್ಕೊಂಡು ತನ್ನ ಗೋಪ ಬಾಲಕರ ಜೊತೆ ಅಮ್ಮ ಕೊಟ್ಟಿರೋ ಬುತ್ತಿಯನ್ನ ಕಟ್ಕೊಂಡು ಅವರು ಈ ವನಗಳಿಗೆ ಹೋಗ್ತಾ ಇರ್ತಾರೆ. ಒಂದೊಂದ್ಸತಿ ಒಂದೊಂದು ವನಗಳಿಗೆ ಹೋಗ್ತಾರೆ ಅಲ್ವಾ. ಈ ತರ 12 ವನಗಳಿದೆ, ಒಂದಲ್ಲ ಎರಡಲ್ಲ ನೋಡಿ, 12 ವನಗಳಿದೆ. ಒಂದಕ್ಕಿನ್ನ ಒಂದು ತುಂಬಾನೇ ಸುಂದರವಾಗಿರುವಂತಹ ವನಗಳು. ಸೊ ನಮ್ಗೆ ಆ ಕೃಷ್ಣ ಬುಕ್ ಅಲ್ಲಿ ನೀವು ಓದ್ತಿರ್ಬೋದಲ್ಲ, ಇವಾಗ ಎಷ್ಟೊಂದ್ ಜನ ಅಟೆಂಡ್ ಮಾಡ್ತೀರಾ, ಅದ್ರಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ಆ ವನಗಳು ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ನಮ್ಗೆ ಇವಾಗ ಯಾವ್ದದು ವಸಂತ ಋತು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ವಾತಾವರಣ ಅಲ್ವಾ. ಸೊ ನಮ್ಗೆ ಏನು ಈ ವರ್ಷದಲ್ಲಿ ಒಂದ್ 2 ತಿಂಗಳ ಕಾಲ ಆತರ ಬರ್ಬೋದು ನಮ್ಗೆ, ಅಥವಾ 4 ತಿಂಗಳ ಕಾಲ ಆತರ ಬರ್ಬೋದು. ಆದ್ರೆ ಅಲ್ಲಿ ಆ ಕೃಷ್ಣ ಇರೋ ಸಮಯದಲ್ಲಿ ಆ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಯಾವಾಗ್ಲೂ ಸದಾ ವಸಂತ ಋತುವೇನೋ ಅನ್ನೋ ತರ ಅನ್ನಿಸ್ತಾ ಇತ್ತು. ಸೊ ಆತರ ಪ್ರತಿಯೊಂದು ಕಾಡುಗಳು ಸಹ ಸಮೃದ್ಧವಾಗಿತ್ತು. ಸೊ ಅಲ್ಲಿರೋ ಮರಗಳಲ್ಲಿ ಆ ಒಂದು ಫಲಗಳೇ ಆಗ್ಲಿ, ಹೂಗಳೇ ಆಗ್ಲಿ ತುಂಬಿ ತುಳುಕಾಡ್ತಾ ಇರ್ತಾ ಇತ್ತು. ಎಲ್ಲವೂ ಸಹ ಆ ಭಗವಂತನ ಸೇವೆಗೆ ರೆಡಿಯಾಗಿ ನಿಂತಿರೋ ತರ ಇರ್ತಾ ಇತ್ತು. ಸೊ ಕೃಷ್ಣನು ಸಹ ಆ ಗೋವುಗಳೆಲ್ಲನೂ ಸಹ ಮೇಯ್ತಾ ಇರ್ಬೇಕಾದ್ರೆ ಆ ಗೋಪಪಾಲಕರ ಜೊತೆ ಆಟ ಆಡ್ತಾ ಇದ್ರು. ಒಂದಲ್ಲ ಎರಡಲ್ಲ ಎಷ್ಟು ಆಟಗಳನ್ನ ನಾವು ನೋಡಿದ್ವಿ ಅಲ್ವಾ. ಅಷ್ಟು ತರ ಆಟಗಳನ್ನ ಅವರು ಆಡ್ತಾ ಇದ್ರು. ಸೊ ಇದೆಲ್ಲ ಲೀಲೆಗಳನ್ನ ಅವ್ರು ಮಾಡಿರೋದು ಈ 12 ವನಗಳಲ್ಲಿ. ಈ 12 ವನಗಳು ಯಾವುದು ಅಂತ ಹೇಳ್ಬಿಟ್ಟು ಆಕ್ಚುಲಿ ನಾನು ಹೇಳೋಣ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಒಂದು 10 ನಿಮಿಷ ಸಮಯ ಇದೆ. ಸೊ ಜಸ್ಟ್ ಬ್ರೀಫ್ ಆಗಿ, ಯಾಕಂದ್ರೆ ಪ್ರತಿಯೊಂದು ವನಗಳ ಹೆಸರನ್ನ ಹೇಳಿದ್ರೇನೆ ನಾವು ಏನು ಪ್ಯೂರಿಫೈ ಆಗ್ತಾ ನಾವು ಬರ್ತೀವಿ. ಸೊ 12 ವನಗಳು ಯಾವುದು ಅಂತಂದ್ರೆ ಅದರಲ್ಲಿ 7 ವನಗಳು ಆ ಯಮುನಾ ನದಿಯ ಪೂರ್ವ ಭಾಗದಲ್ಲಿದೆ, 5 ವನಗಳು ಯಮುನಾ ನದಿಯ ಪಶ್ಚಿಮ ಭಾಗದಲ್ಲಿದೆ. ಸೊ ಈ 12 ವನಗಳು. ಸೊ 12 ವನಗಳು ಯಾವುದು ಅಂತಂದ್ರೆ ಮಧುವನ, ತಾಲವನ, ಕುಮುದವನ, ಬಹುಳವನ, ಕಾಮ್ಯವನ, ಕದಿರವನ ಮತ್ತೆ ವೃಂದಾವನ. ಸೊ ಇದು 7 ವನಗಳು ಪೂರ್ವಕ್ಕೆ ಇರುವಂತದ್ದು, ಯಮುನಾ ನದಿಯ ಪೂರ್ವಕ್ಕೆ. ಮತ್ತೆ 5 ವನಗಳು ಯಾವುದು ಅಂದ್ರೆ ಭದ್ರವನ, ಬಂಡೀರವನ, ಬೇಲ್ವನ, ಲೋಹವನ ಮತ್ತು ಮಹಾವನ. ಇವೆಲ್ಲನೂ ಈ 5 ಸಹ ಆ ಯಮುನೆಯ ಪಶ್ಚಿಮ ಭಾಗದಲ್ಲಿ ಇರುವಂತಹ ವನಗಳು. ಸೊ ಈಗ ಮಧುವನ. ಸೊ ಮಧುವನ ಇದು ತುಂಬಾ ಶ್ರೇಷ್ಠವಾದ ವನ. ಯಾಕೆ ಅಂತಂದ್ರೆ ಈ ವನದಲ್ಲಿ 4 ಯುಗದಲ್ಲೂ ಸಹ ಆ ಭಗವಂತನ ಒಂದು ಲೀಲೆಗಳು ನಡೆದಿರುವಂತಹ ವನ ಇದು ಮಧುವನ. ಸೊ ಇದು ಸತ್ಯಯುಗದಲ್ಲಿ ಆ ಮಧು ಅನ್ನೋ ಒಬ್ಬ ರಾಕ್ಷಸನನ್ನ ಭಗವಂತ ಸಂಹಾರ ಮಾಡ್ತಾರೆ, ಮಧುಸೂದನನಾಗಿ ಅವರು ಸಂಹಾರ ಮಾಡ್ತಾರೆ.
ಮತ್ತೆ ನಮಗ್ ಗೊತ್ತಿರೋ ಹಾಗೇನೆ ಧ್ರುವ ಮಹಾರಾಜ ನಾವು ನೋಡಿದ್ವಲ್ವಾ, ಅವನು ಕಾಡಿಗೆ ಹೋಗಿ ತಪಸ್ಸನ್ನ ಮಾಡ್ಬೇಕು ಅಂತ ಅವರ ತಾಯಿ ಹೇಳಿದಾಗ ಅವರು ನಾರದರ ಒಂದು ಸಲಹೆ ಮೇರೆಗೆ ಅವರು ಮಧುವನಕ್ಕೆ ಬರ್ತಾರೆ. ಸೊ ಮಧುವನಕ್ಕೆ ಬಂದಾಗ ಅವ್ರಿಗೆ ಯಾರು ದರ್ಶನವನ್ನ ಕೊಡ್ತಾರೆ ಅಂತಂದ್ರೆ ಪೃಷ್ಣಿಗರ್ಭ. ಸೊ ಭಗವಂತ ಪೃಷ್ಣಿಗರ್ಭನಾಗಿ ಆ ಸುತಪ ಮತ್ತೆ ಪೃಷ್ಣಿಗೆ ಹುಟ್ಟಿರುವಂತಹ ಆ ದೇವೋತ್ತಮ ಪರಮ ಪುರುಷ ಪೃಷ್ಣಿಗರ್ಭನಾಗಿ ಅವರು ಧ್ರುವ ಮಹಾರಾಜನಿಗೆ ಅವರು ದರ್ಶನವನ್ನ ಕೊಡ್ತಾರೆ. ಸೊ ಅದು ಆ ಮಧುವನದಲ್ಲಿ ನಡೆದಿರೋದು. ಅದಾದ್ಮೇಲೆ ತ್ರೇತಾಯುಗದಲ್ಲಿ ಯಾರು ಶತ್ರುಘ್ನ ಅಂದ್ರೆ ರಾಮನ ತಮ್ಮನಾಗಿರುವಂತಹ ಶತ್ರುಘ್ನ ಅವರು ಲವಣಾಸುರನನ್ನ ಅಲ್ಲಿ ಸಾಯಿಸ್ತಾರೆ, ಅವರು ಅಂದ್ರೆ ಸಂಹಾರ ಮಾಡ್ತಾರೆ ಆ ಮಧುವನದಲ್ಲಿ. ಅದಾದ್ಮೇಲೆ ದ್ವಾಪರ ಯುಗದಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಇವಾಗ ಕೃಷ್ಣ ಅವರು ಬಲರಾಮ ಎಲ್ಲರ ಜೊತೆ ಗೋಪ ಬಾಲಕರ ಜೊತೆ ಅಲ್ಲಿ ಲೀಲೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಅದು ದ್ವಾಪರ ಯುಗದಲ್ಲಿ. ಅದಾದ್ಮೇಲೆ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಸಹ ಈ ಮಧುವನದಲ್ಲಿ ಇರುವಂತಹ ಕೃಷ್ಣ ಕುಂಡದಲ್ಲಿ ಅವರು ಏನು ಸ್ನಾನವನ್ನ ಮಾಡಿದ್ದಾರೆ. ಮತ್ತೆ ಅವರ ಒಂದು ಪಾದ ಅಲ್ಲಿ ನಾವು ನೋಡ್ಬೋದು, ಚೈತನ್ಯ ಮಹಾಪ್ರಭುಗಳ ಪಾದ. ಅಂದ್ರೆ ಈ ಮಧುವನ ಅನ್ನೋದು ಆ 4 ಯುಗದಲ್ಲೂ ಸಹ ಭಗವಂತನ ಲೀಲೆಗಳು ನಡೆದಿರುವಂತಹ ಜಾಗ. ಸೊ ಅದಾದ್ಮೇಲೆ ತಾಲವನ ಅಲ್ವಾ, ತಾಲವನ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅಲ್ವಾ. ಸೊ ತಾಲವನ ಏನಕ್ಕೆ ಫೇಮಸ್? ತಾಲವನ ಎಲ್ಲ ಕೇಳಿದೀರಾ ಅಲ್ವಾ, ಓದ್ತಾ ಇದ್ದೀರಲ್ಲ, ಕೇಳಿಸ್ಕೊಂಡಿದ್ದೀರಾ ಅಲ್ಲ. ತಾಲವನದಲ್ಲಿ ಏನ್ ನಡೆಯುತ್ತೆ? ಯಾರನ್ನ ಸಾಯಿಸ್ತಾರೆ ತಾಲವನದಲ್ಲಿ? ಬಲರಾಮ ದೇನಕಾಸುರ ಮಾತಾಜಿ. ಕತ್ತೆ ರೂಪದ ರಾಕ್ಷಸ. ಯಾರು ಕತ್ತೆ ರೂಪದ ರಾಕ್ಷಸ? ದೇನುಕಾಸುರ ಅಲ್ವಾ. ಸೊ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ ಹಾಗೇನೆ ಆ ತಾಲವನದಲ್ಲಿ ಇರುವಂತಹ ಹಣ್ಣುಗಳು ತುಂಬಾ ಸ್ವಾದಿಷ್ಟವಾಗಿರುತ್ತೆ. ಗೋಪ ಬಾಲಕರಿಗೆ ನಮಗ್ ಗೊತ್ತಿರೋ ಹಾಗೇನೆ ಏನೇ ಒಂದು ಶ್ರೇಷ್ಠವಾಗಿದ್ರು ಸಹ ಅದು ಭಗವಂತನ ಸೇವೆಗೆ ಅರ್ಪಿಸ್ಬೇಕು. ಗೋಪ ಬಾಲಕರಿಗೆ ಇದನ್ನ ಕೃಷ್ಣ ಮತ್ತೆ ಬಲರಾಮರು ಇದನ್ನ ಸವಿಬೇಕು ಅಂತ ಅವ್ರಿಗೆ ಆಸೆ. ಆದ್ರೆ ಕೃಷ್ಣ ಬಲರಾಮರಿಗೆ ನೀವು ಅದನ್ನ ಆ ಹಣ್ಣನ್ನ ತಿನ್ಬೇಕು ಅಂತ ಹೇಳಿದ್ರೆ ಅವರು ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ನಮ್ಗೆ ತಿನ್ಬೇಕು ಅನ್ನಿಸ್ತಾ ಇದೆ ಈ ಹಣ್ಣುಗಳು ಅಂತ. ಯಾಕಂದ್ರೆ ನಮಗ್ ಬೇಕು ಅಂತಂದ್ರೆ ಕೃಷ್ಣ ಬಲರಾಮರು ಅಲ್ಲಿರುವಂತಹ ಆ ಒಂದು ಕತ್ತೆ ರೂಪದ ರಾಕ್ಷಸನನ್ನ ದೇನುಕಾಸುರನ್ನ ಸಂಹಾರ ಮಾಡಿ ಅವ್ರು ನಮ್ಗೆ ಈ ಹಣ್ಣನ್ನ ತಂದ್ಕೊಡ್ತಾರೆ ಅಂತ ಗೊತ್ತು ಅಲ್ವಾ. ಸೊ ನಮ್ಮ ಮೂಲಕ ಅವರು ಕೃಷ್ಣ ಮತ್ತೆ ಬಲರಾಮರು ಇದನ್ನ ಸವಿಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ಆ ದೇನುಕಾಸುರನನ್ನ ಯಾರು ಸಂಹಾರ ಮಾಡ್ತಾರೆ? ರಾಕ್ಷಸರು. ಯಾರು ಸಂಹಾರ ಮಾಡಿದ್ರು? ಕೃಷ್ಣನ ಬಲರಾಮ ದೇನುಕಾಸುರನನ್ನ ಸಂಹಾರ ಮಾಡ್ತಾರೆ. ಮತ್ತೆ ದೇನುಕಾಸುರನ ಸಹವರ್ತಿಗಳನ್ನ ಇಬ್ರು ಸಂಹಾರ ಮಾಡ್ತಾರೆ, ಕೃಷ್ಣ ಮತ್ತೆ ಬಲರಾಮ ಅಲ್ವಾ. ಅವ್ರನ್ನ ಸಾಯಿಸಿದಾಗ ಅವ್ರು ಒಬ್ಬೊಬ್ರು ಒಂದೊಂದು ಬಣ್ಣದಲ್ಲಿ ಇರ್ತಾರೆ ಅಲ್ವಾ, ಆ ಕತ್ತೆಗಳು. ಅದನ್ನೆಲ್ಲ ತಗೊಂಡು ಅವರು ಸಾಯಿಸಿದ್ಮೇಲೆ ಅವ್ರನ್ನ ಗರ 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 ಸುತ್ತಿಸ್ಬಿಟ್ಟು ಸಾಯಿಸಿದಾಗ ಒಬ್ಬೊಬ್ರನ್ನು ಸಹ ಒಂದೊಂದು ಆ ತಾಲವನದ ಮರದ ಮೇಲೆ ಎಸೆದಾಗ ಅಲ್ಲಿ ಬಣ್ಣದ ಮೋಡಗಳು ಉತ್ಪತ್ತಿ ಆಗ್ಬಿಟ್ಟಿದೇನೋ ಅನ್ನೋ ತರ ಕಾಣಿಸುತ್ತೆ ಅಂತ ನಾವು ಕೃಷ್ಣ ಬುಕ್ ಅಲ್ಲಿ ನಾವು ನೋಡಿದ್ವಿ ಅಲ್ವಾ. ತಾಲವನ ಅದಕ್ಕೆ ಫೇಮಸ್. ಅದಾದ್ಮೇಲೆ 3ನೇದು ಕುಮುದವನ ಅಲ್ವಾ. ಕುಮುದವನ ಎಲ್ಲದಕ್ಕಿಂತ ಒಂದು ಚಿಕ್ಕ ವನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ವರಹ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಒಂದು ಪದ್ಮಕುಂಡ ಅಂತ ಇದೆ. ಈ ಕುಂಡದಲ್ಲಿ ಯಾರಾದ್ರೂ ಒಂದು ದಿಪ್ಪನ್ನ ತಗೊಂಡ್ರೆ ಅಂದ್ರೆ ಸ್ನಾನವನ್ನ ಮಾಡಿದ್ರೆ ಅವ್ರಿಗೆ ಆ ವೇದಗಳಲ್ಲಿ ಇರುವಂತಹ ಎಲ್ಲ ಜ್ಞಾನನು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲೂ ಸಹ ನಾವು ಚೈತನ್ಯ ಮಹಾಪ್ರಭುಗಳ ಆ ಒಂದು ಪಾದುಕೆಗಳನ್ನ ನಾವಲ್ಲಿ ನೋಡ್ಬೋದು, ಆ ಪಾದದ ಗುರುತನ್ನ ನಾವಲ್ಲಿ ನೋಡ್ಬೋದು. ಮತ್ತೆ 4ನೇದು ಕಾಮ್ಯವನ. ಕಾಮ್ಯ ಅಂತಂದ್ರೆ ಏನು ಅರ್ಥ ಅಂತಂದ್ರೆ ತುಂಬಾ ಸುಂದರವಾಗಿರುವಂತದ್ದು. ಸೊ ಈ ಕಾಮ್ಯವನ ತುಂಬಾ ಸುಂದರವಾಗಿದೆ. ಮತ್ತೆ ಇಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಟೆಂಪಲ್ ರಾಧಾ ಗೋವಿಂದ ಟೆಂಪಲ್ ಅಲ್ಲಿದೆ. ಮತ್ತೆ ವೃಂದಾದೇವಿಯನ್ನು ಸಹ ಅಲ್ಲಿ ಕಾಮ್ಯವನದಲ್ಲಿ ಪೂಜೆ ಮಾಡ್ತಾರೆ. ಮತ್ತೆ ವಜ್ರನಾಭ ಅಂದ್ರೆ ಕೃಷ್ಣನ ಮೊಮ್ಮಗ, ಅವರು ಕಾಮೇಶ್ವರ ಮಹಾದೇವನನ್ನ ಇಲ್ಲಿ ಕಾಮ್ಯವನದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದ್ಮೇಲೆ ಬಹುಳವನ ಅಂತ ಹೇಳ್ಬಿಟ್ಟು 5ನೇದು. ಸೊ ಈ ಬಹುಳವನವನ್ನ ಈಗ ಬಟಿ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಜಾಗವನ್ನ. ಸೊ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ರಾಧಾಕುಂಡ ಮತ್ತೆ ವೃಂದಾವನದ ಮಧ್ಯದಲ್ಲಿ ಬರುತ್ತೆ ಈ ಬಹುಳವನ ಅನ್ನೋದು. ಸೊ ಬಹುಳ ಅನ್ನೋದು ಆ ಕೃಷ್ಣನ ಸಖಿಯರಲ್ಲಿ ಒಬ್ರು ಆ ಬಹುಳ ಅನ್ನೋದು. ಮತ್ತೆ ಬಹುಳಾಷ್ಟಮಿ ದಿವಸ ಇಲ್ಲಿ ರಾಧಾಕುಂಡದಲ್ಲಿ ಎಲ್ಲರೂ ಡಿವೋಟಿಸ್ ಎಲ್ಲ ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾರೆ ಬಹುಳಾಷ್ಟಮಿ ದಿವಸ. ಮತ್ತೆ ಇಲ್ಲಿ ಏನು ಒಂದು ತುಂಬಾ ಮುಖ್ಯವಾದದ್ದು ಅಂತಂದ್ರೆ, ನಾವು ಪುಣ್ಯಕೋಟಿ ಬಗ್ಗೆ ನಾವು ತಿಳ್ಕೊಂಡಿದೀವಲ್ವಾ. ಪುಣ್ಯಕೋಟಿ ಅಂತ ಒಂದು ಹಸು ಇತ್ತು, ಅದನ್ನ ಒಂದು ಏನು ಹುಲಿ ತಿನ್ಬೇಕು ಅಂತ ಹೇಳಿದಾಗ ನಾನು ಮಗುವಿಗೆ ಹಾಲನ್ನ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳುತ್ತಲ್ಲ, ನಾವು ಕೇಳಿದೀವಲ್ವಾ. ಅದೇ ತರನೇ ಇಲ್ಲೂ ಸಹ ಬಹುಳ ಅನ್ನೋ ಒಂದು ಹಸು ಇತ್ತು. ಆ ಹಸುವನ್ನ ತಿನ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹುಲಿ ಹೊಂಚ್ ಹಾಕ್ದಾಗ ಹಸು ಕೇಳ್ಕೊಡುತ್ತೆ, ನನ್ನ ಮಗು ಇವಾಗ ಕೊಟ್ಟಿಗೆಯಲ್ಲಿ ಇದೆ, ಅದಕ್ಕೆ ತುಂಬಾ ಹೊಟ್ಟೆ ಹಸುವಾಗಿದೆ, ಬೇಗ ನಾನು ಹಾಲು ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಅದರ ಮಾತನ್ನ ಉಳಿಸ್ಕೊಳ್ಲಿಕ್ಕೆ ಆ ಮಗುವಿಗೆ ಹಾಲು ಕೊಟ್ಟು ಬರ್ಬೇಕು ಅಂತ ಹೇಳ್ಬಿಟ್ಟು ಅದು ಕೊಟ್ಟಿಗೆಗೆ ಹೋದಾಗ ಮಗುವಿಗೆ ಗೊತ್ತಾಗೋಗ್ಬಿಡುತ್ತೆ ಅಮ್ಮ ಈ ತರ ಕಷ್ಟದಲ್ಲಿದ್ದಾಳೆ ಅಂತ. ಹಾಲನ್ನೇ ಕುಡಿಯೋದಿಲ್ಲ ಮಗು.
ಅಮ್ಮನನ್ನ ಹಿಂಬಾಲಿಸ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಕರು ಯೋಚನೆ ಮಾಡುತ್ತೆ. ಅದಾದ್ಮೇಲೆ ಈ ವಿಷಯ ಆ ಬ್ರಾಹ್ಮಣನಿಗೂ ಗೊತ್ತಾಗತ್ತೆ. ಆ ಒಂದು ಹಸುವಿನ ಒಡೆಯ ಯಾರಿರ್ತಾರೆ ಆ ಬ್ರಾಹ್ಮಣನಿಗೂ ಗೊತ್ತಾಗತ್ತೆ. ಬ್ರಾಹ್ಮಣ ಯೋಚನೆ ಮಾಡ್ತಾನೆ, ಇನ್ನ ನಾನು ಸಹ ಆ ಒಂದು ಹುಲಿಗೆ ಆಹಾರವಾದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು 3 ಜನನು ಸಹ ನಡ್ಕೊಂಡು ಅವರು ಆ ಒಂದು ಹುಲಿಗೆ ನಾವು ಆಹಾರವಾಗ್ಬೇಕು, ನಮ್ಮನ್ನ ನಾವು ತ್ಯಾಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾಗ ಆ ಕೃಷ್ಣನ ಒಂದು ಅನುಗ್ರಹದಿಂದ ಆ ಒಂದು ಹುಲಿಗೆ ಈ 3 ಜನರನ್ನ ತಿನ್ಬೇಕು ಅಂತ ಅನ್ಸೋದಿಲ್ಲ. ಅದಕ್ಕೆ ತುಂಬಾ ಬೇಜಾರಾಗುತ್ತೆ. ಬೇಜಾರಾಗಿ 3 ಜನರನ್ನು ಸಹ ಅದು ಪ್ರಾಣ ಭಿಕ್ಷೆ ಕೊಟ್ಬಿಟ್ಟು ಕಳಿಸ್ಬಿಡುತ್ತೆ. ಸೊ ಈ ಒಂದು ನೆನಪಿಗೋಸ್ಕರ ಈಗ್ಲೂ ಸಹ ಈ ಬಹುಳ ವನದಲ್ಲಿ ಆ ಒಂದು ಹಸು ಮತ್ತೆ ಕರು. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಡಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರೆಲ್ಲರನ್ನು. ಸೊ ಈಗ್ಲೂ ಸಹ ನಾವು ಆ ಸ್ಟ್ಯಾಚ್ಯೂವನ್ನ ನಾವು ಈ ಬಹುಳವನದಲ್ಲಿ ನಾವು ನೋಡಬಹುದು. ಅಲ್ಲಿ ಸುಂದರ ಕುಂಡ ಅಂತ ಇದೆ, ಅದ್ರ ಹತ್ರ ಈ 3 ಜನಗಳ ಒಂದು ತ್ಯಾಗಕ್ಕೋಸ್ಕರ ಅಲ್ಲಿ ಆ ಪ್ರತಿಮೆಗಳನ್ನ ಇಟ್ಟಿದ್ದಾರೆ. ಅದಾದ್ಮೇಲೆ ಭದ್ರವನ. ಸೊ ಆ ಹೆಸರೇ ಹೇಳೋ ತರನೇ ಈ ಭದ್ರವನ ತುಂಬಾ ಅಂದ್ರೆ ಬಲರಾಮನಿಗೆ ತುಂಬಾ ಪ್ರೀತಿಯಾಗಿರುವಂತಹ ಜಾಗ. ಅವರು ಆಟ ಆಡಕ್ಕೆ ಈ ಒಂದು ಜಾಗವನ್ನ ಅವರು ತುಂಬಾ ಇಷ್ಟ ಪಡ್ತಾ ಇದ್ರು, ಈ ಭದ್ರವನ. ಸೊ ಇಲ್ಲಿ ಒಂದು ಸರೋವರನೂ ಸಹ ಇದೆ, ಭದ್ರ ಸರೋವರ ಅಂತ ಇದೆ. ಮತ್ತೆ ಒಂದು ಗೋಚರಣ ಇರುವಂತಹ ಒಂದು ಸ್ಥಳ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭವಿಷ್ಯ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಭದ್ರವನದಲ್ಲಿ ಯಾರೇ ಸ್ನಾನ ಮಾಡಿದ್ರು ಸಹ ಅವ್ರಿಗೆ ಅಪಾರ ಸಂಪತ್ತು ಮತ್ತೆ ಆನಂದ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಕೊನೆಗೆ ಅವ್ರಿಗೆ ಭಗವಂತನ ಅಂದ್ರೆ ಕೃಷ್ಣ ಮತ್ತೆ ಬಲರಾಮರ ಪ್ರೇಮ ಭಕ್ತಿನೂ ಸಹ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಈ ಭದ್ರವನದಲ್ಲಿ ಇರುವಂತಹ ಭದ್ರ ಸರೋವರದಲ್ಲಿ ಸ್ನಾನ ಮಾಡಿದ್ರೆ. ಆಮೇಲೆ 7ನೇದು ಯಾವುದು ಅಂದ್ರೆ ಕದಿರವನ. ಈ ಕದಿರವನದಲ್ಲಿ ಬಕಾಸುರ, ನಮಗೆ ಗೊತ್ತಿರೋ ಹಾಗೇನೆ ಆ ಕ್ರೇನ್ ರೂಪದ ರಾಕ್ಷಸ ಬಕಾಸುರ, ಅವನನ್ನ ಸಂಹಾರ ಮಾಡಿದ್ದು ಕೃಷ್ಣ ಇಲ್ಲೇ. ಹೇಗೆ ಸಂಹಾರ ಮಾಡ್ತಾರೆ, ಆ ಕೊಕ್ಕನ್ನ ಅವರು ಸೀಳ್ತಾರೆ ಅಲ್ವಾ, ಕೊಕ್ಕನ್ನ ಸೀಳಿ ಆ ಬಕಾಸುರನನ್ನ ಸಂಹಾರ ಮಾಡ್ತಾರೆ. ಸೊ ಅದು ಕದಿರವನ. ಸೊ ಕದಿರ ಅನ್ನೋ ಯಾಕೆ ಆ ಹೆಸರು ಬಂತು ಅಂತಂದ್ರೆ, ಕಾಯರ ಅಂತಂದ್ರೆ ತಿನ್ನೋದು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಜಾಗದಲ್ಲಿ ಭಗವಂತ ತನ್ನ ಸ್ನೇಹಿತರ ಜೊತೆ ಆ ಒಂದು ತಿನ್ನೋದು ಅಂದ್ರೆ ಅವ್ರಿಗೆ ಆ ಬುತ್ತಿಯನ್ನ ಕೊಟ್ಟಿರ್ತಾರಲ್ಲ, ಅದನ್ನ ತುಂಬಾ ಸಂತೋಷವಾಗಿ ಸ್ನೇಹಿತರ ಜೊತೆ ಹಂಚ್ಕೊಂಡು ಅವರು ತಿಂತಾ ಇರ್ತಾರೆ ಅಲ್ವಾ. ಇವಾಗ್ಲೂ ಸಹ ನಾವು ಪರಿಕ್ರಮ ಮಾಡಿದ್ರೆ, ವೃಂದಾವನ ಪರಿಕ್ರಮ ಮಾಡಿದ್ರೆ ಅಲ್ಲಿ ಕಲ್ಲಿನಿಂದ ನಿರ್ಮಿತವಾಗಿರುವಂತಹ ಪ್ಲೇಟ್ಸ್ ಇದೆ. ಇವಾಗ ನಾವು ನೋಡ್ತೀವಲ್ಲ ಪ್ಲೇಟ್ಸ್ ಅಲ್ಲಿ, ಇವಾಗ ನಾವು ಹೋಟೆಲ್ಗೆ ಹೋದ್ರೆ ಅಲ್ಲಿ ಎಷ್ಟೊಂದು ಅಂದ್ರೆ ಪಾರ್ಟಿಷನ್ಸ್ ಇರುತ್ತೆ, ಇವಾಗ ಪಲ್ಯಕ್ಕೆ ಪಾಯಸಕ್ಕೆ ಅಂತ ಹೇಳ್ಬಿಟ್ಟು. ಆತರ ಅಲ್ಲಿ ನ್ಯಾಚುರಲ್ ಆಗೇನೆ ಕಲ್ಲಲ್ಲಿ ಆತರ ಒಂದು ಪ್ಲೇಟ್ಸ್ ಇದೆ. ಸೊ ಅಂದ್ರೆ ಕೃಷ್ಣ ತನ್ನ ಸ್ನೇಹಿತರ ಜೊತೆ ತಿನ್ಲಿಕ್ಕೆ ಅಲ್ಲಿ ನೋಡಿ ನೇಚರ್ ಅಂದ್ರೆ ಆ ಒಂದು ಪ್ರಕೃತಿನೇ ಆತರ ಒಂದು ನ್ಯಾಚುರಲ್ ಆಗಿರುವಂತಹ ಪ್ಲೇಟ್ಸ್ ಅನ್ನ ಅಲ್ಲಿ ಕೊಟ್ಟಿದ್ದಾರೆ ಭಗವಂತನ ಒಂದು ಸೇವೆಗೋಸ್ಕರ. ಸೊ ಅದೆಲ್ಲನೂ ಸಹ ನಾವು ನೋಡ್ಬಹುದು. ಮತ್ತೆ ಅಲ್ಲಿ ಮಾಧುರ್ಯ ಕುಂಡ ಅಂತ ಇದೆ. ಈ ಮಾಧುರ್ಯ ಕುಂಡ ಜಾಗದಲ್ಲಿ, ಕದಿರವನದಲ್ಲಿರುವಂತಹ ಮಾಧುರ್ಯ ಕುಂಡದಲ್ಲಿ ಕೃಷ್ಣ ಗೋಪಿಕಾಸ್ತ್ರೀಯರನ್ನ ಭೇಟಿ ಮಾಡ್ತಾ ಇರ್ತಾರೆ. ಮತ್ತೆ ಮಹಾವನ, ಹೆಸರೇ ಹೇಳ್ತಿರೋ ಹಾಗೇನೆ ಮಹಾವನ, ಅದು ತುಂಬಾ ಎಲ್ಲದಕ್ಕಿನ್ನ 12 ವನಗಳಲ್ಲಿ ತುಂಬಾ ದೊಡ್ಡದಾದ ವನ ಈ ಮಹಾವನ. ಸೊ ಇಲ್ಲಿ ಮಹಾವನದಲ್ಲೇನೆ ನಮ್ಗೆ ನಂದ ಮಹಲ್ ಅಂದ್ರೆ ನಂದ ಮಹಾರಾಜ ಮತ್ತೆ ಯಶೋಧ ಅವ್ರದ್ದು ಮನೆ ಏನಿತ್ತೋ ಅದನ್ನ ನಾವಿಲ್ಲಿ ಮಹಾವನದಲ್ಲಿ ನೋಡ್ಬೋದು. ಇದನ್ನ ನಾವು ಗೋಕುಲ ಕೃಷ್ಣ ಫಸ್ಟ್ ಅಂದ್ರೆ ಅವ್ರು ಹುಟ್ಟಿದ್ಮೇಲೆ ಯಾರು ವಸುದೇವ ಅವರನ್ನ ಗೋಕುಲಕ್ಕೆ ಕರ್ಕೊಂಡ್ ಬಂದಿದ್ದು ಅಲ್ವಾ. ಆ ನಂದ ಮಹಾರಾಜ ಇರುವಂತಹ ಮಹಲ್ ಇರುವಂತಹ ಜಾಗನೇ ಈ ಮಹಾವನ. ಅದನ್ನ ಗೋಕುಲ ಅಂತನೂ ಸಹ ನಾವು ಕರಿತೀವಿ. ಇಲ್ಲೇನೆ ಪೂತನನ್ನ ಸಂಹಾರ ಮಾಡಿದ್ದು, ಮತ್ತೆ ತೃಣಾವರ್ತ ಆ ಸುಂಟ್ರಗಾಳಿ ರಾಕ್ಷಸ, ಆ ಲೀಲೆಗಳೆಲ್ಲ ನಡೆದಿದ್ದು ಇದೇ ಜಾಗ. ಮತ್ತೆ ತನ್ನ ಬಾಯಲ್ಲಿ ತನ್ನ ತಾಯಿಗೆ ಆ ಬ್ರಹ್ಮಾಂಡವನ್ನ ತೋರಿಸ್ತಾರಲ್ವಾ, ಆ ಜಾಗನೂ ಸಹ ಈ ಒಂದು ಮಹಾವನವೇ. ಮತ್ತೆ ಲೋಹವನ, ಈ ಲೋಹವನದಲ್ಲಿ ತುಂಬಾ ಅಂದ್ರೆ ಆಕರ್ಷಕವಾಗಿರುವಂತಹ ಹೂಗಳಿರುವಂತಹ ಜಾಗ. ಮತ್ತೆ ಇಲ್ಲೇನೇನೆ ಜರಾಸಂಧ ಅವರು 18 ಬಾರಿ ಅವರು ಯಾರು ಮಥುರೆಗೆ ಬಂದು ಅವರು ಅಟ್ಯಾಕ್ ಮಾಡ್ತಾರಲ್ವಾ, ಆ ಯುದ್ಧ ನಡೆದಿರೋ ಜಾಗ ಈ ಲೋಹವನದಲ್ಲೇನೆ. ಮತ್ತೆ ಇಲ್ಲಿ ಕೃಷ್ಣ ಇನ್ನ ಯಾರನ್ನ ಕೊಲ್ತಾನೆ ಅಂತಂದ್ರೆ ಲೋಹ ಜಂಗ ಅನ್ನೋ ಒಬ್ಬ ರಾಕ್ಷಸನನ್ನ ಕೊಲ್ತಾರೆ. ಅವನ್ನ ಯಾಕೆ ಲೋಹ ಜಂಗ ಅಂತ ಕರಿತಾ ಇದ್ರು ಅಂತಂದ್ರೆ ಅವನಿಗೆ ಕಬ್ಬಿಣದಂತಹ ಒಂದು ತೊಡೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅವನನ್ನ ಲೋಹ ಜಂಗ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಮತ್ತೆ ಇಲ್ಲಿ ತುಂಬಾ ಸುಂದರವಾದ ಲೀಲೆಯನ್ನ ಕೃಷ್ಣ ಮಾಡಿದ್ದಾರೆ ಈ ಒಂದು ಲೋಹವನದಲ್ಲಿ. ಏನು ಅಂತಂದ್ರೆ ಅವರು ಬೋಟ್ ಮ್ಯಾನ್ ತರ ಅವರು ವೇಷ ಬದಲಾಯಿಸ್ಕೊಂಡ್ಬಿಟ್ಟು ಆ ಬೋಟನ್ನ ನಡೆಸೋದು. ಆ ಬೋಟಲ್ಲಿ ಗೋಪಿಕಾ ಸ್ತ್ರೀಯರು ಅವರು ಹಾಲು, ಬೆಣ್ಣೆ, ಮೊಸರು, ತುಪ್ಪ ಎಲ್ಲವನ್ನ ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಮಾರ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ರಲ್ಲ. ಸೊ ಕೃಷ್ಣ ಏನ್ ಮಾಡ್ತಾರೆ, ಅವ್ರನ್ನೆಲ್ಲ ಬೋಟಲ್ಲಿ ಹತ್ತಿಸ್ಕೊಂಡು ಇನ್ನೊಂದು ಊರಿಗೆ ಮುಟ್ಟಿಸೋದಿಕ್ಕೆ
ಅವರು ಬೋಟ್ ಮ್ಯಾನ್ ಆಗಿ ಅವರು ವೇಷ ಬದಲಾಯಿಸ್ಕೊಂಡು ಆ ಕೆಲಸ ಮಾಡ್ತಾ ಇರ್ತಾರೆ. ಕೊನೆಗೆ ಏನ್ ಮಾಡ್ತಾರೆ ಅವರು, ಮಧ್ಯಕ್ಕೆ ಬಂದಾಗ, ಆ ಒಂದು ನದಿಯ ಮಧ್ಯಕ್ಕೆ ಬಂದಾಗ ಅವ್ರೇನ್ ಮಾಡ್ತಾರೆ, ಗೋಪಿಕಾಸ್ತ್ರೀಯರಿಗೆ ಹೇಳ್ತಾರೆ, ನೀವೇನೆಲ್ಲ ತಂದಿದ್ರೆ ಮಡಕೆಯಲ್ಲಿ ಅದೆಲ್ಲ ನೀರಿಗೆ ಸುರಿದು ಬಿಡಿ. ನೀರಿಗೆ ಸುರಿಲಿಲ್ಲ ಅಂತಂದ್ರೆ ಈ ಬೋಟು ಮುಳುಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಆಟ ಆಡಿಸ್ತಾ ಇರ್ತಾರೆ. ಸೊ ಅಂತಹ ಸುಂದರ ಲೀಲೆ ನಡೆದಿರುವಂತಹ ಜಾಗ ಈ ಒಂದು ಲೋಹವನ. ಮತ್ತೆ ಅದಾದ್ಮೇಲೆ ಬೇಲ್ವನ. ಸೊ ಈ ಬೇಲ್ವನ ಅಂದ್ರೆ ಆ ಹೆಸರೇ ಹೇಳಿರೋ ತರ ಬಿಲ್ವವನ ಅಂದ್ರೆ ಇಲ್ಲಿ ಆ ಬಿಲ್ವ ಮರಗಳು ಜಾಸ್ತಿ ಇರುವಂತಹ ಜಾಗ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಲಕ್ಷ್ಮೀ ದೇವಿನೂ ಸಹ ಆ ರಾಸ ನೃತ್ಯದಲ್ಲಿ ನಾನು ಸಹ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅವ್ರಿಗೆ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಅವರು ಆ ರಾಸ ನೃತ್ಯದಲ್ಲಿ ಜಾಯಿನ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಅವರು ತಪಸ್ಸನ್ನ ಮಾಡಿರುವಂತಹ ಜಾಗ ಈ ಬೇಲ್ವನ. ಅದಕ್ಕೆ ಇದನ್ನ ಶ್ರೀವನ ಅಂತಾನೂ ಸಹ ಕರೀತಾರೆ. ಯಾಕಂದ್ರೆ ಲಕ್ಷ್ಮೀ ದೇವಿ ಅಲ್ಲಿ ಈಗ್ಲೂ ಸಹ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಶ್ರೀವನ ಅಂತ ಕರೀತಾರೆ. ಅದಾದ್ಮೇಲೆ 11ನೇ ವನ ಬಂದು ಬಂಡೀರವನ. ಸೊ ಈ ಬಂಡೀರವನದಲ್ಲಿ ಯಾವ ಲೀಲೆ ನಡೆದಿದೆ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣ ಏನ್ ಮಾಡ್ತಾರೆ, ಅಲ್ಲಿ ಒಂದ್ಸತಿ ಆ ಕಾಡ್ಗಿಚ್ಚು ಬಂದಾಗ ಆ ದನಗಳನ್ನೆಲ್ಲ ಅವರು ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಆ ಕಾಡ್ಗಿಚ್ಚನ್ನ ನುಂಗ್ಬಿಡ್ತಾರೆ ಅಲ್ವಾ. ಆ ಒಂದು ಲೀಲೆ ನಡೆದಿರುವಂತಹ ಸ್ಥಳ ಈ ಬಂಡೀರವನ. ಮತ್ತೆ ಅಲ್ಲಿ ಇನ್ನ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡಿದ್ದಾರೆ, ವತ್ಸಾಸುರ. ಸೊ ವತ್ಸಾಸುರ ಯಾರು, ಅವರು ಒಂದು ಕರುವಾಗಿ ಬಂದಿರುವಂತಹ ರಾಕ್ಷಸ, ಕಂಸ ಕಳಿಸಿರುವಂತಹ ರಾಕ್ಷಸ. ಅವನೊಂದು ಕರುವಿನ ರೂಪದಲ್ಲಿ ಬಂದು ಸೊ ಕೃಷ್ಣನನ್ನ ಸಂಹಾರ ಮಾಡ್ಬೇಕು ಅಂತ ಬರ್ತಾರೆ. ಸೊ ಕೃಷ್ಣ ಈ ಒಂದು ವತ್ಸಾಸುರನನ್ನ ಅವರು ಸಂಹಾರ ಮಾಡ್ತಾರೆ. ಮತ್ತೆ ಇದೇ ಒಂದು ಜಾಗದಲ್ಲೇನೆ ಬಲರಾಮ ಪ್ರಲಂಬಾಸುರನನ್ನ ಸಂಹಾರ ಮಾಡ್ತಾರೆ ಬಂಡೀರವನದಲ್ಲಿ. ನಮ್ಗೆ ಗೊತ್ತಿರೋ ಹಾಗೆ ಕೃಷ್ಣ ಮತ್ತೆ ಬಲರಾಮ ಅವರೆಲ್ಲರೂ ಮತ್ತೆ ಗೋಪ ಬಾಲಕರ ಜೊತೆ ಅವ್ರಿವಾಗ್ಲೂ ಏನಾದ್ರೂ ಒಂದು ಆಟ ಆಡ್ತಾ ಇರ್ತಾರೆ. ಒಂದ್ಸತಿ ಅವರು ಸ್ಪರ್ಧೆ ಏರ್ಪಡಿಸ್ತಾರೆ ಅಲ್ವಾ. ಸೊ 2 ಗುಂಪು ಮಾಡಿರ್ತಾರೆ, ಅಂದ್ರೆ ಟಗ್ ಆಫ್ ವಾರ್ ತರ. ಸೊ ಯಾರು ಗೆಲ್ತಾರೋ ಅವರು ಆ ಒಂದು ತಂಡದವ್ರು ಏನ್ ಮಾಡ್ಬೇಕು, ಯಾರು ಸೋತಿರ್ತಾರೋ ಆ ತಂಡದವರು ಗೆದ್ದವರ ತಂಡವನ್ನ ತಂಡದಲ್ಲಿರುವಂತಹ ಗೋಪ ಬಾಲಕರನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಒಂದ್ ರೌಂಡ್ ಹೋಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಪಂದ್ಯವನ್ನ ಇಟ್ಟಿರ್ತಾರೆ. ಸೊ ಆಗ ಕೃಷ್ಣ ಇರೋ ತಂಡ ಸೋತ್ ಬಿಡುತ್ತೆ, ಈ ಬಲರಾಮ ಇರೋ ತಂಡ ಗೆಲ್ಲುತ್ತೆ. ಆ ಬಲರಾಮ ಇರೋ ತಂಡದಲ್ಲಿ ಯಾರಿರ್ತಾರೆ ಅಂತಂದ್ರೆ ಈ ಪ್ರಲಂಬಾಸುರ, ಅವನು ಒಬ್ಬ ಗೋಪ ಬಾಲಕನ ವೇಷದಲ್ಲಿ ಅವರು ಬಂದಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ನಾನು ಬಲರಾಮನನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಬಲರಾಮನನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಅವರು ಹೋಗ್ತಾರೆ. ಅವ್ರು ಒಂದು ಡೈರೆಕ್ಷನ್ ಇಟ್ಕೊಂಡಿರ್ತಾರೆ ಅಲ್ವಾ, ಈ ಒಂದು ರೌಂಡ್ ಹೋಗಿ ಬರ್ಬೇಕು ಅಂತ. ಆದ್ರೆ ಈ ಪ್ರಲಂಬಾಸುರ ಏನ್ ಮಾಡ್ತಾನೆ, ಬೇರೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾನೆ. ಆಗ ಬಲರಾಮ ಯಾಕೆ ನೀನ್ ಈ ತರ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ಯಾ ಅಂದಾಗ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಬಲರಾಮನಿಗೆ, ಇವನು ರಾಕ್ಷಸ ಅಂತ ಹೇಳ್ಬಿಟ್ಟು. ಅವಾಗ ಏನ್ ಮಾಡ್ತಾನೆ, ನೀನು ರಾಕ್ಷಸನ ಹಾಗಾದ್ರೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಭಾರ ಆಗ್ತಾರೆ. ಭಾರ ಆದಾಗ ಆ ಹುಡುಗನಿಗೆ ತಡ್ಕೊಳೋದಕ್ಕೆ ಆಗೋದಿಲ್ಲ. ಅವನೇನ್ ಮಾಡ್ತಾರೆ, ತನ್ನ ಮೊದಲಿನ ರೂಪಕ್ಕೆ ಬರ್ತಾನೆ, ಆ ಪ್ರಲಂಬಾಸುರನ ಆ ಒಂದು ರೂಪಕ್ಕೆ ಬರ್ತಾನೆ. ಆಗ ಬಲರಾಮ ಏನ್ ಮಾಡ್ತಾನೆ, ಒಂದೇ ಒಂದು ಮುಷ್ಟಿಯಿಂದ ಅವನ ತಲೆ ಮೇಲೆ, ನೆತ್ತಿ ಮೇಲೆ ಗುದ್ದುತ್ತಾನೆ. ಗುದ್ದಿದ ತಕ್ಷಣನೇ ಅಲ್ಲೇನೆ ಆ ಪ್ರಲಂಬಾಸುರ ಸತ್ತು ಹೋಗ್ತಾನೆ. ಸೊ ಆ ಲೀಲೆ ನಡೆದಿರುವಂತಹ ಜಾಗ ಈ ಬಂಡೀರವನ. ಆಮೇಲೆ ಕೊನೆಯದು ಅಂದ್ರೆ ತುಂಬಾ ಮುಖ್ಯವಾಗಿರುವಂತಹ ವನ ಯಾವುದು ಅಂತಂದ್ರೆ ವೃಂದಾವನ ಅಲ್ವಾ. ನಮಗ್ ಗೊತ್ತಿರೋ ಹಾಗೆ ವೃಂದಾವನ ತುಂಬಾ ಮುಖ್ಯವಾದಂತಹ ವನ. ಅಲ್ಲಿ 1, 2 ಅಲ್ವಾ, ಎಷ್ಟು ಲೀಲೆಗಳು, ಆ ಕೃಷ್ಣನ ಸುಂದರ ಲೀಲೆಗಳೆಲ್ಲ ನಡೆದಿರುವಂತಹ ಜಾಗ ಈ ವೃಂದಾವನ. ಸೊ ಇಲ್ಲಿ ನಾವು ನೋಡಿದ್ರೆ ಅಲ್ಲಿ ನಿಧಿವನ, ಸೇವಾ ಕುಂಜು, ಕಾಳಿಯ ಮರ್ದನ ಮಾಡಿರುವಂತಹ ಜಾಗ, ಕಾಳಿಯ ದಮನ ಮಾಡಿರುವಂತಹ ಜಾಗ, ಮತ್ತೆ ನಮ್ಮ ಗೋಸ್ವಾಮಿಗಳು ಕಟ್ಟಿರುವಂತಹ 7 ಪ್ರಮುಖವಾದಂತಹ ಗೌಡಿಯ ಭಕ್ತರು ಹೋಗಿ ದರ್ಶನ ಮಾಡ್ಲೇಬೇಕು ಅನ್ನುವಂತಹ ಆ 7 ದೇವಸ್ಥಾನಗಳು, ಮತ್ತೆ ವಂಶೀವಟ, ಗೋಪೀಶ್ವರ ಮಹಾದೇವ, ಬ್ರಹ್ಮಕುಂಡ, ಧವನಲಕುಂಡ ಅವೆಲ್ಲನೂ ಸಹ ಈ ವೃಂದಾವನದಲ್ಲಿದೆ. ಸೊ ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ವೃಂದಾವನದಲ್ಲಿ ಕಾಲಿಡ್ಬೇಕಂತಂದ್ರೆ ನನ್ನ ಹತ್ರ ಹಣ ಇದೆ, ನನಗೆ ಪವರ್ ಇದೆ ಅಂತಂದ್ರೆ ಯಾರೂನು ಸಹ ಒಂದು ಹೆಜ್ಜೆನೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ವೃಂದಾದೇವಿಯ ಒಂದು ಕರುಣೆ ಇದ್ರೆ ಮಾತ್ರ, ಕೃಪಾ ಕಟಾಕ್ಷ ಇದ್ರೆ ಮಾತ್ರನೇ ಸಾಧ್ಯ. ಸೊ ಈ 12 ವನಗಳು ಇರುವಂತಹ ಜಾಗ ಯಾವುದು, ಸೊ ಅದು ವೃಂದಾವನ. ಅದು ಕೃಷ್ಣನ ನಾನಾ ಲೀಲೆಗಳಿಗೆ ಪ್ರಸಿದ್ಧವಾಗಿದೆ. ಸೊ ಅದಕ್ಕೋಸ್ಕರನೇ ಈ ವೃಂದಾವನ ಮಥುರೆಗಿಂತನೂ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು ನೆಕ್ಸ್ಟ್ ಅಲ್ಲಿ ಗೈಡ್ ಎಲ್ಲ ಹೇಳ್ತಾರ ಮಾತಾಜಿ, ಹೋದ್ರೆ ಅಲ್ಲಿ ಗೈಡ್ ಎಲ್ಲ ಇರ್ತಾರ? ಮಾತಾಜಿ ಇರ್ತಾರೆ ಮಾತಾಜಿ. ಅಲ್ಲೇ ಒಂದ್ 3-4 ದಿವಸ ಆಗ್ಬಿಡ್ಬೋದಲ್ವಾ ಮಾತಾಜಿ ಇದೆಲ್ಲ ನೋಡಕ್ಕೆ? 3-4 ದಿವಸ ತುಂಬಾ ಕಡಿಮೆ. 8 ದಿವಸ ಬೇಕು ಮಾತಾಜಿ, 1 ವಾರ. ತುಂಬಾ ದಿವಸ ಬೇಕು. ಅಂದ್ರೆ ನಿಜ ಹೇಳ್ಬೇಕಂತಂದ್ರೆ ಅಲ್ಲಿ 40 ಡೇಸ್ ಎಲ್ಲ ಇದೆ ನಿಮ್ಗೆ ವ್ರಜಭೂಮಿ ಪೂರ್ತಿ ಪರಿಕ್ರಮ ಮಾಡ್ಕೊ ಬರ್ಬೇಕಂತಂದ್ರೆ. ನೀವ್ ಇಸ್ಕಾನ್ ಅವರೆಲ್ಲ ಆಗ್ತಾರ ಮಾತಾಜಿ? ಅದೆಲ್ಲ ಆಗ್ತಾನೆ ಇರ್ತಾರೆ ಮಾತಾಜಿ. ರೀಸೆಂಟ್ ಆಗಿ ನಾವು ಹೋಗ್ ಬಂದಿದ್ದು, ನಾವ್ ಇವಾಗ ಫೆಬ್ರವರಿ ಟೈಮಲ್ಲಿ ಹೋಗ್ ಬಂದಿದ್ದು ಮಾತಾಜಿ. ಎಷ್ಟು ದಿವಸ ಮಾತಾಜಿ? ನಾವು 4 ದಿವಸ ಹೋಗಿದ್ವಿ ಮಾತಾಜಿ. ವೃಂದಾವನ ಪರಿಕ್ರಮ ಮಾತ್ರ ಮಾಡಿದ್ವಿ. ಮತ್ತೆ ಅಲ್ಲಿ ಇಂಪಾರ್ಟೆಂಟ್ ದೇವಸ್ಥಾನಗಳನ್ನ ಮಾತ್ರ ತೋರಿಸಿದ್ದಾರೆ ಮಾತಾಜಿ. ಸೊ ಅಲ್ಲಿ ಇವಾಗ ವೃಂದಾವನ ಅಂದ್ರೆ ಇವಾಗ ಇಸ್ಕಾನ್ ಕಡೆಯಿಂದ ಯಾವ್ದೇ ಒಂದು ಯಾತ್ರೆಗೆ ಕರ್ಕೊಂಡು ಹೋದ್ರೆ ಯಾವ ತರ ಅಂತಂದ್ರೆ
ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲಾ ಜಾಗಗಳನ್ನ ತೋರಿಸೋದಿಲ್ಲ ಮಾತಾಜಿ. ಸೊ ತುಂಬಾ ಇಂಪಾರ್ಟೆಂಟ್ ತೋರಿಸ್ಬಿಟ್ಟು ಬೆಳಗ್ಗೆ ತೋರಿಸ್ಬಿಟ್ಟು ಸಂಜೆ ಅಲ್ಲಿರುವಂತಹ ಶ್ರೇಷ್ಠ ಭಕ್ತರು ಯಾರಿರ್ತಾರೆ ಅವ್ರನ್ನ ಕರ್ಸಿ ಅದ್ರ ಬಗ್ಗೆ ನಮ್ಗೆ ವಿಚಾರ ತಿಳಿಸ್ತಾರೆ. ಅದೇ ತರನೇ ಯಾತ್ರೆ ಮಾಡ್ಬೇಕಾಗಿರೋದು. ನಿಜವಾಗಿ ಯಾತ್ರೆ ಮಾಡೋದಂದ್ರೆ ಈ ತರನೇ ಅಂತಾನೆ ಹೇಳೋದು ಮಾತಾಜಿ. ಹೌದು ಮಾತಾಜಿ, ಸ್ವಲ್ಪ ರೆಸ್ಟ್ ಸಿಗುತ್ತೆ, ಎಲ್ಲ ವಿವರ ತಿಳ್ಕೊಳಂಗ ಆಗುತ್ತೆ. ಆ ಲೀಲೆಗಳ ಬಗ್ಗೆ ನಾವು ಅಲ್ಲಿ ಹೋದಾಗ ಭಗವಂತನನ್ನ ಸ್ಮರಣೆ ಮಾಡ್ಕೋಬೇಕು. ನಾನು ಹೋದೆ ಬಂದೆ ಅನ್ನೋ ತರ ನಾವು ಅಲ್ಲಿ ಯಾತ್ರೆ ಮಾಡೋ ಹಾಗಿಲ್ಲ. ಅಲ್ಲಿ ನಾವು ಆ ಶುದ್ಧ ಭಕ್ತರ ಬಾಯಿಂದ ನಾವು ಕೇಳ್ಬೇಕು. ಇಲ್ಲಾಂದ್ರೆ ನಾವು ಭಾಗವತಮಲ್ಲಿ ಅದೇ ಶ್ಲೋಕ ಬರುತ್ತೆ, ಎಲ್ಲೋ ಹೋಗಿ ಅಲ್ಲಿ ಯಾತ್ರಾ ಸ್ಥಳದಲ್ಲಿ ನೀವು ನೀರಲ್ಲಿ ಮುಳುಗಿ ಬರ್ಬೇಕು ಅಂದ್ರೆ ಅದನ್ನ ಏನು ಕಾಗೆನೂ ಮಾಡುತ್ತೆ ಮತ್ತೆ ದನನೂ ಮಾಡುತ್ತೆ. ಸೊ ನೀವುನು ಸಹ ಹೋಗಿ ಅಲ್ಲಿ ನಾನು ಮುಳುಗ್ ಬಂದೆ ಅನ್ನೋ ತರ ನೀವು ಯಾತ್ರೆ ಮಾಡಿದ್ರೆ ಸೊ ನಿಮ್ಗುನು ಆ ದನ ಮತ್ತೆ ಆ ಗೋಕರ ಅಂತ ಹೇಳ್ತೀವಿ, ಅದಕ್ಕಿನ್ನ ನೀವು ಯಾವುದೇ ಒಂದು ಗ್ರೇಟ್ ಅಲ್ಲ. ಸೊ ನೀವು ಅಲ್ಲಿ ಹೋದಾಗ ಆ ಕೃಷ್ಣನ ಲೀಲೆಗಳು ಅಥವಾ ಭಗವಂತನ ಲೀಲೆಗಳನ್ನೆಲ್ಲ ನೀವು ಸ್ಮರಣೆ ಮಾಡ್ಕೋಬೇಕು. ಆಗ ಅದು ನೀವು ನಿಜವಾಗಿ ಆ ಧಾಮಕ್ಕೆ ಹೋಗಿರೋ ತರ ಮತ್ತೆ ಅಲ್ಲಿ ಆ ಶ್ರೇಷ್ಠ ಭಕ್ತರ ಬಾಯಿಂದ ಅದನ್ನ ಕೇಳಿಸ್ಕೋಬೇಕು, ನೀವು ಶ್ರವಣ ಮಾಡ್ಬೇಕು. ಸೊ ಆಗ ನೀವು ಪುನೀತರಾಗ್ತೀರಾ, ಪವಿತ್ರರಾಗ್ತೀರಾ, ನೀವು ಪ್ಯೂರಿಫೈ ಆಗ್ತೀರಾ ಅಂತ ಬಿಟ್ಟು ಹೇಳ್ತಾರೆ ಮಾತಾಜಿ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಏಕೆಂದ್ರೆ ತಾಲವನ, ಮಧುವನ ಮತ್ತು ಬಹುಳವನ ಮೊದಲಾದ 12 ವನಗಳು, 12 ವನ ಕೃಷ್ಣನ ನಾನಾ ನಿಲೆಗಳಿಗೆ ಪ್ರಸಿದ್ಧವಾದವು. ಹೀಗಾಗಿ ವೃಂದಾವನದೊಳಗಿನ ಅರಣ್ಯವು ಮಥುರೆಗಿಂತಲೂ ಶ್ರೇಷ್ಠವೆಂದು ಭಾವಿಸಲಾಗಿದೆ. ಆದರೆ ಈ ಅರಣ್ಯಗಳಿಗಿಂತಲೂ ಶ್ರೇಷ್ಠವಾದದ್ದು ಗೋವರ್ಧನ ಪರ್ವತ. ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಯಾಕೆ ಗೋವರ್ಧನ ಪರ್ವತ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಏಕೆಂದರೆ ಸಿಟ್ಟಿಗೆದ್ದ ದೇವೇಂದ್ರನು ಸುರಿಸಿದ ಧಾರಾಕಾರವಾದ ಮಳೆಯಿಂದ ತನ್ನ ಸಹಚರರನ್ನು ವ್ರಜವಾಸಿಗಳನ್ನ ರಕ್ಷಿಸಲು ಗೋವರ್ಧನ ಪರ್ವತವನ್ನ ಛತ್ರಿಯೋಪಾದಿಯಲ್ಲಿ ತನ್ನ ಕಮಲದಂತಹ ಸುಂದರವಾದ ಕೈಯಿಂದ ಎತ್ತಿ ಹಿಡಿದನು. ಗೋವರ್ಧನ ಪರ್ವತದಲ್ಲೇ ಕೃಷ್ಣನು ತನ್ನ ಗೋಪಾಲಕ ಮಿತ್ರರೊಡನೆ ಗೋವುಗಳನ್ನ ಮೇಯಿಸಿದ್ದು ಮತ್ತು ತನ್ನ ಪ್ರಿಯತಮೆ ರಾಧೆಯೊಡನೆ ಭೇಟಿ ಮಾಡಿ ಪ್ರೇಮ ಕ್ರೀಡೆಯಾಡಿದ್ದು ಅಲ್ಲೇ. ಸೊ ಇವಾಗ ಈ ಗೋವರ್ಧನ ಪರ್ವತದಲ್ಲೇ ಎಲ್ಲ ರೀತಿಯ ರಸದಲ್ಲೂ ಸಹ ಭಗವಂತ ಅಲ್ಲಿ ಲೀಲೆನ ಮಾಡಿದ್ದಾರೆ. ಇವಾಗ ಒಂದೊಂದು ಕಡೆ ಒಂದೊಂದ್ ತರ. ಇವಾಗ ಅರಣ್ಯಗಳಿಗೆ ಹೋದಾಗ ಅವರು ಅಲ್ಲಿ ಸಾಕ್ಯ ರಸದಲ್ಲಿ ಅವರು ಲೀಲೆಯನ್ನ ಮಾಡ್ತಾರೆ. ಆದ್ರೆ ಈ ಗೋವರ್ಧನ ತಪ್ಪಲಿನಲ್ಲಿ ಇದ್ದಾಗ ಎಲ್ಲ ರಸದಲ್ಲಿ ಶಾಂತರಸ, ದಾಸ್ಯರಸ, ಸಖ್ಯರಸ, ಮಾಧುರ್ಯ ರಸ, ವಾತ್ಸಲ್ಯ ರಸ ಎಲ್ಲ ರಸದಲ್ಲೂ ಸಹ ಅಲ್ಲಿ ಲೀಲೆಯನ್ನ ಮಾಡಿರೋದು ಅಂತಂದ್ರೆ ಈ ಗೋವರ್ಧನ ಪರ್ವತ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಗೋವರ್ಧನ ಪರ್ವತದ ಪಾದದಲ್ಲಿರುವಂತಹ ರಾಧಾಕುಂಡ ಎಲ್ಲಕ್ಕಿಂತ ಶ್ರೇಷ್ಠ, ಏಕೆಂದರೆ ಕೃಷ್ಣನ ಪ್ರೇಮ ತುಂಬಿ ತುಳುಕುವುದು ಇಲ್ಲೇ. ಮುಂದುವರಿದ ಭಕ್ತರು ರಾಧಾಕುಂಡದಲ್ಲಿ ಇರಲು ಬಯಸುತ್ತಾರೆ ಅಂತ ಹೇಳ್ತಾರೆ. ಇವಾಗ ರಾಧಾಕುಂಡ, ಶ್ಯಾಮಕುಂಡ ಹೇಗ್ ಬಂತು ಅಂತಂದ್ರೆ, ಅರಿಷ್ಟಾಸುರ ಅಂತ ಒಬ್ಬ ರಾಕ್ಷಸ, ಅವನು ಸಹ ಕಂಸ ಕಳ್ಸಿರುವಂತಹ ರಾಕ್ಷಸ. ಅವರು ಒಂದು ಬುಲ್ ಅಂತಂದ್ರೆ ಏನ್ ಹೇಳ್ತೀರಾ? ಎತ್ತು ಗೂಳಿ ಅಥವಾ ಎತ್ತು, ಆ ಒಂದು ರೂಪದಲ್ಲಿ ವೃಂದಾವನಕ್ಕೆ ಬರ್ತಾರೆ. ಬಂದಾಗ ಅವನು ಆ ವೃಂದಾವನಕ್ಕೆ ಬಂದ ತಕ್ಷಣನೇ ಅಲ್ಲಿರುವಂತಹ ವಾತಾವರಣವನ್ನೆಲ್ಲ ಅಲ್ಲಿ ಅಸ್ತವ್ಯಸ್ತ ಮಾಡೋ ತರ ಮಾಡ್ತಾನೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಆ ಒಂದು ಅರಿಷ್ಟಾಸುರನನ್ನ ಅವನ ಕೊಂಬನ್ನ ಇಟ್ಕೊಂಡು ಗರಗರ ಸುತ್ತಿಸ್ಬಿಟ್ಟು ಅವನನ್ನ ಸಾಯಿಸ್ಬಿಡ್ತಾನೆ. ಸೊ ಇದನ್ನ ರಾಧಾರಾಣಿ ಅವರು ನೋಡ್ತಾರೆ, ಗೋಪಿಕಾಸ್ತ್ರೀಯರೆಲ್ಲ ನೋಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಅಂದ್ರೆ ಇವಾಗ ಹಸುವನ್ನ ಸಾಯಿಸೋದು ತುಂಬಾ ತಪ್ಪಲ್ವಾ? ಸೊ ಅದಕ್ಕೋಸ್ಕರ ಕೃಷ್ಣನಿಗೆ ಹೇಳ್ತಾರೆ, ಸೊ ನೀನು ಈ ತರ ಹಸುವನ್ನ ಸಾಯಿಸಿದ್ಯಾ, ನೀನು ಪಾಪ ಮಾಡಿದ್ಯಾ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತಂದ್ರೆ ನೀನು ಈ ಅಂದ್ರೆ ಯಾತ್ರಾ ಸ್ಥಳಗಳಲ್ಲಿರುವಂತಹ ಎಲ್ಲಾ ನದಿಗಳಿಗೂ ಹೋಗಿ ನೀನು ಮಿಂದು ಬರ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೃಷ್ಣ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಕಾಲಿನಿಂದ ಒಂದ್ಸತಿ ಆ ನೆಲವನ್ನ ಗುದ್ದಿದಾಗ ಅಲ್ಲಿ ಒಂದು ಕುಂಡ ಇಟ್ಪಡುತ್ತೆ. ಅದಾದ್ಮೇಲೆ ಎಲ್ಲಾ ನದಿಗಳನ್ನ ಅವರು ಆಹ್ವಾನ ಮಾಡ್ತಾರೆ, ಸೊ ನೀವು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಕೊನೆಗೆ ಎಲ್ಲ ನದಿಗಳು ಅಲ್ಲೇ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಅಲ್ಲೇನೆ ಅವನು ಸ್ನಾನ ಮಾಡಿ ಅವನು ಆ ಒಂದು ತಪ್ಪಿಗೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊತಾನೆ. ಆಮೇಲೆ ಕೃಷ್ಣ ಹೇಳ್ತಾರೆ ರಾಧೆಗೆ, ಸೊ ಇವಾಗ ನೀನು ತಪ್ಪು ಮಾಡಿದ್ಯಾ, ಯಾಕೆಂದ್ರೆ ಒಬ್ಬ ರಾಕ್ಷಸನನ್ನ ನೀನು ಬೆಂಬಲಿಸಿದ್ಯಾ, ಅವನು ರಾಕ್ಷಸ ಅಂತ ಗೊತ್ತು, ಆ ಒಂದು ಎತ್ತಿನ ರೂಪದಲ್ಲಿ ಬಂದಿರುವಂತಹ ರಾಕ್ಷಸ ಅಂತ, ನೀನಾದ್ರೆ ಅವನಿಗೆ ಸಪೋರ್ಟ್ ಮಾಡಿದ್ಯಾ, ಅದಕ್ಕೆ ನೀನು ಸಹ ತಪ್ಪನ್ನ ಮಾಡಿದ್ಯಾ ಅಂತ ಹೇಳಿದಾಗ, ಸೊ ಕೊನೆಗೆ ರಾಧಾ ಮತ್ತೆ ರಾಧಳ ಸ್ನೇಹಿತರು ಅವರು ಸಹ, ನೀನ್ ತಗೊಂಡಿರೋ ಸ್ನಾನ ಮಾಡಿರೋ ಕುಂಡದಲ್ಲಿ ನಾವು ಸ್ನಾನ ಮಾಡೋದಿಲ್ಲ, ನಾವು ಸೆಪರೇಟ್ ಕುಂಡ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವಳ ಬ್ರೇಸ್ಲೆಟ್ ಅನ್ನ ತಗೊಂಡ್ಬಿಟ್ಟು ಅವರೊಂದು ಕುಂಡವನ್ನ ಮಾಡ್ಕೋತಾರೆ ಅಲ್ವಾ. ಆ ಬ್ರೇಸ್ಲೆಟ್ ಅಲ್ಲಿ ಕುಂಡ ಮಾಡ್ತಾರೆ, ಆದ್ರೆ ಅಲ್ಲಿ ಒಂದ್ ತೊಟ್ಟು ನೀರ್ ಬರೋದಿಲ್ಲ. ಸೊ ಕೊನೆಗೆ ಕೃಷ್ಣನೇ ಮತ್ತೆ ಎಲ್ಲರನ್ನ ಕರೆಸ್ತಾನೆ, ಎಲ್ಲಾ ನದಿಗಳನ್ನ ಕರೆಸಿ ಒಂದು ಆ ಒಂದು ಕುಂಡದಲ್ಲಿ ಸ್ಥಾಪಿಸೋ ತರ ಮಾಡ್ತಾನೆ. ಕೊನೆಗೆ ಅಲ್ಲಿ ರಾಧಾ ಮತ್ತೆ ಅವಳ ಸ್ನೇಹಿತರೆಲ್ಲರೂ ಸಹ ಸ್ನಾನ ಮಾಡ್ತಾರೆ. ಆಮೇಲೆ ಕೃಷ್ಣ ಹೇಳ್ತಾರೆ, ಈ ಕುಂಡ ಏನಿದೆ ಅವ್ರ ಕೈಯಾರೆ ತೋಡಿರುವಂತಹ ಕುಂಡ, ರಾಧಾಳ ಕುಂಡ, ಅಲ್ಲಿ ನಾನು ದಿನಾ ಸ್ನಾನ ಮಾಡ್ತೀನಿ. ಮತ್ತೆ ಆ ಪ್ರೇಮ ಏನಿದೆ, ಸೊ ನಿನಗೆ ನನ್ನ ಬಗ್ಗೆ ಏನು ಪ್ರೇಮ ಇದೆ, ಆ ಒಂದು ಪ್ರೇಮ ಇಲ್ಲಿ ಈ ನೀರಿನ ರೂಪದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೃಷ್ಣ. ಸೊ ಅದಕ್ಕೋಸ್ಕರ ಆ ರಾಧಾಕುಂಡ ಅನ್ನೋದು ಎಲ್ಲದಕ್ಕಿನ್ನ ತುಂಬಾ ಶ್ರೇಷ್ಠ. ಸೊ ನಮ್ಗೆ ರಾಧಳ ಬಗ್ಗೆ ಮಾತಾಡೋ ಅಷ್ಟು ಅರ್ಹತೆನೇ ಇಲ್ಲ. ಸೊ ನಮ್ಗೆ ನಾವು ಇದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್ ಅನ್ನ, ಒಂದು ಕ್ಷಣ ಆ ಒಂದು ಕಣ್ಣು ರೆಪ್ಪೆಗಳು ಮುಚ್ಚಿದಾಗ
ಅವ್ರಿಗೆ ಕೃಷ್ಣನನ್ನ ನೋಡ್ದಲೇ ಇರೋ ತರ ಆಗುತ್ತಲ್ಲ ಅಗಲಿಕೆ, ಅದನ್ನೇ ಅವ್ರಿಗೆ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಕೃಷ್ಣನ ಮೇಲೆ ಎಷ್ಟು ಪ್ರೇಮ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಆ ಗೋಪಿಕಾಸ್ತ್ರಲ್ಲೆಲ್ಲ ತುಂಬಾ ಶ್ರೇಷ್ಠರಾದವಳು ರಾಧಾರಾಣಿಯ ಪ್ರೀತಿ ಎಷ್ಟು ಅಪಾರ ಅನ್ನೋದನ್ನ ಕೃಷ್ಣನಿಗೂ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರನೇ ಸ್ವತಃ ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದು ಆ ಒಂದು ರಾಧೆ ಎಷ್ಟು ಪ್ರೀತಿಸ್ತಾ ಇದ್ಲು ಅಂತ ಅದನ್ನ ಅನುಭವಿಸ್ಲಿಕ್ಕೆನೆ ಚೈತನ್ಯ ಮಹಾಪ್ರಭುಗಳು ಆ ರಾಧಳ ಭಾವದಲ್ಲಿ ಅವರು ಬರ್ತಾರೆ ಅಲ್ವಾ. ಸೊ ಅದನ್ನ ನಾವು ತಿಳ್ಕೊತೀವಿ. ಸೊ ಅದಕ್ಕೆ ಈ ರಾಧಾಕುಂಡ ಅನ್ನೋದು ತುಂಬಾನೇ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಕೃಷ್ಣನ ಪ್ರೇಮ ಅಲ್ಲಿ ತುಂಬಿ ತುಳುಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮುಂದುವರಿದ ಭಕ್ತರು ಯಾರು ಈ ಭಕ್ತಿ ಮಾರ್ಗದಲ್ಲಿ ಮುಂದುವರೆದಿರ್ತಾರೋ ಅವರು ರಾಧಾಕುಂಡದಲ್ಲಿ ಇರಲು ಬಯಸುತ್ತಾರೆ. ಏಕೆಂದರೆ ಇದು ಕೃಷ್ಣ ಮತ್ತು ರಾಧಾರಾಣಿಯರ ನಿತ್ಯ ಪ್ರೇಮ ವಿಲಾಸ, ರತಿ ವಿಲಾಸ ಸ್ಥಳ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲು ರಜಭೂಮಿಗೆ ಹೋದಾಗ ರಾಧಾಕುಂಡವನ್ನು ಪತ್ತೆ ಹಚ್ಚಲಾಗಲಿಲ್ಲವೆಂದು ಚೈತನ್ಯ ಚರಿತಾಮೃತ ಮಧ್ಯಲೀಲೆಯಲ್ಲಿ ಹೇಳಿದೆ. ಚೈತನ್ಯ ಮಹಾಪ್ರಭುಗಳು ನಮಗೆ ಗೊತ್ತಿರೋ ಹಾಗೇನೆ ಅವರು ವೃಂದಾವನಕ್ಕೆ ಹೋದಾಗ ಫಸ್ಟ್ ಟೈಮ್ ಹೋದಾಗ ಅವರು ರಾಧಾಕುಂಡ ಅವ್ರಿಗೆ ಕಾಣಿಸೋದೇ ಇಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಎಲ್ಲನೂ ಸಹ ಅಂದ್ರೆ ಕೃಷ್ಣ ರಾಧಾ ಲೀಲೆಗಳು ನಡೆದಿರೋ ಜಾಗಗಳೆಲ್ಲನೂ ಸಹ ಮಸುಕಿ ಹೋಗ್ಬಿಟ್ಟಿರ್ತವೆ. ಅಂದ್ರೆ ಯಾಕಂದ್ರೆ ಅಲ್ಲಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಒಂದು 10 ನಿಮಿಷ ಮುಗಿಸ್ತೀನಿ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಸೊ ಇಲ್ಲಿ ರಾಧಾಕುಂಡವನ್ನ ಅಂದ್ರೆ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಿತ್ತು ಚೈತನ್ಯ ಮಹಾಪ್ರಭುಗಳಿಗೆ ಆ ರಾಧಾಕುಂಡ ಅನ್ನೋದು. ಯಾಕಂದ್ರೆ ನೋಡಿ ಅವರು ಆ ಪ್ರೇಮ ತುಳ್ಕಾಡ್ತಿರೋದೇ ಆ ರಾಧಾಕುಂಡದಲ್ಲಿ ಅಂತ ಹೇಳ್ಬಿಟ್ಟು ಆ ಕೃಷ್ಣ ರಾಧಾ ಇದ್ದಾಗ್ಲೇನೆ ನಾವು ನೋಡಿದ್ವಿ. ಸೊ ಇವಾಗ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಕೃಷ್ಣನೇ ಅಲ್ವಾ. ರಾಧಾಳ ಭಾವನೆಯಲ್ಲಿ ಅವರು ಬಂದಿದ್ದಾರೆ. ಅದಕ್ಕೆ ಅವರು ವೃಂದಾವನದಲ್ಲಿ ಮೊದಲಿಗೆ ಭೇಟಿ ಕೊಟ್ಟಾಗ ಅವರು ರಾಧಾಕುಂಡ ಎಲ್ಲಿ ಅಂತ ಹೇಳ್ಬಿಟ್ಟು ಹುಡ್ಕಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಅದರಿಂದ ಗೊತ್ತಾಗುತ್ತೆ ಅದೆಷ್ಟು ಮುಖ್ಯವಾದ ಸ್ಥಳ ಅಂತ ಹೇಳ್ಬಿಟ್ಟು. ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಧಾಕುಂಡ ಯಾವುದು ಎಂಬುದನ್ನು ಹುಡುಕುತ್ತಿದ್ದರು ಎಂದು ಅರ್ಥ. ಕೊನೆಗೆ ಅವರು ಈ ಪುಣ್ಯ ಸ್ಥಳವನ್ನ ಪತ್ತೆ ಹಚ್ಚಿದರು. ಅಲ್ಲಿ ಒಂದು ಸಣ್ಣ ಕೊಳವಿತ್ತು. ಆ ಸಣ್ಣ ಕೊಳದಲ್ಲಿ ಮಿಂದು ಅದೇ ರಾಧಾಕುಂಡ ಎಂದು ತನ್ನ ಭಕ್ತರಿಗೆ ಹೇಳಿದರು. ಅನಂತರ ಆ ಕೊಳವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರು ಅಂದ್ರೆ ರೂಪ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ ಮೊದಲಾದ 6 ಗೋಸ್ವಾಮಿಗಳು ಪತ್ತೆ ಮಾಡಿದರು. ಈಗ ಅಲ್ಲಿ ರಾಧಾಕುಂಡವೆಂಬ ಒಂದು ದೊಡ್ಡ ಸರೋವರವಿದೆ. ಶ್ರೀಲ ರೂಪ ಗೋಸ್ವಾಮಿಯವರು ರಾಧಾಕುಂಡಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಏಕೆಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಅದನ್ನು ಪತ್ತೆ ಮಾಡಬೇಕೆಂಬ ಹಂಬಲವಿತ್ತು. ಆದ ಕಾರಣ ರಾಧಾಕುಂಡವನ್ನ ಬಿಟ್ಟು ಬೇರೆ ಕಡೆ ಇರಲು ಯಾರು ತಾನೇ ಇಷ್ಟಪಡುತ್ತಾರೆ. ನೋಡಿ, ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಅವರು ಸ್ವತಃ ಕೃಷ್ಣನೇ ಅಲ್ವಾ. ಅವ್ರು ಬಂದಾಗ ವೃಂದಾವನಕ್ಕೆ ಭೇಟಿ ಕೊಟ್ಟಾಗ ಅವ್ರು ಹುಡ್ಕಾಡಿದ್ದೇನು, ಅವರು ರಾಧಾಕುಂಡವನ್ನ ಹುಡ್ಕಾಡಿದ್ರು. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಆ ರಾಧಾಕುಂಡ ಅನ್ನೋದು ಎಷ್ಟು ಶ್ರೇಷ್ಠ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಅದನ್ನ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಕೊನೆಗೆ ಅವ್ರಿಗೆ ಗೊತ್ತಾಯ್ತು ಇದೇ ರಾಧಾಕುಂಡ ಅಂತ. ಹೋಗೋ ಒಂದು ಚಿಕ್ಕ ಕುಂಡ ಇತ್ತು, ಅಲ್ಲೇ ಅವರು ಸ್ನಾನವನ್ನ ಅವ್ರು ಮಾಡ್ತಾರೆ. ಅದಾದ್ಮೇಲೆ ಅದನ್ನ ಬೇರೆ ಗೋಸ್ವಾಮಿಗಳಿಗೆ ಅರ್ಥ ಆಗೋಗ್ಬಿಡುತ್ತೆ ಅಲ್ವಾ ಇದ್ರ ಮಹತ್ವ ಏನು ಅಂತ. ಅದಕ್ಕೆ ಅವ್ರು ಅದನ್ನ ದೊಡ್ಡದಾಗಿ ಮಾಡ್ತಾರೆ. ಸೊ ರಘುನಾಥ ಗೋಸ್ವಾಮಿ ಅವರು ಅದನ್ನ ತುಂಬಾ ದೊಡ್ಡದಾಗಿ ಅದನ್ನ ಮಾಡಿ ಈಗ ನಾವು ನೋಡ್ತಾ ಇದೀವಿ. ಅಲ್ಲಿ ಶ್ಯಾಮಕುಂಡ ಮತ್ತೆ ರಾಧಾಕುಂಡ 2 ಪಕ್ಕದಲ್ಲಿದೆ. ಈಗ ಹೋದಾಗ್ಲೂ ಸಹ ನೀವು ನೋಡ್ಬೋದು. ಸೊ ಅದಕ್ಕೆ ಅದನ್ನ ಶ್ರೇಷ್ಠತೆಯನ್ನ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾರು ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಇದ್ದಾರೋ ಅವ್ರಿಗೆ ಮಾತ್ರನೇ ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಹೊರತು ಬೇರೆ ವೈಷ್ಣವ ಸಂಪ್ರದಾಯದವ್ರಿಗೂ ಸಹ ಈ ರಾಧಾಕುಂಡದ ಮಹತ್ವವನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಚೈತನ್ಯ ಭಕ್ತಿ ಸೇವೆಯಲ್ಲಿ ಆಸಕ್ತಿ ಇಲ್ಲದವರಿಗೂ ರಾಧಾಕುಂಡದ ಮಹಿಮೆ ಅರ್ಥವಾಗದು ಅಂತ ಹೇಳ್ತಾರೆ. ಯಾರಿಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಗೊತ್ತಿಲ್ಲ ಅವ್ರಿಗೂ ಸಹ, ಅವರು ಕೃಷ್ಣನ ಭಕ್ತರೇ ಇರ್ಬೋದು, ಆದ್ರೆ ಅವ್ರಿಗೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೂ ಸಹ ಈ ರಾಧಾಕುಂಡದ ಬಗ್ಗೆ ಅವ್ರಿಗೆ ಅದರ ಒಂದು ಶ್ರೇಷ್ಠತೆಯನ್ನ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ರಾಧಾಕುಂಡವನ್ನು ಮುಖ್ಯವಾಗಿ ಗೌಡೀಯ ವೈಷ್ಣವರು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಪೂಜಿಸುತ್ತಾರೆ. ಸೊ ಅದಕ್ಕೋಸ್ಕರನೇ ಈ ಯಾರು ಬ್ರಹ್ಮ ಮಧ್ವ ಗೌಡೀಯ ಸಂಪ್ರದಾಯದಲ್ಲಿ ಬಂದಿರ್ತಾರೋ ಅವ್ರಿಗೆ ಮಾತ್ರನೇ ಈ ಕುಂಡದ ಶ್ರೇಷ್ಠತೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಇನ್ನ ರಾಧಾಕುಂಡದ ಬಗ್ಗೆ ನಾವು ಮತ್ತೆ ಮುಂದಿನ 2 ಶ್ಲೋಕದಲ್ಲಿ ನಾವು ತಿಳ್ಕೊತೀವಿ. ಆ ರಾಧಾಕುಂಡ ಅನ್ನೋದು ಇನ್ನು ಎಷ್ಟು ಶ್ರೇಷ್ಠವಾದದ್ದು, ಶ್ರೀಮತಿ ರಾಧಾರಾಣಿಯ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು, ಅದನ್ನೆಲ್ಲ ನಾವು ಮುಂದಿನ 2 ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಸೊ ಮತ್ತೆ ನಾವು ಇಲ್ಲಿ ರಾಧಾ ಮತ್ತೆ ಕೃಷ್ಣನ ನಡುವೆ ಇರುವಂತಹ ಆ ಪ್ರೇಮವನ್ನ ನಾವು ಈ ಭೌತಿಕ ಪ್ರಪಂಚದಲ್ಲಿ ಹೆಣ್ಣು ಗಂಡಿನ ನಡುವೆ ಇರುವಂತಹ ಪ್ರೇಮಕ್ಕೆ ನಾವು ಯಾವಾಗ್ಲೂ ಸಹ ಹೋಲಿಕೆ ಮಾಡ್ಕೋಕೂಡುದು. ಸೊ ಶ್ರೀಮತಿ ರಾಧಾರಾಣಿಯ ಸ್ಥಾನ ಅದು ತುಂಬಾ ಶ್ರೇಷ್ಠವಾದ ಸ್ಥಾನ. ನಾವ್ ಇವಾಗಿರುವಂತಹ ಒಂದು ಪೊಸಿಷನ್ ಅಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಭುಪಾದರಿಗೆ ಯಾರೋ ಕೇಳ್ತಾರಂತೆ, ಸೊ ನಮ್ಗೆ ರಾಧಾರಾಣಿ ಬಗ್ಗೆ ಹೇಳಿ ಅಂತ. ಅದಕ್ಕೆ ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ರಾಧಾರಾಣಿ ಬಗ್ಗೆ ಕೇಳೋ ಅಷ್ಟು ಅರ್ಹತೆ ಇರಬಹುದು, ಆದ್ರೆ ನನಗೆ ರಾಧಾರಾಣಿ ಬಗ್ಗೆ ಹೇಳೋ ಅಷ್ಟು ಅರ್ಹತೆ ನನಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅದಾದ್ಮೇಲೆ ಇನ್ನೊಂದ್ಸತಿ ರಾಧಾಷ್ಟಮಿ ದಿವಸ ಯಾರದೇ ಒಂದು
ಉತ್ಸವ ಇದ್ರೂ ಸಹ ಅವ್ರ ಬಗ್ಗೆ ಹೇಳೋದಲ್ವಾ. ಪ್ರಭುಪಾದ್ರು ಏನ್ ಮಾಡ್ತಾರೆ, ರಾಧಾಷ್ಟಮಿ ದಿವಸ ಇವಾಗ ರಾಧಾ ಬಗ್ಗೆ ಹೇಳ್ಬೇಕು ಅಲ್ವಾ. ಪ್ರಭುಪಾದ್ರು ಇವಾಗ ಕೃಷ್ಣನ ಬಗ್ಗೆ ಸ್ಟಾರ್ಟ್ ಮಾಡ್ತಾರಂತೆ, ಕೃಷ್ಣನ ಬಗ್ಗೆ ಸ್ಟಾರ್ಟ್ ಮಾಡ್ತಾರಂತೆ, ಹೇಳ್ತಾರಂತೆ. ಆ ಉಪನ್ಯಾಸ ಮುಗಿಯೋ ತನಕನೂ ಆ ಕೃಷ್ಣನ ಬಗ್ಗೆನೇ ಹೇಳ್ತಾರಂತೆ. ಕೃಷ್ಣನ ಬಗ್ಗೆ ಹೇಳಿದ್ಮೇಲೆ ಕೊನೆಗೆ ಹೇಳ್ತಾರಂತೆ, ಇಂತಹ ಕೃಷ್ಣನನ್ನ ಆಕರ್ಷಿಸಿರೋಳು ಶ್ರೀಮತಿ ರಾಧಾರಾಣಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಗೆ ಉಪನ್ಯಾಸವನ್ನ ಮುಗಿಸ್ತಾರಂತೆ. ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು, ಆ ಶ್ರೀಮತಿ ರಾಧಾರಾಣಿಯ ಶ್ರೇಷ್ಠತೆ ಏನು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ದಿವಸ ನಾವು ಈ 9ನೇ ಶ್ಲೋಕವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ತುಂಬಾ ಮುಖ್ಯವಾದಂತಹ ಶ್ಲೋಕ. ಇದರಲ್ಲಿ ನಾವು ಭಗವಂತ ಲೀಲೆ ಮಾಡಿರುವಂತಹ ಆ ಒಂದು ಸ್ಥಳಗಳಲ್ಲಿ, ಧಾಮದಲ್ಲಿ ಒಂದಕ್ಕಿಂತ ಒಂದು ಶ್ರೇಷ್ಠ. ಯಾವುದು ಶ್ರೇಷ್ಠ ಕೊನೆಗೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ, ಅದು ರಾಧಾಕುಂಡ ಅನ್ನೋದು ಶ್ರೇಷ್ಠ. ಯಾಕಂದ್ರೆ ಅಲ್ಲಿ ಭಗವಂತನ ಆ ಒಂದು ಪ್ರೇಮ ಅಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಸೊ ಅದಕ್ಕೆ ಈ ರಾಧಾಕುಂಡದಲ್ಲಿ ಒಮ್ಮೆ ಸ್ನಾನ ಮಾಡಿದ್ರು ಸಹ ನಾವು ಆ ಭಗವಂತನ ಪ್ರೇಮ ಭಕ್ತಿಯನ್ನ ನಾವು ಪಡಿತೀವಿ ಅನ್ನೋದನ್ನ ನಾವು ಮುಂದಿನ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಸೊ ಅದಕ್ಕೆ ಇಲ್ಲಿ ನಮ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದಾರೆ. ಇದೆಲ್ಲ ಗೊತ್ತಾದ್ಮೇಲೂ ಸಹ ಎಂತಹವರು ಈ ರಾಧಾಕುಂಡದ ಹತ್ರ ಹೋಗಿ ಸೇವೆಯನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಉಪದೇಶಾಮೃತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮಾತಾಜಿ, ನಾವೇ ನಿಮ್ಗೆ ಧನ್ಯವಾದ ಹೇಳ್ಬೇಕು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಅವಕಾಶ ಮಾಡಿ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಾಳೆ ಶಶಿಕುಮಾರ್ ಪ್ರಭುಜಿ ತಗೋತಾರೆ. ಧನ್ಯವಾದಗಳು. ನಾಗವೇಣಿ ಮಾತಾಜಿ ಅವರು ಇಲ್ದಲೇ ಇರೋದಕ್ಕೋಸ್ಕರ ಅವರನ್ನು ಸಹ ಶ್ರೀರಂಗಂಗೆ ಹೋಗಿದ್ದಾರೆ, ರಂಗನಾಥನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾತಾಜಿ. ಸೊ ಅದಕ್ಕೆ ನಾಳೆ ಶಶಿಕುಮಾರ್ ಪ್ರಭುಜಿ ತಗೋತಾರೆ. ಸೊ ನಿಮ್ಗೆ ಇನ್ನ ನೆಕ್ಸ್ಟ್ ಶ್ಲೋಕ 10ನೇ ಶ್ಲೋಕವನ್ನ ಹೇಳ್ತಾರೆ. ಸೊ ಅಲ್ಲೂ ಸಹ ನಮ್ಗೆ ಶ್ರೇಷ್ಠತೆ ಬಗ್ಗೆನೇ ಹೇಳ್ತಾ ಇದ್ದಾರೆ. ಸೊ ಕರ್ಮಿಗಳಿಗಿನ್ನ ಶ್ರೇಷ್ಠರಾದವರು ಜ್ಞಾನಿಗಳು, ಜ್ಞಾನಿಗಳಿಂದ ಶ್ರೇಷ್ಠರಾದವರು ಭಕ್ತರು. ಸೊ ಭಕ್ತರಲ್ಲಿ ಶ್ರೇಷ್ಠರಾದವರು ಗೋಪಿಕಾಸ್ತ್ರೀಯರು, ಗೋಪಿಕಾಸ್ತ್ರೀಯರಲ್ಲಿ ಶ್ರೇಷ್ಠವಾದವರು ಶ್ರೀಮತಿ ರಾಧಾರಾಣಿ ಅಂತ ಹೇಳ್ಬಿಟ್ಟು ನಿಮ್ಗೆ ನಾಳೆಯ ಶ್ಲೋಕದಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತಾರೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇವತ್ತಿನ ಶ್ಲೋಕ ಧನ್ಯವಾದಗಳು ಮಾತಾಜಿ. ಅರ್ಥ ಆಯ್ತಾ ಇವತ್ತಿನ? ಹಾ, ಹರೇ ಕೃಷ್ಣ. ಧನ್ಯವಾದಗಳು.